STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording ಮತ್ತು music programming ಗಾಗಿ ಸಂಪರ್ಕಿಸಿ STM Film Studio, the complete movie solution. ನಮಸ್ತೆ ಸೊಲ್ಮೇಲು. ಬಹುದಿನಗಳ ಬಳಿಕ ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ನಾನು ಜಿತೇಂದ್ರ ಕುಂದೇಶ್ವರ. ಇವತ್ತಿನ ತಿರುಗುಬಾಣದ ಅತಿಥಿ ವಿಧಾನಸಭೆಯ ಪ್ರತಿಪಕ್ಷ ಉಪನಾಯಕ ಶಾಸಕರಾದಂತಹ ಯುಟಿ ಖಾದರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜನಾಬ್ ಯುಟಿ ಅಬ್ದುಲ್ ಖಾದರ್ ಅಲಿ ಫರೀದ್, ಈಗ ಚಾಲ್ತಿಯಲ್ಲಿರುವಂಥ ಹೆಸರು ಖಾದರ್ ಭಾಯ್. ಹಿಜಾಬ್ ಇರಲಿ, ಧರ್ಮ ವ್ಯಾಪಾರ ಇರಲಿ, ಆಡಳಿತದ ವಿಷಯದಲ್ಲಿರಲಿ, ವಿಧಾನಸಭೆಯಲ್ಲಿರ್ಬೋದು, ಮೇಲ್ಮನೆಯಲ್ಲಿರ್ಬೋದು, ಕೆಳಮನೆಯಲ್ಲಿರ್ಬೋದು, ಮನೆಯಲ್ಲಿ ಹೆಸರು ಇರುವಂಥದ್ದು ಈಗ ಹಿಜಾಬ್, ಧರ್ಮ ವ್ಯಾಪಾರ, ಅದೇ ರೀತಿ ಖಾದರ್ ಅವರೇ, ನಿಮ್ಮ ರಾಜಕೀಯ ಜೀವನದಲ್ಲಿ ಫರೀದ್ ಅಲಿ ಅವರ ಕುಟುಂಬ ಯಾವ ಪಾತ್ರ ವಹಿಸಿದೆ? ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಬಹುಶಃ ನನ್ನ ರಾಜ್ಯಕ್ಕೆ ನಾನು ಪ್ರಾರಂಭ ಮಾಡಿದವನು. ಆದರೆ ನನಗೆ ಸಣ್ಣದಿಂದಲೂ ಕೂಡ ನನ್ನ ತಂದೆಯವರು ನಾನು ಸಣ್ಣದಿರುವಾಗಲೇ ಶಾಸಕರಾದ ಕಾರಣ ಮತ್ತು ನನ್ನ ಸಣ್ಣ ವಯಸ್ಸಿನಲ್ಲಿ ನಾನು ಸ್ವಲ್ಪ ಅಲ್ಲಿಯ ಜನರ ಸಮಸ್ಯೆಗಳು ಮತ್ತು ಇನ್ನೊಂದು ರಾಜ್ಯಕ್ಕೆ ವಿಚಾರಗಳು ಮತ್ತು ಯಾವ ರೀತಿ ಅದು ಸ್ವಲ್ಪ ಮೈಗೂಡಿಸಿಕೊಂಡು ರಕ್ತದಲ್ಲಿ ಬಂದದ್ದು. ಮತ್ತು ನನ್ನ ಸ್ಕೂಲ್ ಟೈಮಿಂದಲೇ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಮತ್ತು ನಮ್ಮ ಶಾಲಾ ಕಾಲೇಜಿನ ಆ ಒಂದು ನಾಯಕತ್ವದ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ನಾಯಕತ್ವ ವಹಿಸುವಂಥದ್ದು ಮತ್ತು ನಮ್ಮ ಇಲೆಕ್ಷನ್ ಆಗುವ ಸಂದರ್ಭದಲ್ಲಿ ಅಲ್ಲಿ ಯಾರು ವಿನ್ ಆಗಬೇಕು, ಯಾರನ್ನು ಗೆಲ್ಲಿಸಬೇಕು, ಯಾವ ಕ್ಯಾಂಡಿಡೇಟ್ ಆಗಬೇಕಂತೇಳಿ ಸಣ್ಣದಿಂದಲೇ ನಾವೆಲ್ಲ ಪ್ಲ್ಯಾನ್ ಮಾಡ್ತಿದ್ದದ್ದು. ಈಗಲ್ಲ, ಅದು ನಾವು ಫಿಫ್ತ್ ಸ್ಟ್ಯಾಂಡರ್ಡಿಂದಲೇ ಇದನ್ನೆಲ್ಲ ನಾವು ಆಗಿಂದಲೇ ನನಗೆ ರಕ್ತಗತವಾಗಿದೆ. ನಾವು ಫಸ್ಟ್ 5ನೇ ಕ್ಲಾಸ್ 6th ಇದ್ದಾಗ ನಾವು ಪ್ರೈಮರಿ ಶಾಲೆಗೆ ಸೈಂಟ್ ಅಲೋಷಿಯಸ್ನಲ್ಲಿ ನಾವು ನಿಧಿ ಶೆಟ್ಟಿಯನ್ನು, ನಮ್ಮ ಗೌರವಾನ್ವಿತ ಸದನ್ ಶೆಟ್ಟಿ ಅವರ ಪುತ್ರ ನಿಧಿ ಶೆಟ್ಟಿ, ನಾವೆಲ್ಲ ಕೂತ್ಕೊಂಡು ಅವರನ್ನು ಕ್ಯಾಂಡಿಡೇಟ್ ಮಾಡಿ ಅವರನ್ನು ಗೆಲ್ಲಿಸಿದ್ದು ಇದೆ. ಸೊ ಅದಕ್ಕೆ ಪ್ರತಿಸ್ಪರ್ಧಿ ಕೂಡ ಅವತ್ತು ಅಷ್ಟೇ ಇತ್ತು. ಯಾಕೆ ನಾವು 6th ಅಲ್ಲಿದ್ದು, 7th ಮಕ್ಕಳು ನಮಗೆ ಸೀನಿಯರ್ನವರು ಅವ್ರದ್ದೇ ಒಂದು ತಂಡ ಇತ್ತು. ಅದನ್ನು ನಾವು ಜೂನಿಯರ್ ಆಗಿದ್ದುಕೊಂಡು ಅವತ್ತಿಂದಲೇ ಹಂತವಾಗಿ ಅಂದರೆ ನಿಮಗೆ ಕುಟುಂಬ ರಾಜಕಾರಣ, ನಿಮ್ಮ ಕುಟುಂಬದ ಹಿನ್ನೆಲೆ ನಿಮಗೆ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತಿನ ಒಂದು ಸಚಿವರಾಗಲಿಕ್ಕೆ, ಪ್ರತಿಪಕ್ಷ ಉಪನಾಯಕನ ಸ್ಥಾನಕ್ಕೆ ನಿಮ್ಮ ಕುಟುಂಬ ರಾಜಕಾರಣ ಒಂದು ಹೆಲ್ಪ್ ಆಯಿತು ಅಂತ. ಕುಟುಂಬ ರಾಜಕಾರಣ ಮತ್ತು ತಂದೆ ಗೌರವವಾದ ಒಂದು ಹೆಸರು ಇದರಲ್ಲಿ ನನಗೆ ಒಂದು 25% ಆಗಿದೆ. ಯಾಕಂತ ಹೇಳಿದ್ರೆ ನಾನು ಸಕ್ರಿಯವಾಗಿ ವಿದ್ಯಾರ್ಥಿ ಮುಖಂಡರ ರಾಜ್ಯಕ್ಕೆ ಬಂದಾಗ ನಾನು ನನ್ನ ಟ್ರೈನಿಂಗ್ ಮತ್ತು ನಾನು ಸಂಪೂರ್ಣವಾಗಿ ಪಳಗಿದ್ದು ಸನ್ಮಾನ್ಯ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಗರಡಿಯಲ್ಲಿ. ಆವಾಗ ನಮಗೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳು, ಆಸ್ಕರ್ ಫರ್ನಾಂಡಿಸ್ ಸಂಸದರು ಇಬ್ಬರು ಕೂಡ ಸಹಕಾರ ಕೊಡ್ತಾಯಿದ್ರು. ಅದು ಪ್ರಮುಖವಾಗಿ ಬಹುಶಃ ನಾನು ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ತನ್ನ ರಾಜ್ಯಕ್ಕೆ ನಾನು ಮಾಡಿಕೊಂಡು ಬಂದವನು. ಅದ್ರ ಜೊತೆಯಲ್ಲಿ ನನ್ನದಾದ ವೈಯಕ್ತಿಕವಾದ ಅಭಿಪ್ರಾಯ ಕೂಡ ನಾನು ಮಂಡಿಸ್ತಿದ್ದೆ. ಆದರೆ ಬಡವರ ಮಕ್ಕಳು ಗುಜರಿ ಹಾಕಬೇಕು, ಪಂಚರ್ ಹಾಕಬೇಕು, ಬೀದಿ ವ್ಯಾಪಾರ ಮಾಡಬೇಕು, ಶ್ರೀಮಂತರ ಮಕ್ಕಳಿಗೆ ರಾಜಕೀಯ, ವಿದೇಶದಲ್ಲಿ ವ್ಯಾಸಂಗ, ಏನು ಕಾಂಗ್ರೆಸ್ನವರು ಈ ಮತ ಬ್ಯಾಂಕನ್ನು ಈ ರೀತಿಯಾಗಿ ಬಳಸ್ಕೊಂಡ್ರೆ, ಖಾದರ್ ಅವರೇ, ನೀವೊಬ್ಬರು ಸಮುದಾಯದ ನಾಯಕರು, ನೀವು ಏನು ಮಾಡ್ತಾ ಇದ್ದೀರಿ ನೋಡಿ. ನೀವು ಆಲೋಚನೆ ಮಾಡುವಾಗ ಕಾಂಗ್ರೆಸ್ ತನ್ನ 20 ವರ್ಷದಲ್ಲಿ ಈ ದೇಶದ ಸರ್ವ ಜನರಿಗೆ ಕೂಡ ಸಮಾನತೆ ಹಕ್ಕನ್ನು ಇವತ್ತು ಕೊಟ್ಟಿದೆ. BR ಅಂಬೇಡ್ಕರ್ ಬರೆದಂಥ ಸಂವಿಧಾನ ಏನಿದೆಯಾ ಅದರಲ್ಲಿ ಯಾವ್ಯಾವ ವರ್ಗದವ್ರಿಗೆ ಯಾವ್ಯಾವ ಹಕ್ಕು ಕೊಡಬೇಕು, ಹಕ್ಕನ್ನು ಕೊಡೋ ಕೆಲಸ ಇವತ್ತು ಮಾಡಿದ್ದೆ. ಇವತ್ತು ಗುಜ್ಜರಿ ಹಾಕಬೇಕು, ಪಂಚರ್ ಹಾಕಬೇಕು, ಹಿಂದೆ ನಾವು ಸಂಪರ್ಕ ನೋಡಿದಾಗ ಯಾರೆಲ್ಲ ಹಿಂದೆ ಈ ವೃತ್ತಿಯನ್ನು ಪಾಪ ತ್ಯಾಗ ಮಾಡಿ ಕಷ್ಟ, ಅದು ಕೂಡ ಗೌರವಪೂತವಾದ ಕೆಲಸ. ಅವರು ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ
ಅನ್ಯಾಯ ಮಾಡಿ ಇನ್ನೊಬ್ಬರನ್ನು ಲೂಟಿ ಮಾಡಿ ಇನ್ನೊಬ್ಬರನ್ನು ದೊರಳೆ ಮಾಡಿ ಲೂಟಿ ಮಾಡಿ ಜೀವನ ಮಾಡ್ತಾ ಇಲ್ಲ. ಅವ್ರು ಬೆರಸುರಿಸಿ ಪ್ರಾಮಾಣಿಕತೆಯಿಂದ ಆ ಸ್ವಾಭಿಮಾನ ದುಡಿದಂಥ ಒಂದು ವೃತ್ತಿ ಅದು. ಅದಕ್ಕೆ ಕೂಡ ಬೀದಿ ವ್ಯಾಪಾರಿಗಳಿಗೆ ನಿಮ್ಮ ಈ ಎಲ್ಲ ಕೆಲಸದವರಿಗೆ ಕೂಡ ವಿಶೇಷವಾದ ಗೌರವ ಮತ್ತು ಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಸಮಾಜ ಜವಾಬ್ದಾರಿ. ಅದು ನಾವು ನೋಡಿದಾಗೆ ಇವತ್ತು ಈ ರೀತಿ ವರ್ಗ ಇದ್ದವರು ಅವರ ಮಕ್ಕಳು ಇವತ್ತು ಇಂಜಿನಿಯರ್, ಡಾಕ್ಟರ್, ಅಡ್ವೊಕೇಟ್, ಪೊಲೀಸ್ ಆಫೀಸರ್, ಬಸ್ ಡ್ರೈವರ್ ಇದ್ದವರು ಬಸ್ ದನಿಯಾಗಿದ್ದಾರೆ, ಬೋಟಿನಲ್ಲಿ ಕೆಲಸ ಮಾಡಿದ ಬೋಟ್ ಮಾಲೀಕನಾಗಿದ್ದಾನೆ, ಮೀಡಿಯಂ ಬೋಟ್ ಮಾಲೀಕನ. ಹೇಗೆ ಇವತ್ತೊಬ್ಬ ಜನ ಪಂಚರ್ ಹಾಕುವವನ ಮಕ್ಕಳು ಇವತ್ತು ರಿಕ್ಷಾ ಚಾಲಕರ ಮಕ್ಕಳು ಅಥವಾ ಇನ್ನಿತರ ಕೆಲಸ ನಿರ್ವಹಿಸುವಂಥ ಮಕ್ಕಳು ಇವತ್ತು ಇಂಜಿನಿಯರ್ ಮತ್ತು ಡಾಕ್ಟರ್ ಆಗಬೇಕಾದ್ರೆ ಕಾಂಗ್ರೆಸ್ ತಂದಂತಹ CET ಎಕ್ಸಾಮ್ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾರಿಗೆ ಕೂಡ ಏನು ಕೂಡ ಆಗ್ಬೋದು. ಇವತ್ತು ಬಸ್ ಕಂಡಕ್ಟರ್ ಇವತ್ತು ಬಸ್ ಮಾಲೀಕನಾದ, ಬೋಟ್ನಲ್ಲಿ ಕೆಲಸ ಮಾಡೋರು ಮೀನುಗಾರರು ಬೋಟ್ ಮಾಲೀಕನಾಗಿದ್ರು, ಟ್ಯಾಕ್ಸಿ ಓಡಿಸ್ತದ್ದು ಟ್ಯಾಕ್ಸಿ ದನಿಯಾದ. ಹಾಗೆ ಕ್ರಾಂತಿಕಾರಿ ಬದಲಾವಣೆ ಅಂತಂದರೆ ಜನಾರ್ದನ್ ಪೂಜೆ ಅವರ ಸಾಲ ಮೇಲೆ ಇವತ್ತು ತಂದದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಕಾಂಗ್ರೆಸ್ನ ಹೇಳಬೇಕಾದ್ರೆ ಭಾಳಷ್ಟು ಇವತ್ತು ವಿಚಾರಗಳು ಇದೆ, ಸಮಾಜಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ತಂದಂಥ ಯೋಜನೆಗಳು. ನಿಜ. ಇವತ್ತು ಯಾರಿಗೆ ಕಲೀಲಿಕ್ಕೆ ದುಡ್ಡಿಲ್ಲ ಅವನಿಗೆ ಬ್ಯಾಂಕ್ ಲೋನ್ನ ವ್ಯವಸ್ಥೆ ಮಾಡಿದರು. ಇವತ್ತೊಂದು ನೋಡಿ ಬಡವರು ಹೋಗಿ ಬ್ಯಾಂಕ್ ಹತ್ರ ಹೋಗಿ ತಗೊಳ್ಳಿ ಸಾಧ್ಯ ಉಂಟಾ? ನಿಜ. ನೀವು ಕಾಂಗ್ರೆಸ್ನ ಅವರು ಮತ ಬ್ಯಾಂಕ್ ಕಾಂಗ್ರೆಸ್ಸನ್ನೇ ನೆಚ್ಚಿಕೊಂಡವರು. ಆದರೆ ಈಗ ಕಾಂಗ್ರೆಸ್ ಮತ ಬ್ಯಾಂಕ್ ಕಳೆದುಕೊಳ್ತಾ ಇದೆ. ನೀವು ಹೇಳಿದಾಗೆ ಒಳ್ಳೊಳ್ಳೆ ಕೆಲಸ ಸಿಕ್ಕಿದೆ, ವಿದ್ಯಾಭ್ಯಾಸ ಆಗಿದೆ, ಸೊ ಮತ ಬ್ಯಾಂಕ್ ಕಳೆದುಕೊಳ್ತಾ ಇದೆ. ಈಗ ಅದಕ್ಕೋಸ್ಕರ ಈಗ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಮೆಚ್ಚಿಸಬೇಕು, ಅಲ್ಪಸಂಖ್ಯಾತ ನಾಯಕತ್ವ ಬೇಕು ಅಂತ ನಿಮಗೆ ಒಂದು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನ ಕೊಟ್ಟಿದ್ದಾರೆ. ಈಗ ಒಬ್ಬ ಸಮುದಾಯದಲ್ಲಿ ಒಬ್ಬ ನಾಯಕನನ್ನು ಮಾಡಿದರೆ ತೃಪ್ತಿ ಆಗ್ತದ? ಅಲ್ಲಿ ಸಮಾಜದ ಕೆಳಸ್ತರದವರಿಗೆ ಅದು ತಲುಪಬೇಕಲ್ಲ. ಈಗ ನಿಮ್ಮ ಉಪನಾಯಕ ಸ್ಥಾನದಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ಸಿಗ್ತದಾ? ಇವತ್ತನೇ ಕಾಂಗ್ರೆಸ್ ಯಾವಾಗ ಕೂಡ ಮತ ಬ್ಯಾಂಕನ್ನಾಗಿ ಮಾಡಲಿಲ್ಲ. ಕಾಂಗ್ರೆಸ್ ಎಲ್ಲಿ ನೋಡಿದ್ರು ಕೂಡ ಮತ ಬ್ಯಾಂಕ್ ಒಂದು ಪ್ರಶ್ನೆ ಇಲ್ಲ. ಇವತ್ತು ನಿಮ್ಗೆ ಗೊತ್ತಿದೆ, ಭೂ ಮಸೂದೆ ಕಾನೂನು ಮುಖಾಂತರ ಯಾರೆಲ್ಲ ಇವತ್ತು ಬಡವರು ಇವತ್ತು ಕೆಲಸ ನಿರ್ವಹಿಸ್ತಿದ್ರ ಅವರ ಒಕ್ಕಲಲ್ಲಿ ಬಹುಶಃ ಇವತ್ತು ಅವನ್ನು ಉಳುವನ್ನು ಮಾಡ್ತಿದ್ರ, ಉಳುವವನೇ ಒಡೆ ಎಂಬ ಕಾನೂನು ತಂದಿದ್ರೆ ಅದು ಕಾಂಗ್ರೆಸ್ ತಂದು ಅದು ಎಲ್ಲ ಧರ್ಮದವರಿಗೂ ಕೂಡ ಅವಕಾಶ ಮಾಡಿ ಕೊಟ್ಟಿದೆ. ಯಾವುದೇ ಒಂದು ಕಾರ್ಯಕ್ರಮ ತರುವಾಗ ಅದು ಎಲ್ಲ ಜಾತಿ ವರ್ಗದವರು ಕೊಡುವಂಥ ಇವತ್ತು ಕಾರ್ಯಕ್ರಮ ತಂದು ನಿಲ್ಲಿಸುವಂಥದ್ದು. ಸೊ ಮತ ಬ್ಯಾಂಕ್ ಅಂತ ಆಲೋಚನೆ ಎಲ್ಲಿ ಕೂಡ ಮಾಡಲೇ ಇಲ್ಲ. ಆದರೆ BR ಅಂಬೇಡ್ಕರ್ನವರ ಸಂವಿಧಾನದಲ್ಲಿ ಮಹಾತ್ಮ ಗಾಂಧಿಯ ಕನಸಿನ ಭಾರತದಲ್ಲಿ ಯಾವ್ಯಾವ ವರ್ಗಕ್ಕೆ ಏನೇನೆಲ್ಲ ಹಕ್ಕು ಕೊಡಬೇಕಾ, ಏನೆಲ್ಲ ಸವಲತ್ತು ಕೊಡಬೇಕಾ, ಆ ಸವಲತ್ತನ್ನು ಬಹುಶಃ ಧೈರ್ಯವಾಗಿ ಯಾವುದು ಕೂಡ ಹೆದರದೆ ಕೊಡುವಂಥ ವಿಚಾರ ಇವತ್ತು ಮಾಡಿದೆ. ಮತ್ತು ಇವತ್ತು ಸಿಕ್ಕುವಂಥ ಒಂದು ಪೋಸ್ಟ್ ಕಮ್ಯುನಿಟಿಗೆ, ಅದು ಕಮ್ಯುನಿಟಿಗೆ ಪೋಸ್ಟ್ ಅಂತ ಎಲ್ಲರನ್ನು ಕೂಡ ಸಮಾನತೆಯಿಂದ ನೋಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಇದು ಯಾರದೊಬ್ಬರ ಪೋಸ್ಟಿಗೆ ಬರಲೇಬೇಕು. ಬೇರೆ ಒಂದೊಂದು ವರ್ಗದವರಿಗೆ ಒಂದೊಂದು ಸ್ಥಾನ ಕೊಟ್ಟ ಕಾರಣ ಅಲ್ಲಿ ಇವತ್ತು ನಮ್ಮ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ಬರೀ ಮೈನಾರಿಟಿ ಅಂತ ಮಾತ್ರ ಸಿಕ್ಕಲಿಲ್ಲ. ಕಳೆದ ನಾನು 4 ವರ್ಷ ಶಾಸಕನಾಗಿ, ನಾನು KPCC ಜನರಲ್ ಸೆಕ್ರೆಟರಿ, ನಾನು NSUಯ ಕಾರ್ಯದರ್ಶಿನಾಗಿ, NSU ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯ NSU ಉಪಾಧ್ಯಕ್ಷನಾಗಿ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ, ಸೇವಾದಳದ ರಾಷ್ಟ್ರೀಯ ಟ್ರೈನರ್ ಆಗಿ, KPCCಯ ಕಾರ್ಯದರ್ಶಿಯಾಗಿ, 4 ಸಲ ಶಾಸಕನಾಗಿ, 2 ಸಲ ಮಂತ್ರಿಯಾಗಿ, 2 ಸಲ ಮಂತ್ರಿಯಾಗಿ 4 ಪ್ರಮುಖ ಖಾತೆಯನ್ನು ಅತ್ಯಂತ ಪ್ರಾಮಾಣಿಕತೆ ದುಡಿದು ನಿಮ್ಮ ಸಾಧನೆ ಬಗ್ಗೆ ಯಾವುದೇ ಇದನ್ನು ನೋಡಿ ಕೂಡ ಕೊಟ್ಟಿದ್ದಾರೆ. ಅದು ಹೌದು. ಆದರೆ ಸಿದ್ದರಾಮಯ್ಯರವರ ಜೊತೆಯಲ್ಲಿ ಕೂತ್ಕೊಳ್ಳುವಂತ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಆ ಮಟ್ಟಿಗೆ ನೀವು ಅಷ್ಟು ವೇಗವಾಗಿ ಹೋಗಬೇಕಾದ್ರೆ ನಿಮ್ಮ ಒಂದು ಸಮುದಾಯವು 100ಕ್ಕೆ 100 ಅದನ್ನ ಬರೇ ಕಮ್ಯುನಿಟಿ ಅಂತ ಹೇಳಿದ್ರೆ ಎಲ್ಲ ವರ್ಗದವರಿಗೂ ಕೂಡ ಒಂದೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಅದು ಯಾವ ರೀತಿ ಅದು ಪ್ರಯೋಜನ ಅಂತ ನಾವು ಪ್ರತಿಪಕ್ಷ ನಾಯಕನಾಗಿದ್ದುಕೊಂಡು ನಾವು ಬರೀ ಒಂದು ಅಲ್ಪಸಂಖ್ಯಾತ ವಿಚಾರ ಮಾತ್ರ ಅಲ್ಲಲ್ಲ, ನಾವೆಲ್ಲಾ ವಿಚಾರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೇವೆ. ನಮ್ಮ ಮೀನುಗಾರರಿಗೆ ಒಂದು ಗೌರ್ಮೆಂಟ್ ಇವತ್ತು ಒಂದು ನ್ಯಾಯ ಪೈಸೆನ ಕೆಲಸ ಆಗ್ಲಿಲ್ಲ, ಇವತ್ತು ಟೋಲಿನ ಇವತ್ತು ಸಮಸ್ಯೆ, ಟ್ಯಾಕ್ಸಿ ಚಾಲಕರ ಸಮಸ್ಯೆ, ಬೀದಿ ವ್ಯಾಪಾರಿಗಳ ಸಮಸ್ಯೆ. ಸೊ ಎಲ್ಲಾ ವಿಚಾರ ಮಾತಾಡೋ ಅವಕಾಶ ಆಗ್ತದೆ. ಈಗ ನೀವು ನಿಮ್ಮ ಸಮುದಾಯದ ಪರವಾಗಿ ಮೊನ್ನೆ ದನಿ ಎತ್ತಿದ್ರಿ, ಹಿಂದೂ ಜಾತ್ರೆಗಳಲ್ಲಿ ಹಿಂದೂಯೇತರರಿಗೆ ವ್ಯಾಪಾರಕ್ಕೆ ನಿಷೇಧ ಅಂತ ಹೇಳಿದ್ರಿ. ಈಗ ಇಷ್ಟೆಲ್ಲ ಇಂತಹ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಓಲೈಕೆಯಿಂದ. ನಿಮಗೆ ಬಹುಸಂಖ್ಯಾತರ ಈಗ ಮತವೇ ಕಳೆದುಕೊಳ್ಳುವಂತ ಭೀತಿ ಎದುರಾಗಿದೆ. ನೋಡಿ, ಬಹುಸಂಖ್ಯಾತ ಎಲ್ಲರೂ ಕೂಡ ನಮ್ಮ ಜೊತೆ ಯೋಚಿಸಿದ್ದಾರೆ. ನೋಡಿ, ಇಲ್ಲಿ ತಪ್ಪೇನಾಗ್ತಂತೇಳಿ ಮಾಧ್ಯಮದಲ್ಲಿ ತಾವು ಅದನ್ನು ಪ್ರಚಾರ ಮಾಡುವಾಗ
ನಾವು ಎಲ್ಲಿಯೂ ಕೂಡ ಒಂದು ವರ್ಗದ ವ್ಯಾಪಾರಸ್ಥರ ಸಮಸ್ಯೆ ಅಂತ ಎಲ್ಲಿಯೂ ಕೂಡ ನಾವು ಹೇಳಿಲ್ಲ. ನೀವು ನನ್ನ ಮಾತನ್ನು ನೀವು ಕೂಡ ಕೇಳಿರ್ಬೋದು ಸ್ಪೀಚಲ್ಲಿ. ಇವತ್ತು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಯಾವುದೆಲ್ಲ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿದೆ ಆ ಧಾರ್ಮಿಕ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಯಾವುದೇ ಆಚಾರ ವಿಚಾರ ವ್ಯಾಪಾರ ಇರಲಿ, ಅದು ಆಡಳಿತ ಮಂಡಳಿಯನ್ನು ತೀರ್ಮಾನ ಮಾಡ್ತದೆ. ಅದಕ್ಕೆಲ್ಲರೂ ಕೂಡ ಗೌರವ ಕೊಡ್ಬೇಕು, ಅದೇ ಬೇರೆ ಪ್ರಶ್ನೆ ಇಲ್ಲ. ಇನ್ನೊಬ್ಬರು ಅಲ್ಲಿ ಹೋಗಿ ಇವತ್ತು ಮಾಡಿ ಅದು ಏನ್ ಸಿಗ್ತದೆ? ಎರಡನೇದೇನು ನಾನು ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಈ ಬೇರೆ ಬೇರೆ ಕಾರ್ಯಕ್ರಮಗಳಾಗುವಾಗ ಅದು ಹತ್ತೂರು ಚರ್ಚಿನ ಇವತ್ತು ಕಾರ್ಯಕ್ರಮ ಇರಲಿ, ಉಲ್ಲಾಲ ದರ್ಗದ ಉರುಸ್ ಕಾರ್ಯಕ್ರಮ ಇರಲಿ, ಬೇರೆ ಬೇರೆ ಉರುಸ್ನ ಕಾರ್ಯಕ್ರಮ ಇರಲಿ, ಇನ್ನಿತರ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಸಾರ್ವಜನಿಕ ಸ್ಥಳದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಬಂದು ಅವರವರ ಆ ಒಂದು ವಸ್ತುಗಳನ್ನು ಮಾಡುವಂತ ಸ್ಟಾಲ್ ಆಗುವುದು ಸ್ವಾಭಾವಿಕ. ಇಟ್ ಇಸ್ ಅ ಪಬ್ಲಿಕ್ ಪ್ಲೇಸ್. ಯಾವುದು ಧಾರ್ಮಿಕ ಕ್ಷೇತ್ರ ಸೀಮಿತವಾಗಿದೆ ಅಲ್ಲಿ ಆಡಳಿತ ಮಂಡಳಿ ಏನ್ ಹೇಳ್ತಾರ ಅದನ್ನೆಲ್ಲ ಒಪ್ಬೇಕು, ಅದು ಅವರ ಹಕ್ಕು. ಯಾರಿಗೆ ಬೇಕು ಕೊಡ್ಲಿ, ಕೊಡೋದಿಲ್ಲ, ಅದ್ರ ಏನ್ ಸಮಸ್ಯೆ ಇಲ್ಲ. ಅಲ್ಲಿ ಹೋಗಿ ಅಲ್ಲಿ ಅಷ್ಟಲ್ಲಿ ಹೋಗಿ ಅಲ್ಲಿ ವ್ಯಾಪಾರ ಆಗ್ಬೇಕಂತ ವಿಚಾರ ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರ. ಅದೇ ಬೀದಿ ಬದಿ ವ್ಯಾಪಾರಸ್ಥರ ಮಧ್ಯೆ ನಾವು ಜಾತಿ ಮತ ನಾವು ತರುವಂತ ವಿಚಾರ ಆಗ್ಬಾರ್ದು. ಚರ್ಮುರಿ ಮಾಡ್ತಾರೆ, ಸ್ವೀಟ್ಸ್ ಮಾಡ್ತಾರೆ, ಹಲ್ವಾ ಮಾಡ್ತಾನೆ, ಕಬ್ಬಿನ ಜ್ಯೂಸ್ ಮಾಡ್ತಾರೆ, ಅಥವಾ ಕಡಲೆ ಮಾಡ್ತಾರೆ. ಅವರಿಗೆ ಸ್ವಾಭಿಮಾನದ ಬದುಕ್ತಿದ್ದಾರೆ. ಅವ್ರಿಗೆ ಯಾಕೆಂದ್ರೆ ಹೇಳಿದೆ ಅಷ್ಟು ಕಷ್ಟದಲ್ಲಿದ್ದ ಕಾರಣ ಅವರಲ್ಲಿ ಬಂದು ಎಲ್ಲಿ ಬೇಕಂತೇಳಿ ಹಾಕುವಂಥದ್ದು. ಇವರನ್ನ ನಾವು ವಿಭಾಗ ಮಾಡೋ ಕೆಲಸ ಆಗಬಾರ್ದು. ಈಗ ಸರ್ಕಾರ ಅದೇ ಬಿಜೆಪಿಯ ಒಂದು ಸರ್ಕಾರ ಇದೆ, ಅಂದ್ರೆ ಎಲ್ಲರದ್ದು ಸರ್ಕಾರ. ಅವರೇ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರವೇ 2002ರಲ್ಲಿ ತಂದದ್ದು. ಧಾರ್ಮಿಕ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರವರ ಜಾಗ ವಿಚಾರದಲ್ಲಿ ಎಲ್ಲ ಮಾಡಿ ಕೊಡುವಾಗ ಅವರ ಆಡಳಿತ ಮಂಡಳಿಯ ನಿರ್ಧಾರ ಫೈನಲ್. ಅದನ್ನು ಎಲ್ಲ ಧಾರ್ಮಿಕ ಕ್ಷೇತ್ರದವರು ಕೂಡ ಗೌರವಿಸಬೇಕು ಮತ್ತು ಬಹುಶಃ ಅದನ್ನು ಇವತ್ತು ಕಾಂಗ್ರೆಸ್ ಅನ್ನು ಮೆಚ್ಚಬೇಕು. ಬಿಜೆಪಿ ವರ್ಗದೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವ್ರು ಕೂಡ ಮುಂಚೆ ಅಧಿಕಾರಕ್ಕೆ ಇದ್ರಲ್ಲ, ಅವರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವೆಲ್ಲುವಂಥದ್ದೇನು ಹೊರಗೆ ಮುಂಚೆ ಕೂಡ ಏಲಂ ಕೊಡುವಾಗ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಸಾರ್ವಜನಿಕ ಸ್ಥಳದಲ್ಲಿ ಇದೆಯಲ್ಲ, ಎಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇರ್ತಾರೆ, ಬೀದಿ ಬದಿ ವ್ಯಾಪಾರಸ್ಥರ ಮಧ್ಯೆ ಯಾವುದೇ ತಾರತಮ್ಯ ವೈಮನಸ್ಸು ಕೆಲಸ ನಾವು ಮಾಡಬಾರ್ದು. ಇದೇನಾಗ್ತದೆ, ಇಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಒಬ್ಬ ಬ್ಯಾನರ್ ಹಾಕ್ತಾನೆ. ಏನು ಬ್ಯಾನರ್ ಹಾಕುದು? ಅದರಲ್ಲಿ ಅವನ ಹೆಸರಿಗೆ ಏನು ಕೂಡ ಇಲ್ಲ. ನಾಳೆ ಇವರು ಇಲ್ಲಿ ಹಾಕ್ತಾರೆ, ಇನ್ನೊಬ್ಬನ ಕಡೆ ಇನ್ನೊಂದು ಧರ್ಮದಲ್ಲಿ ಹಾಕ್ತಾರೆ. ಹಾಕೋನು ಯಾರು? ಅವನ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ನ್ಯಾಯ ಪೈಸೆ ಪ್ರಯೋಜನ ಮಾಡಲಿಲ್ಲ. ಅವನ ಮನೆಯವರನ್ನೇ ಅವನು ಸರಿಯಾಗಿ ನೋಡುದಿಲ್ಲ. ಅವನಿಗದು ಇತಿಹಾಸ ಏನಂತೂ ಕೂಡ ಗೊತ್ತಿಲ್ಲ. ಇದರಲ್ಲಿ ಅಲ್ಲಿ ಯಾವ ಕ್ಷೇತ್ರ ಯಾರೆಲ್ಲ ಸಹಾಯ ಮಾಡಿದ್ರೆ ಎಂಬ ವಿಚಾರ ಕೂಡ ಅವನಿಗೆ ಇಲ್ಲ. ಅವನು ಎಲ್ಲ ಆಡಳಿತ ಮಂಡಳಿ ಅವರೆಲ್ಲರ ಚೆನ್ನಾಗಿದ್ದುಕೊಂಡು ಚೆನ್ನಾಗಿ ಮಾಡುವಾಗ ಇವನು ಬರೀ ಒಂದು ಬ್ಯಾನರ್ ಪೋಸ್ಟ್ ಮಾಡ್ಲಿಕ್ಕೆ ಸೀಮಿತ. ಅಂದ್ರೆ ನೀವು ಹೇಳುವಂತದ್ದು ಇದರ ಹಿಂದೆ ಬಿಜೆಪಿ ಇಲ್ಲ, ಹಿಂದೂ ಸಂಘಟನೆಗಳಿಲ್ಲ, ಇದು ಯಾರೋ ಅನಾಮಧೇಯರು ಮಾಡ್ತಾ ಇರುವಂತದ್ದು. ಅದನ್ನ ಅನಾಮದ ಹೆಸರಲ್ಲಿ ಹಾಕ್ತಾರೆ, ಯಾರಂತ ಹಾಕುದಿಲ್ಲ. ಅದರಿಂದ ಕೆಟ್ಟ ಹೆಸರಿಯಾಗಿ ಬರ್ತದೆ, ಬೇರೆ ಬೇರೆ ಸಂಘಟನೆಗಳಿಗೆ ಬರ್ತದೆ. ಇದು ಅವ್ರು ಹಾಕಿರ್ಬೇಕು, ಇವ್ರು ಹಾಕಿರ್ಬೇಕು, ಬೇರೆ. ಯಾಕೆಂದ್ರೆ ದ್ವೇಷದ ಮಾತುಗಳು ಮುಂದಿದ್ದ ಕಾರಣ. ಆದ ಕಾರಣ ಪಬ್ಲಿಕ್ ಹಾಕುವಾಗ ಒಂದು ಅವನ ಹೆಸರನ್ನು ಹಾಕ್ಬೇಕು. ಇದರಲ್ಲಿ ಅವರ ಹೆಸರನ್ನು ಆಗ ಗೊತ್ತಾಗ ಇಂಥವನು ಹಾಕಿದ್ದಾನೆ, ಆಗ ಅವರು ಆಗ್ತಾ ಇಲ್ಲ. ಇವರು ಇಲ್ಲಿ ಹಾಕ್ಲಿ, ಅವನ ಹೆಸರಿಲ್ಲದೆ ಇನ್ನೊಂದು ಕಡೆ ಹಾಕ್ಲಿ, ಇನ್ನೊಂದು ಬೇರೆ ಕಡೆ ಹಾಕ್ಲಿ. ಯಾಕೆ ನೀವು ಬೀದಿ ಬದಿ ವ್ಯಾಪಾರಸ್ಥರ ಮಧ್ಯೆ ನಾವು ವೈಮನಸ್ತವಂತ ಕೆಲಸ ಆಗ್ಬೇಕು? ಇವನೇನು ಕೊಡುಗೆ ಇಲ್ಲ ಈ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ. ಆದ ಕಾರಣ ಒಂದೇ ಧರ್ಮ ಅಂತಲ್ಲ, ಯಾವುದೇ ಧರ್ಮದ ಕಾರ್ಯಕ್ರಮಗಳು ಕೂಡ ಬೀದಿ ಬದಿ ವ್ಯಾಪಾರಸ್ಥ ಮಾಡುವುದೇ ಒಂದು ಅನಾಮಧೇಯ ಬ್ಯಾನರ್ಗೆ ಯಾರು ಅವಕಾಶ ಮಾಡಿಕೊಡ್ಬಾರ್ದು. ಇದು ಬಿಜೆಪಿ ಅವರು ಮಾಡಿದಾರ, ಇನ್ನೊಬ್ಬರು ಮಾಡಿದಾರ, ಬೇರೆ ಮಾಡಿದ ಪ್ರಶ್ನೆ ಅಲ್ಲ. ಇದು ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ನವರ ನಮ್ಮ ಇಲ್ಲಿ ಜಿಲ್ಲಾ ಆಡಳಿತ ಇದೆಯಲ್ಲ ಅವರ ವೈಫಲ್ಯ. ಅನಾಮಧೇಯ ಒಂದು ಬ್ಯಾನರ್ ಕಂಡಾಗ ಅದನ್ನು ತೆಗಿಬೇಕಾ ಬೇಡವಾ? ಈ ರೀತಿ ಅನಾಮಧೇಯ ಕಂಡಂತ ಸಂದರ್ಭದಲ್ಲಿ ಅಂದ್ರೆ ನೀವು ಹೇಳುವಂತದ್ದು ಹಿಂದೂ ಸಂಘಟನೆಗಳು ಇದರಲ್ಲಿ ತಪ್ಪಿಲ್ಲ ಅಥವಾ ಬಿಜೆಪಿ ನನಗೆ ಏನಾದ್ರು ಪೊಲೀಸ್ ಎನ್ಕ್ವೈರಿ ಮಾಡ್ಬೇಕಲ್ಲ, ತಪ್ಪಿಯಾಗ ಬರ್ತದೆ. ಅಲ್ಲ, ಉದಾಹರಣೆಗೆ ಶರಣ್ ಪಂಪಲ್ಲಿ ಹೇಳ್ತಾರೆ, ಇನ್ನು ಉರುಸಿಗೆ ಹಿಂದೂಗಳಿಗೆ ಜಾತ್ರೆ ಬೇಡ, ಅಂದ್ರೆ ಹೋಗುದು ಬೇಡ, ಈ ಹಿಂದೂಗಳ ಜಾತ್ರೆಯಲ್ಲಿ ದೇವಸ್ಥಾನ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡೋದು ಬೇಡ ಅಂತ ಅವ್ರು ಬಹಿರಂಗವಾಗಿ ಹೇಳ್ತಾರೆ. ಆದ್ರೂ ನೀವು ಅವರನ್ನ ಮೆಚ್ತಾ ಇದ್ರೆ ಹೇಳಿದ್ರೆ ಯಾರು ಮೆಚ್ತಾರೆ ನೋಡಿ? ಯಾರೋ ಒಬ್ಬ ಹೇಳ್ದ ತಕ್ಷಣ ಏನು ಊರ್ ಮುಳುಗ್ತದ? ಏನ ಅಡಿಮೇಲೆ ಆಗ್ತದ? ಏನಾಗುದಿಲ್ಲ. ಜನ ಏನು ಇವ್ರು ಹೇಳ್ದಾಗ ಯಾರು ಕೂಡ ಹೋಗುದಿಲ್ಲ. ಇವ್ರು ದೇವಸ್ಥಾನ ಕಟ್ಟಿದ್ರೆ ಅವ್ರವ್ರು ಮಾತಾಡ್ಲಿ, ಅವ್ರಿಗೆ ಅವಕಾಶ ಇದೆ. ಕಟ್ಟುದು ಸನ್ಮಾನ ಜನಾರ್ದನ್ ಪೂಜಾರಿ ಅವರು, ಬಿಜೆಪಿಯವರು ಅಥವಾ ಹಿಂದೂ ಸಂಘಟನೆ ಯಾರು ಕಟ್ಟುದಿಲ್ಲ ದೇವಸ್ಥಾನ. ಆಯ್ತು, ಕಟ್ಟಿದವರು ಯಾರು ಕೂಡ ತಾರತಮ್ಯ ಮಾಡೋದಿಲ್ಲ. ಯಾವುದೇ ಧಾರ್ಮಿಕ ಕ್ಷೇತ್ರ ಇರಲಿ, ಅದು ನಮ್ಮ ಮಸೀದಿ ಇರಲಿ, ದರ್ಗಾ ಇರಲಿ, ಚರ್ಚ್ ಇರಲಿ, ನಮ್ಮ ದೇವಸ್ಥಾನ ಇರಲಿ, ಯಾವುದೇ ಧಾರ್ಮಿಕ ಕ್ಷೇತ್ರವನ್ನು ಕಟ್ಟಿದವರು ಯಾವುದೇ ತಾರತಮ್ಯ ಮಾಡುದಿಲ್ಲ.
ಬೇರೆಯವರಿಗೆ ಏನು ಮಾಡೋದಿಲ್ಲ. ಎಲ್ಲ ಮುಗಿದ ನಂತರ 4 ಫ್ಲಾಗ್ ಮತ್ತು ಬ್ಯಾನರ್ ಹಾಕ್ಲಿಕ್ಕೆ ಸೀಮಿತ ಆದವರು ಮಾತ್ರ ಈ ವಿಚಾರವನ್ನು ಇವತ್ತು ಮಾಡುವಂಥದ್ದು. ಅಂದ್ರೆ ಸೊ ಯಾರು ಬೇಕಾದ್ರೆ ಆಗ್ಲಿಲ್ಲ, ಯಾರ 4 ಜನ ಹೋದ ತಕ್ಷಣ ಇಡೀ ಏನು ಸಮಾಜ ಅವ್ರು ಹೇಳ್ದ ಕೇಳ್ತದ? ಯಾರೋ 4 ಜನ ಯಾರು ಮನವಿ ಕೊಡ್ಬೇಕು? ಆಡಳಿತ ಮಂಡಳಿ ಹೋಗಿ ಮನೆ ಕೊಡ್ಬೇಕು. ಆಡಳಿತ ಮಂಡಳಿ ಪಾಪ ಏನು ಮಾತಾಡೋದಿಲ್ಲ. ಇದಕ್ಕೆ ಸಂಬಂಧ ಪಡೆದವ್ರಿಗೆ ಕೊಡೋದು. ಸಂಬಂಧ ಪಡೆದವ್ರು ಕೊಡೋದು ಯಾಕೆ? ಈ ಒಂದು ವಿಚಾರ ಮಾತ್ರ ಅಲ್ಲ, ಇದರಲ್ಲಿ ಇವರನ್ನು ಬಿಟ್ಟಿದ್ದಾರ, ಯಾರನ್ನು? ನಮ್ಮ ಅರವಿಂದ್ ಬೋಲರನ್ನು. ಅವರನ್ನು ಬಂದು ಅವಮಾನ ಮಾಡ್ಲಿಲ್ವ ಇವರು? ಅಂತವ್ರನ್ನ ಇವರು ಬಿಡ್ಲಿಲ್ಲ ಈಗ ಇದರಲ್ಲಿ. ಮತ್ತೆ ಈ ಬೇರೆಲ್ಲ ವಿಚಾರ ಏನಿದೆ? ಖಾದರ್ ಅವರಲ್ಲಿ ಇನ್ನಷ್ಟು ಪ್ರಶ್ನೆಗಳಿವೆ. ಅಲ್ಲಿವರೆಗೆ ಚಿಕ್ಕ ವಿರಾಮ. STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording ಮತ್ತು music programming ಗಾಗಿ ಸಂಪರ್ಕಿಸಿ STM Film Studio, the complete movie solution. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈಗ ದೇವಸ್ಥಾನಗಳಲ್ಲಿ ಟಿಪ್ಪು ಹೆಸರಿನಲ್ಲಿ ನಡೀತಿರುವಂಥ ಸಲಾಂ ಪೂಜೆ ಅದನ್ನು ನಿಲ್ಲಿಸಬೇಕು ಅಂತ ಒತ್ತಡಗಳು ಬರ್ತಾ ಇದೆ. ಈ ಬಗ್ಗೆ ನಿಮಗೆ ಹೇಗೆ ನಿಲ್ಲಿಸ್ಬೋದು? ಅದು ನಮ್ಗೇನಿದೆ, ಅದು ದೇವರಿಗೆ ಬಿಟ್ಟಂತ ವಿಚಾರ. ದೇವರು ಕೊಡುವ ನೋಡಿ, ಮನುಷ್ಯರು ಕೊಟ್ಟರೆ ಎಷ್ಟು ಕೊಡ್ಬೋದು, ದೇವರು ಕೊಡುವ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕೊಡ್ತಾರೆ, ಅದು ಯಾವಾಗ ಬೀಳ್ತದೆ ಗೊತ್ತಿಲ್ಲ. ಸೊ ನಮ್ಗೇನಿದೆ, ಅದು ದೇವರ ಕಾರ್ಯಕ್ರಮ, ಪಾರಂಪರ್ಯ ಮತ್ತು ಸಂಪ್ರದಾಯದಂತ ಕಾರ್ಯಕ್ರಮ. ಅದು ಅವ್ರಿಗೆ ಆಡಳಿತ ಮಂಡಳಿ ಬಿಟ್ಟಂತ ವಿಚಾರ. ಇದರಲ್ಲಿ ಯಾವ ಕಮ್ಯುನಿಟಿಗೆ ಯಾವ್ದು ಲಾಸ್ ಏನು ನಷ್ಟೇನು, ಅದು ದೇವರಿಗೆ ಬೇಕಾದಂತ ಪೂಜೆ. ಅಲ್ಲಿ ದೇವರು ಶಕ್ತಿಯುತವಾಗಿದೆ, ದೇವರು ಅದನ್ನು ತೋರಿಸ್ತಾರೆ. ಅದು ನಾವ್ಯಾಕೆ ಚರ್ಚೆ ಮಾಡಬೇಕು, ಯಾಕೆ ಟೆನ್ಷನ್ ಮಾಡಬೇಕು? ಇದಕ್ಕೆ ಏನು ವಿಚಾರ ಇಲ್ಲಲ್ಲ ಸಂಬಂಧಪಟ್ಟಾಗೆ. ಈಗ BJPಯವರು ನೀವು ಹೇಳಿದ್ರಿ ಅವ್ರದ್ದು ಜಿಲ್ಲಾಡಳಿತದ ತಪ್ಪು ಅಂತ. BJPಯವರು ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಸರ್ಕಾರ ಆ ಥರ ಮಾಡ್ತಾ ಇಲ್ಲ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡ್ತಾ ಇಲ್ಲ. ಯಾಕಂದರೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ಈ ಎಲ್ಲ ನಗರದಲ್ಲಿರ್ಬೋದು, ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸ್ಮಾರ್ಟ್ ಕಾಮಗಾರಿಗಳ ಗುತ್ತಿಗೆದಾರರು ಇರ್ಬೋದು ಅಥವಾ ಕಾಮಗಾರಿಗಳ ಗುತ್ತಿಗೆದಾರರು ಇರ್ಬೋದು, ಎಲ್ಲವೂ ಅಲ್ಪಸಂಖ್ಯಾತರು. ಹಾಗಾಗಿ ಅವರು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡ್ತಾ ಇಲ್ಲ. ನೀವು ಇದು ಹಾರಿಕೆಯ ಉತ್ತರವೋ ಅಥವಾ ಹಾರಿಕೆಯ ಮಾತು ಅಥವಾ ಹಾಸ್ಯ ಚಟಾಕಿಯೋ ನಿಮ್ಗೇನಾದರೂ ದಾಖಲೆ ಇದೆಯಾ? ಅವರು ಎಲ್ಲ ಮುಸ್ಲಿಮರೇ ಮಾಡ್ತಾ ಇರುವುದು ಎನ್ನುವುದಕ್ಕೆ ನೋಡಿ, ನಾನು ಯಾಕೆ ದಾಖಲೆ ತಗೊಳ್ಬೇಕು? ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿ ಅಲ್ಲ. ನಮ್ಗಿದು ನೋಡಿ, ನಾನು ಕೇಳುದು ಅಂತ ಹೇಳಿದ್ರೆ, ನಾವು ನಮ್ಗೆ ಬೇಕಾದಾಗ ನಾವು ಯಾರ ಹತ್ರ ಹೋಗಿ ಅಡ್ಜಸ್ಟ್ ಮಾಡ್ತೇವೆ ಅಲ್ಲ. ಅಲ್ಲಿ ಯಾರು ಎಲ್ಲಿ ಕೂಡ ಸಿಟಿ ಸೆಂಟ್ರಲ್ಲಿ ಹೋಗಿ ನಮ್ಮ ಕೆಲಸ ಕೂಡ ಯಾರ ಅಂಡರ್ ಕೂಡ ನಾವು ಮಾಡ್ತೇವೆ. ಯಾರು ಉದಾಹರಣೆ ನೀವೇ ನಮ್ಗೆ ಎನ್ಕ್ವೈರಿ ಮಾಡಿ, ನಮ್ಗೆ ಗೊತ್ತಿಲ್ಲಲ್ಲ ವಿಚಾರ. ನಾನು ಹೇಳುವಂತ ಪರೋಕ್ಷವಾಗಿ ನಾನು ಯಾರ ಪರೋಕ್ಷವಾಗಿ ಹೇಳುದಿಲ್ಲ, ನೇರವಾಗಿ ನಾನು ಹೇಳುದಿಲ್ಲ. ನಾನು ಸಮಾಜದಲ್ಲಿ ಆಗುವಂತ ವಿಚಾರ ಹೇಳುವಂತದ್ದು. ನಾವು ಬಡವರ ಮಧ್ಯೆ ಯಾಕೆ ಕಂದಕವನ್ನು ಸೃಷ್ಟಿಸಬೇಕು? ಎಷ್ಟೋ ಜನ ಎಲ್ಲಾ ವರ್ಗದ ಬಡವರು ಇವತ್ತು ಆಸ್ಪತ್ರೆಗೆ ಬಿಲ್ಲು ಕಟ್ಟದೆ ಒಂದು ತಂದೆ ಕಣ್ಣೀರಲ್ಲಿ ಒರೆಸ್ತಿದ್ದಾರೆ. ಯಾಕೆ ಒಂದು ಆಸ್ಪತ್ರೆಗೆ ಹೋಗುದಿಲ್ಲ? ಅವರವರ ಏನಾದ್ರು ನಿಮ್ಗೆ ಕಷ್ಟ ಇದೆ ಅಂತ ಹೇಳಿಕೊಂಡು ಎಷ್ಟ ಮಕ್ಕಳಿಗೆ ಫೀಸ್ ಕಟ್ಟದು ಇವತ್ತು ಶಿಕ್ಷಣ ವಂಚಿತರಾಗಿದೆ. ಎಷ್ಟೆಲ್ಲ ಹಿಂದೂ ಸಹೋದರು, ಮುಸ್ಲಿಂ, ಕ್ರಿಶ್ಚಿಯನ್ ಸಹೋದರು, ಯಾಕೆ ಸಂಘಟನೆಗಳು ಅವ್ರ ಹತ್ರ ಹೋಗಿ ಫೀಸ್ ಕಟ್ಟುವಂತ ಮುಂದೆ ವಾತಾವರಣ ಮಾಡುದಿಲ್ಲ? ಎಷ್ಟೋ ತಾಯಂದಿರು ಇವತ್ತು ಮನೆ ಇಲ್ಲದೆ ಕೂಗ್ತಾ ಇದ್ದಾರೆ. ಯಾಕೆ ಈ ಸಂಘಟನೆ ಹೋಗಿ ಅವರಿಗೆ ಮನೆ ಕಟ್ಟಿ ಕೊಡುವಂತ ವ್ಯವಸ್ಥೆ ಇವತ್ತು ಮಾಡ್ತಾ ಇಲ್ಲ? ಇವತ್ತು ಎಲ್ಲಾ ಜಾತಿ ಎಲ್ಲ ವರ್ಗ ಪರಸ್ಪರ ಒಬ್ಬರಿಗೊಬ್ಬರು ಈ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ಹೋಗ್ಬೇಕು. ಫಸ್ಟಿಗೆ ಸಮಾಜ ವಿಭಾಗ ಮಾಡಿದ್ ನೋಡಿ, ಒಬ್ಬ ಅಲ್ಪಸಂಖ್ಯಾತ ಕೋಮುವಾದಿ ಆದ್ರೆ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಷ್ಟ. ಒಬ್ಬ ಬಹುಸಂಖ್ಯಾತ ಕೋಮುವಾದಿ ಆದ್ರೆ ಇದು ದೇಶಕ್ಕೆ ನಷ್ಟ ಇದರಲ್ಲಿ. ಸೊ ಇದನ್ನೆಲ್ಲ ಕೂಡ ನಾವು ಜವಾಬ್ದಾರಿಯಾಗಿ ಅರ್ಥ ಮಾಡಿಕೊಂಡು, ಈಗ ವಿಶ್ವದಲ್ಲಿ ನೋಡಿದ್ರೆ ಬಹುಸಂಖ್ಯಾತರು ಮುಸ್ಲಿಮರು, ಈಗ ಬಹುಸಂಖ್ಯಾತರು ಮುಸ್ಲಿಮರು ಕೋಮುವಾದಿಗಳಾದ್ರೆ ವಿಶ್ವಕ್ಕೆ ನಷ್ಟ ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳುವಂತದ್ದು. ಎಲ್ಲ ನಾನು ಹೇಳ್ತೇನಲ್ಲ, ನೀವು ಇವತ್ತು ವಿಶ್ವದ ಪರಿಸ್ಥಿತಿ ಇವತ್ತು ನೋಡಿ ನೀವೇನಿದೆ ಅಂತ ಹೇಳಿ. ಉಗ್ರವಾದ ಇದೆ ಎಲ್ಲ ಕಡೆ, ಎಲ್ಲ ನೋಡಿ. ಆ ಮೆಂಟಾಲಿಟಿ
ಇವತ್ತು ಎಲ್ಲ ಕಡೆ ಆಡುದಂಥದ್ದು. ಅದಕ್ಕಾಗಿ ಯಾರು ಕೂಡ ದೊಡ್ಡ ಡೆವಲಪ್ಮೆಂಟ್ ಏನಂತ ಇವತ್ತು ವಿಶ್ವದಲ್ಲಿ ಇವತ್ತು ರಷ್ಯಾ ಮತ್ತು ಉಕ್ರೇನಲ್ಲಿ ಏನು ಬೇರೆ ಬೇರೆಯವರು ಇದ್ದಾರಾ? ಉಗ್ರವಾದ ಭಯೋತ್ಪಾದನೆ ಬೇರೆ ಬೇರೆ ಇದ್ದಾರಾ? ಇಲ್ಲಲ್ಲ. ಸೊ ಆದ ಕಾರಣ ಇದೆಲ್ಲ ಈ ರೀತಿಯ ಹಲವಾರು ವಿಚಾರಗಳು ಭಾರತ ದೇಶ ಹಿಂದೆಲ್ಕೊಂಡು ನಡೆದಿದೆ. ಹಿಂದೆ ದೇಶದ ಸಂಪ್ರದಾಯ ಮತ್ತು ಸಂಸ್ಕೃತಿ ಇದಕ್ಕೆ ಯಾವ್ದು ಅವಕಾಶ ಆಗುದಿಲ್ಲ. 4-5 ಜನ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ಜಾಸ್ತಿ ಬಿಂಬಿಸಿ ವಿಚಾರ ಅದು ಏನು ಕೂಡ ದೊಡ್ಡ ಆಗ್ಲಿಕ್ಕಿಲ್ಲ. ಸಮಾಜ ಎಲ್ಲಾ ಜಾತಿ ವರ್ಗ ತಳಮಟ್ಟದಲ್ಲಿ ಯಾರಿದ್ದಾರ ಎಲ್ಲ ಒಗ್ಗಟ್ಟಿನ ಇದ್ದಾರೆ. ಅಂದ್ರೆ ಈಗ ಬಿಜೆಪಿ ಅವರು ಜನಪ್ರತಿನಿಧಿಗಳು ಬಡ ವರ್ಗದ ಇವರೆಲ್ಲ ಇದ್ದಾರೆ, ಬೀದಿ ವ್ಯಾಪಾರಿಗಳು, ಅವರ ನಡುವೆ ಏನು ಕಂದಕ ಸೃಷ್ಟಿಸಿ ಇವರು ಗುತ್ತಿಗೆಯನ್ನ ತಮಗೆ ಅಂದ್ರೆ ಮುಸ್ಲಿಮರಿಗೂ ಕೂಡ ಕೊಡ್ತಾರೆ ಅಂತ ಹೇಳುವಂಥದ್ದು ನಿಮ್ಮ ತಾತ್ಪರ್ಯ ಮೊನ್ನೆ ಹೇಳಿದ್ದು. ನೋಡಿ, ಅದು ಜನರು ಚರ್ಚೆ ಮಾಡಬೇಕಾದಂತ ವಿಚಾರ. ನಾನು ಇದೆಲ್ಲ ಹೇಳುವಂತ ತಳಮಟ್ಟಕ್ಕೆ ನಾನು ಹೋಗುದು ಇಲ್ಲ. ನಾನು ಹೇಳ್ಬೇಕಂದ್ರೆ ಎಲ್ಲರೂ ಚೆನ್ನಾಗಿರುವಂತ ಅವಕಾಶ ಆಗ್ಬೇಕು. ಕಷ್ಟ ಬಂದಾಗ ನಾವೆಲ್ಲ ಒಂದಾಗ್ತೇವೆ. ಕೊರೋನಾ ಬಂದಾಗ ನಾವೆಲ್ಲ ಒಂದಾಗಿದೆ ಇಲ್ವಾ? ಹೌದು. ಆಗೆಲ್ಲಿದ್ರು ಏನು ಕಾಣಲಿಲ್ಲ ಯಾರನ್ನು ಕೂಡ. ಏನ್ ಸಮಸ್ಯೆ ಆಯ್ತು ಅವಾಗ ಅಲ್ವಾ? ಬೇರೆ ಬೇರೆ ಸಂಘ ಸಂಸ್ಥೆಗಳ ಫ್ಯಾಮಿಲಿಯ ಮಕ್ಕಳು ಕೂಡ ಪಕ್ಷದ ಅವರ ಕುಟುಂಬಸ್ಥರು ತೀರಿಯೋದಾಗ ಒಬ್ಬ ಮುಖಂಡ ಹೊರಗೆ ಬಂದು ಆಸ್ಪತ್ರೆ ಕರ್ಕೊಂಡು ಬರ್ಲಿಲ್ಲಲ್ಲ. ಬಂದದ್ದು ಯಾರು? ಯಾರದು? ಆ ಕುಟುಂಬಸ್ಥರು ಹೇಳ್ತಾರೆ ಯಾರು ಬಂದಿದ್ದಾರೆ ಅಂತೇಳಿ. ಆ ಕುಟುಂಬಸ್ಥರು ಅವ್ರು ಯಾರಿಗೆ ಯಾರು ಉಪಕಾರ ಮಾಡಿದಂತೇಳಿ ಬಹಳ ಚೆನ್ನಾಗಿ ನೆನಪಿದೆ. ಯಾಕೆ ಬರ್ಲಿಲ್ಲ? ಅವ್ರ ತಂದೆ ತಾಯಿಯನ್ನು ಕರ್ಕೊಂಡು ತಂದೆ ತೀರಿ ಹೋದಾಗ ಮಕ್ಕಳನ್ನು ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಿ ಒಂದು ಅಂತ್ಯ ಸಂಸ್ಕಾರ ಮಾಡೋ ಧೈರ್ಯ ಇವರಿಗೆ ಇರಲಿಲ್ಲ. ಇದರಲ್ಲಿ ಒಂದು ಆಸ್ಪತ್ರೆಗೆ ಮಾತಾಡುವಂತ ಧೈರ್ಯ ಇವರಿಗೆ ಇರಲಿಲ್ಲ. ಯಾವ ಮುಖಂಡನಿಗಿಲ್ಲ, ಯಾವ ಬಿಜೆಪಿ ಮುಖಂಡ ಕೂಡ ಮಾಡ್ಲಿಲ್ಲ. ಆಮೇಲೆ ಈ ಹಿಂದೂ ಸಂಘಟನೆಗಳು ಏನೋ ಒಂದು ತಂಡ ಕಟ್ಕೊಂಡು ಬಂದ್ರಲ್ಲ, ಯಾಕೆ ಅಷ್ಟು ಲೇಟ್ ಆಯ್ತು? ಯಾಕೆ ಅಷ್ಟು ಲೇಟ್? ಯಾಕೆಂತ ಹೇಳಿದ್ರೆ ಎಲ್ಲ ವರ್ಗ ಬೇರೆ ವರ್ಗದವರು ಬಂದು ಜೀವದ ಅಂಗು ತೊಟ್ಟು ಇವತ್ತು ಅವ್ರು ಗೌರವಪೂರ್ವಕವಾಗಿ ಅಂತ ಮುಂದಾಗಿದ್ದಾರೆ. ಆವಾಗ ಇವರಿಗೆ ನೋವಾಗ್ತದೆ. ಅದು ಕೂಡ ಗೌರ್ಮೆಂಟ್ ಚಾರ್ಜ್ ತಕೊಂಡು ಒಂದಕ್ಕೆ ಇಷ್ಟು ಇದರಲ್ಲಿ ಚಾರ್ಜ್ ತಗೊಂಡಿದ್ದಾರೆ. ಕೇಳಿ ತಹಶೀಲ್ದಾರ್ ಹತ್ರ, ಡಿಸಿ ಹತ್ರ ಕೇಳಿ. ಅಂತ್ಯ ಸಂಸ್ಕಾರ ದಾಖಲೆಗಳಿದೆ ನನ್ನ ತಲೆ. ಗೌರ್ಮೆಂಟ್ ಅಲ್ಲಿ ಇರ್ಬೇಕಲ್ಲ. ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಅಂತ್ಯ ಸಂಸ್ಕಾರಕ್ಕೆ ಯಾರಿಗೆ ಎಷ್ಟು ಯಾವಾಗ ಎಷ್ಟು ದುಡ್ಡು ಕೊಡ್ತಾರೆ ಕೇಳಿ ಇದರಲ್ಲಿ. ಆದರೂ ಕಾಂಗ್ರೆಸ್ನವರಿಗೆ ಒಂದು ಸಮಸ್ಯೆ ಏನು ಹೇಳಿದರೆ, ಅವರಿಗೆ ಹೋರಾಟ ಮಾಡಿ ಗೊತ್ತಿಲ್ಲ. ಅವರಿಗೇನು ಆಡಳಿತ ಮಾತ್ರ ಮಾಡಿ ಗೊತ್ತಿರೋದು. ಉದಾಹರಣೆಗೆ ನೀವು ಮೈಸೂರಿನಲ್ಲಿ ಒಂದು ದೇವಸ್ಥಾನವನ್ನು BJP ಸರ್ಕಾರದವರೇ ಕೆಡವಿ ಹಾಕಿದರು. ಪ್ರತಿಭಟನೆ ಸ್ವರ ಕೇಳಲೇ ಇಲ್ಲ. ಬಂದದ್ದು ಅವರದೇ ಸಂಸದ ಪ್ರತಾಪ್ ಸಿಂಹನ ಸ್ವರ. ಆಯಿತು ಒಂದು. ಎರಡನೇದ್ದು, ಇಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಹುಂಡಿಗೆ ಕನ್ನ ಹಾಕಿದ್ದು BJP ಸರ್ಕಾರದವರೇ, BJPಯವರ ಬೆಂಬಲಿಗರೇ ನೇಮಿಸಿದ ಟ್ರಸ್ಟಿ. ಅದಕ್ಕೂ ಹೋರಾಟ ಮಾಡಲಿಲ್ಲ. ಖಾದರ್ ಸಾಹೇಬ್ರೆ, ಏನು ನಿಮ್ಮ ಏರಿಯಾದಲ್ಲಿ ಆಗಿದ್ದು? ನೋಡಿ, ಕಾಂಗ್ರೆಸ್ ಯಾವಾಗಲೂ ಕೂಡ ಈ ಧಾರ್ಮಿಕತೆ ಹಿಡ್ಕೊಂಡು ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗಲಿಲ್ಲ. ಒಂದು, ಅದು ಯಾವುದೇ ಧರ್ಮ ಇರಲಿ ಅಥವಾ ಏನಾದರೂ ಸಾವಾದಾಗಲೂ ಕೂಡ ಸಾವಿನ ಮನೆಯಲ್ಲಿ ಹೋಗಿ ಕೂಡ ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ ಜನರಿಗೆ ಇವತ್ತು ಬೇರೆ ಬೇರೆ ಹಮ್ಮಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಾಗ ಆ ಕಾರ್ಯಕ್ರಮದ ಮೂಲಕ ಇವತ್ತು ಜನರ ಗೌರವ ಪಡೆಯುವಂಥ ಕೆಲಸ ಇವತ್ತು ಮಾಡಿದೆ. ಇವತ್ತು ಹೇಳುವಂಥ ವಿಚಾರ ಇವತ್ತಿರಲಿ, ಅದು ಕದ್ರಿ ಸಂಬಂಧಪಟ್ಟಾಗೆ ಅದು ಒಂದು CCTV ಕ್ಯಾಮರಾದಲ್ಲಿ ಇನ್ನಿತರ ಕ್ಯಾಮರಾದಲ್ಲಿ ನೋಡುವ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಸೋಷಿಯಲ್ ಮೀಡಿಯಾ ಒಮ್ಮೆ ನೋಡಿ ನನಗೂ ಕೂಡ ಜಾಸ್ತಿ ನೋಡಿ ಇದಾಗಲಿಲ್ಲ. ಬಹುಶಃ ಯಾರು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ತೀವ್ರವಾಗಿ ಅದನ್ನು ಬಹುಶಃ ಖಂಡಿಸ್ತಾರೆ. ಇಂಥವ್ರು ಕೂಡ ಇವತ್ತು ಇದ್ದಾರಂತೇಳಿ. ಆದ್ರೆ ಪ್ರಶ್ನೆ ಏನಂತ ಹೇಳಿದ್ರೆ, ಬಿಜೆಪಿಯಲ್ಲೂ ಖಂಡನೆ ಇಲ್ಲ, ಕಾಂಗ್ರೆಸ್ನಲ್ಲೂ ಖಂಡನೆ ಇಲ್ಲ. ನಾನು ನಿಮ್ಗೊಂದು ನಾನು ಹೇಳ್ತೇನೆ, ನಾನು ಇದು ಹಾರಿಕೆಯ ವಿಷಯ ಅಲ್ಲ. ನಿಮ್ಮ ಕಾಂಗ್ರೆಸ್ನಲ್ಲೇ 2 ದಿನದ ಹಿಂದೆ ದೊಡ್ಡ ಸಭೆಯಾಗಿದೆ. ಅಂದರೆ ಇದರ ವಿರುದ್ಧ ಪ್ರತಿ ಮಾಡಬೇಕು ಸ್ಥಳೀಯರದ್ದು. ಆದರೆ ಹಿರಿಯ ನಾಯಕರು ಬೇಡ ಅಂತ ಹೇಳಿದ್ದಕ್ಕೆ ಅವರು ಈ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಅಂದರೆ ನೀವು ಆ BJPಯವರು ಜನರ ಅಂದರೆ ಭಕ್ತರು ಯಾರನ್ನು ಕೇಳಬೇಕು ಅಂತ ನೋಡಿ, ಆಡಳಿತದವರನ್ನು ಕೇಳುವುದಿಲ್ಲ. ಪ್ರತಿಪಕ್ಷದವರು ಈ ಬಂಡವಾಳಶಾಹಿಗಳ ಪರವಾಗಿದ್ದಾರೆ. ಆದರೆ ಮತ್ತೆ ಯಾರು ಬರಬೇಕು? ನೋಡಿ, ಕಮ್ಯುನಿಸ್ಟರು ಬರ್ಬೇಕಲ್ಲಿ. ಇವತ್ತು ನಾನು ಹೇಳಿಲ್ಲ, ಕಾಂಗ್ರೆಸ್ ಇಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಆಗುವಂಥ ವಿಚಾರದಲ್ಲಿ ಎಲ್ಲಿಯಾದರೂ ಕೂಡ ಇವತ್ತು ಅದು ರಾಜ್ಯಕ್ಕೆ ಮಾಡ್ಲಿಕ್ಕೆ ಹೋಗುದು ಒಂದು. ಮತ್ತೆ ಅಲ್ಲಿ ಮಾಡಿದ ನೀವು ಹೇಳಿದಂಥ ಏನು ಅಲ್ಲಿ ಘಟನೆ ಇದೆಯಾ, ಅದನ್ನು ಯಾರಿಗೂ ಒಪ್ಪುದು ಕೂಡ ಇಲ್ಲ. ಇವತ್ತು ಇದಕ್ಕೆ ಪ್ರತಿಭಟನೆ ಇನ್ನೊಂದು ಯಾಕೆ ಮಾಡಬೇಕು?
ಬಿಜೆಪಿಯವರು ಆಡಳಿತದಿರುವಾಗ ನಿಜವಾದ ಕಾಳಜಿ ಅವ್ರಿಗೆ ದೇವರ ಮೇಲೆ ಇದ್ರೆ ಈ ತಪ್ಪು ಮಾಡಿದ ಮೇಲೆ ನಮ್ಗೆ ಕಾಳಜಿ ಅಲ್ಲ, ನಮ್ಗೆ ದೇವರ ಪವಿತ್ರತೆ ಮತ್ತು ಆ ಸ್ಥಳದ ಪವಿತ್ರತೆ ನಮ್ಗೆ ಕಾಳಜಿ ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ಬಿಜೆಪಿಯವರು ಬಂದು ಅವರ ಮೇಲೆ ಆಕ್ಷನ್ ತಗೊಳ್ಬೇಕು. ತಗೊಳ್ತಾ ಇಲ್ಲಲ್ಲ, ಕರೆಕ್ಟ್. ತಗೊಳ್ಳದಿದ್ರೆ ದೇವರಿದ್ದಾನಲ್ಲ, ಶ್ರೀ ಕದ್ರಿ ಮಂಜುನಾಥ ಯಾರನ್ನು ಬಿಡ್ಲಿಲ್ಲ, ಇವರನ್ನು ಕೂಡ ಬಿಡ್ಲಿಕ್ಕೆ ಹೋಗುದಿಲ್ಲ ಅಷ್ಟೇ. ಎಲ್ಲ ಇದರಲ್ಲಿ ಅಲ್ವಾ, ಎಲ್ಲ ದೇವರ ಮೇಲೆ ಬಿಟ್ರೆ ನಮ್ಗೆಲ್ಲ ದೇವರೇ ಅಲ್ವಾ, ಎಲ್ಲರಿಗೂ ಕೂಡ ದೇವರೇ. ನಾವು ಈಗ ಹಜ್ ಯಾತ್ರೆಯ ಹಣ ಅಂದ್ರೆ ದೇವಸ್ಥಾನಕ್ಕೆ ಹುಂಡಿಗೆ ಹಾಕಿದ ಹಣ ಹಜ್ ಯಾತ್ರೆಗೆ ಹೋಗ್ತದೆ ಅಂತ ಹೇಳ್ತಾ ಇದ್ರು. ಈಗ ಏನಾಗ್ತಾ ಇದೆ ಅಂತ ನಿಮಗೆ ಒಂದು ಹೇಳುವಂತ ಒಂದು ಸರಿಯಾದ ಸಂದರ್ಭ, ಅದನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ನಾನು ವೈಯಕ್ತಿಕವಾಗಿ ಇಂಥ ವಿಚಾರದಲ್ಲಿ ನಾನು ಯಾವಾಗಲೂ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸ್ಥಳೀಯ ಮಟ್ಟ ಮುಖಂಡರು ಏನ್ ಮಾಡಿದ್ದಾರೆ ಅದನ್ನು ಬೇಡ ಅಂತ ಹೇಳಿದಂತ ವಿಚಾರ ನನಗೆ ಅದು ಗೊತ್ತು. ತಾವಿದ್ದನ್ನು ನಮ್ಮ ಹತ್ರ ಕೇಳುವಾಗ ನಮ್ಗೆ ಗೊತ್ತು. ಅದನ್ನ ಸ್ಥಳೀಯ ಮಟ್ಟ ಮುಖಂಡರು ನಾವಿತ್ತು ಕೇಳಿದ್ದಾರೆ, ಅಶೋಕ್ ದೇವಾಡಿಗೆ ಅವರು ಇವರೆಲ್ಲ ಇರ್ತಾರೆ. ಅದಕ್ಕೆ ಎಲ್ಲಿ ಅಲ್ಲಿ ರಸ್ತೆಗೆ ದೇವಸ್ಥಾನಕ್ಕೆ ತನ್ನದಾದ ವಿಶೇಷ ಕೊಡುಗೆ ಕೊಟ್ಟಂತಹ ಇವತ್ತು ಅಷ್ಟು ಸುಂದರವಾದ ಸರ್ಕಲ್ ಇರ್ಲಿ, ಸುಂದರವಾದ ರಸ್ತೆ ಇರ್ಲಿ, ಲೈಟ್ ಇರ್ಲಿ, ಎಲ್ಲ ಕೂಡ ಬಹುಶಃ ಅಶೋಕ್ ದೇವಾಡಿಗೆ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾಗ ಮಾಡಿದ್ದು. ಆದ್ರೆ ಸರಿ, ನೀವು ಹೇಳಿ ಸರಿ, ಸೊ ಅವರನ್ನೇ ಸೋಲಿಸಿದ್ರು ಮತ್ತೆ ಕಾಂಗ್ರೆಸ್ನ ಒಳಬಣ್ಣಗಳು, ಅದು ನೋಡಿ ಅದು ಪ್ರತ್ಯೇಕ ವಿಷಯ. ಈ ರಾಜ್ಯಕ್ಕೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅದು ಎರಡನೇ ವಿಚಾರ. ಇದಕ್ಕೆ ಸಂಬಂಧಪಟ್ಟಾಗೆ ಈ ಸಂಬಂಧಪಟ್ಟಾಗೆ ನಾವು ಕೆಲವೊಂದು ಬಿಜೆಪಿಯವರು ಅದನ್ನ ಯಾಕೆ ಮೌನವಾಗಿ ಕೂತ್ಕೊಂಡಿದ್ದಾರೆ? ಹಾಗಾದ್ರೆ ಅವ್ರು ನಾಟಕ ಮಾತ್ರವಾ? ಧಾರ್ಮಿಕ ಶ್ರದ್ಧೆ ಅದಾಗಬಾರ್ದು ಇದಾಗಬಾರ್ದು ಅಂತ ಹೇಳಿ ಇವ್ರದ್ದು ಬರೀ ಒಂದು ಜನರ ಮುಂದೆ ತೋರಿಸ್ಲಿಕ್ಕೆ ನಾಟಕ ಅಲ್ವಾ? ಒಳಗಿಂದ ಎಲ್ಲ ಇದಕ್ಕೆ ಬೆಂಬಲವಾ? ಸೊ ಜನ ಕೇಳ್ಬೇಕು, ಅಲ್ಲೇ ಭಕ್ತರು ಕೇಳ್ಬೇಕು ಏನ್ ಮಾಡ್ತಿದ್ರಿ ಅಂತ ಹೇಳಿ. ಕೆಲವೊಂದು ಕೆಲಸ ಅದೆಲ್ಲ ನಾವು ರಾಜ್ಯಕ್ಕೇನೆ ಯಾಕೆ ಬರ್ಬೇಕಂತ ಹೇಳ್ಬೇಕು? ಎಲ್ಲದಕ್ಕೆ ನಾವು ನಾಗರಿಕ ಸಮಿತಿ ಮತ್ತೆ ಹೋರಾಟ ಮಾಡುದಿಲ್ವಾ? ಇದಕ್ಕೊಂದು ನಾಗರಿಕ ಸಮಿತಿ ಮಾಡಬೇಕು ಸ್ಥಳೀಯ ಮಟ್ಟದ್ದು. ಅಂದ್ರೆ ಯಾವಾಗ್ಲೂ ನಾಗರಿಕ ಸಮಿತಿ ಬರುವುದು ಹೇಳುವಾಗ ರಾಜಕೀಯದವರಿಗೆ ಅದರಿಂದ ಲಾಸ್ ಆಗ್ತದೆ ಎನ್ನುವ ಕಾರಣ ಇದ್ರೆ ಮಾತ್ರ ನಾಗರಿಕ ಸಮಿತಿ ಹೆಸರಲ್ಲಿ ಎಲ್ಲ ರಾಜಕೀಯದವರು ತೂರಿಸ್ಕೊಳ್ಳೋದು. ಇದು ಕೂಡ ಅಂತದ್ದೇ ಸಮಸ್ಯೆ ಅಂತ ನಿಮಗೆ ಕಾಣ್ತದೆ. ಹಾಗಾದ್ರೆ ನಾನು ಇದರ ಬಗ್ಗೆ ಜಾಸ್ತಿ ಇಲ್ಲ, ನನಗೆ ಕೂಡ ಮೇಲಿಂದ ಮೇಲೆ ವಿಚಾರ ಗೊತ್ತಲ್ಲದೆ ಇದರ ಬಗ್ಗೆ ನಾನು ಜಾಸ್ತಿ ನೋಡ್ಲಿ ಆಲೋಚನೆ ಮಾಡಿ ಹೋಗ್ಲಿಲ್ಲ. ಮತ್ತೆ ನನಗೆ ಒಂದು ಆಶ್ಚರ್ಯ ಆಗುವುದು, ಇಂಥದ್ದೆಲ್ಲ ಆಗುವಾಗ ಇದರಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳಿ. ದೇವರು ಕೊರತೆ ಕೊಡ್ತಾರೆ ಇವತ್ತಲ್ಲ ನಾಳೆ ಅಲ್ವಾ? ಆದ್ರೆ ಇವರ ಮೇಲೆ ಯಾಕೆ ಬಿಜೆಪಿಯವರು ಆಕ್ಷನ್ ತಗೊಳ್ಳಿ ಅಂತೇಳಿ ಬಿಜೆಪಿ ನಾಯಕರು ಜನರಿಗೆ ಹೇಳ್ಬೇಕು. ಸರಿ, ಅಲ್ಲದಿದ್ರೆ ಜನ ಇವರ ಮುಖವಾಡನ್ನು ಅರ್ಥ ಮಾಡಿಕೊಳ್ಬೇಕು. ಸರಿ, ಖಾದರ್ ಅವರಲ್ಲಿ ಇನ್ನಷ್ಟು ಪ್ರಶ್ನೆಗಳಿವೆ, ಅಲ್ಲಿವರೆಗೆ ಚಿಕ್ಕ ವಿರಾಮ. STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording ಮತ್ತು music programming ಗಾಗಿ ಸಂಪರ್ಕಿಸಿ STM Film Studio, the complete movie solution. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈಗ ನಿಮಗೆ ಸಿನಿಮಾ ನೋಡೋ ಅಭ್ಯಾಸ ಇದೆ? ಇತ್ತೀಚೆಗೆ ಯಾವ್ದಾದ್ರು ಸಿನಿಮಾ ನೋಡಿದ್ರಾ? ಇಲ್ಲ, ಬಹಳ ಸಮಯ ಆಯ್ತು, 22 ವರ್ಷ ಆಯ್ತು. ನಿಮಗೆ ಈಗ ಕಾಶ್ಮೀರ ಫೈಲ್ಸ್ ಸಿನಿಮಾ ನೋಡ್ಲಿಲ್ಲ ಹಾಗಾದ್ರೆ? ಇಲ್ಲ, ನಾನು 22 ವರ್ಷ ಆಯ್ತಲ್ಲ. ಅಂದ್ರೆ ಅದನ್ನು ಎಲ್ಲರೂ ನೋಡ್ಬೋದು ಈಗ, ಅಂದ್ರೆ ನಿಮ್ಮ ಶಿಫಾರಸ್ ಮಾಡ್ತೀರಾ ನೋಡಿ ಇಂಥ ಫಿಲ್ಮ್? ಅವ್ರವ್ರಿಗೆ ಬಿಟ್ಟಂತ ವಿಚಾರ. ಜೈ ಭೀಮ್ ಅಂತ ಅಂಬೇಡ್ಕರ್ ಮಹಾನಾಯಕ ಬಂದಿತ್ತು ಇದರಲ್ಲಿ. ಬಹುಶಃ ಅಂಬೇಡ್ಕರ್ ಅವರ ಆ ಒಂದು ದೇಶ ಕೊಟ್ಟ ಕೊಡುಗೆ ಯಾವ ರೀತಿ ಅಂತೇಳಿ ಬಹುಶಃ ಇವತ್ತು ದಿ ಫೈಲ್ಸ್ ಇವತ್ತು ಬಂದಿದೆ, ಕಾಶ್ಮೀರಿ ಫೈಲ್ಸ್. ಅವ್ರವ್ರಿಗೆ ಬೇಕಾದ್ರೆ ನೋಡ್ಲಿ, ನಮ್ಗೆ ಏನಾಗ್ಬೇಕು? ಈಗ ಭೀಮನ್ನ ನೋಡಿ ಅಂತ ನೀವು ಹೇಳ್ತೀರಿ, ಕಾಶ್ಮೀರ ಪಂಡಿತ್ ಅಲ್ಲ, ನಾನು ಯಾವ್ದನ್ನು ನೋಡ್ಬೇಡ ಅಂತ ಹೇಳಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರ. ಬಹಳಷ್ಟು ಇವತ್ತು ಮೂವಿಗಳು ಬೇರೆ ಬೇರೆ ವಿಚಾರದಲ್ಲಿ ದೇಶ ರಾಷ್ಟ್ರೀಯತೆ ಬಗ್ಗೆ ಇನ್ನೊಂದ್ರ ಬಗ್ಗೆ ಬೇರೆ ವಿಚಾರಗಳು ಇವತ್ತು ಬರ್ತದೆ. ನಾವು ನಾವು ಮಾಧ್ಯಮ ಇರಲಿ ಮತ್ತು ನಮ್ಮ ಮೂವಿ ಇರಲಿ ಎಲ್ಲದೊಂದು ಒಗ್ಗಟ್ಟಿನ ಸಂದೇಶ ಬರುವಂತಕ್ಕೆ ವಿಶೇಷ ಮಹತ್ವವನ್ನು ಕೊಡ್ಬೇಕು. ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರ, ನಾವೇನ್ ಮಾಡ್ಬೇಕಾಗ್ತದೆ? ಅಂದ್ರೆ ಇದ್ರಲ್ಲಿ ಒಗ್ಗಟ್ಟು ಇಲ್ಲ, ಒಗ್ಗಟ್ಟು ನಾನು ನೋಡ್ಲಿಲ್ಲಲ್ಲ, ನಾನು ನೋಡ್ಲಿಲ್ಲ. ನೋಡಿ, ಪಿಕ್ಚರ್ ಇಸ್ ಅ ಪಿಕ್ಚರ್.
ಅಲ್ವಾ. ಮತ್ತೆ ನಮ್ಗೆ ಇದೊಂದು ಬಂದಾಗ ಚರ್ಚೆ ಆದಾಗ ನಾವು ಎನ್ಕ್ವೈರಿ ಮಾಡಿದ್ದೆವು. ಆವಾಗ ನಾನೇ ಆಲೋಚನೆ ಮಾಡ್ತಿದ್ದೆ, ಸ್ವತಂತ್ರ ಬಂದ ನಂತರ 45 ವರ್ಷ ತನಕ ಕೂಡ ನಮ್ಮ ಗೌರವದಂತ ಕಾಶ್ಮೀರ ಪಂಡಿತರು ಈ ರೀತಿ ವಲಸೆ ಹೋಗ್ಲಿಲ್ಲ. ವಲಸೆ ಬಂದ ಸಂದರ್ಭ ಅಲ್ಲಿಯ ಪರಿಸ್ಥಿತಿ ಯಾಕೆ ಹೇಗಾಯ್ತು ಅಂತ ಹೇಳಿದ್ರೆ, ಆವಾಗ ಇದ್ದದ್ದು ಬಿಜೆಪಿ ಮತ್ತು ವಿ.ಪಿ. ಸಿಂಗ್ ಅವರ ಸರ್ಕಾರ. ಬಿಜೆಪಿ 88 ಶಾಸಕ ಎಂಪಿ ಇಟ್ಕೊಂಡು ಬಿಜೆಪಿ ಬೆಂಬಲಿತ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಬೆಂಬಲಿತ ವಿ.ಪಿ. ಸಿಂಗ್ ಸರ್ಕಾರ ಅವತ್ತು ಕೇಂದ್ರದಲ್ಲಿತ್ತು. ಒಂದು ಆವಾಗ ಅಲ್ಲಿಗೆ ಗವರ್ನರ್ ಆಗಿ ಹೋದವರು ಯಾರು ಅಂತ ಹೇಳಿದ್ರೆ ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಿದ್ರು. ಅವರು ಬಿಜೆಪಿಯ ಮಂತ್ರಿ ಅಲ್ಲ. ಅವಾಗ ಅವರು ಬಿಜೆಪಿ ಆಗಿರ್ಲಿಲ್ಲ, ನನಗೆ ಗೊತ್ತಿದೆ ಅಲ್ಲ. ಇವತ್ತು ಮಂತ್ರಿ ಸೇರಿದ್ ಬಿಜೆಪಿಗೆ. ಇವೆಲ್ಲ ವ್ಯತ್ಯಾಸ ತಗೊಳ್ಳಿ. ಅವರು ನೇರವಾಗಿ ಬಹುಶಃ ಇವತ್ತು ಬಿಜೆಪಿಯ ಕಂಪ್ಲೀಟ್ ಇದಿದ್ದವರು, ಅದೆಲ್ಲ ಸಂಘ ಸಂಸ್ಥೆಯಲ್ಲಿ ಅವರು ಸಕ್ರಿಯವಾಗಿದ್ದರು. ಅವರನ್ನು ಬಿಜೆಪಿಯವರ ಆದೇಶ ಮೇರೆಗೆ ಅಲ್ಲಿಗೆ ಗವರ್ನರ್ ಆಗಿ ಕಳಿಸಿದ್ರು. ಅವಾಗ ಗವರ್ನರ್ ಆಡಳಿತ ಅಲ್ಲಿ ಬಂದಂತ ಸಹ ನಿಮ್ಗೆ ಗೊತ್ತಿದೆ. ಆ ಒಂದು ಕಾಲಘಟ್ಟ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಕೊಟ್ಟಂತ ಸೆಕ್ಯೂರಿಟಿಯನ್ನು ವಿಡ್ರಾ ಮಾಡಿದ್ರು. ಅಲ್ಲಿ ಸೆಕ್ಯೂರಿಟಿ ವಿಡ್ರಾ ಮಾಡಿದಾಗ ಈ ರೀತಿಯ ಹಲ್ಲೆಗಳು ಇವತ್ತು ಆಗಿದೆ, ಅವು ಮೈಗ್ರೇಟ್ ಆಗಿದೆ. ಇವತ್ತು ಕಾಶ್ಮೀರದ ಇತಿಹಾಸ ತಗೊಂಡಾಗ ಎಷ್ಟೋ ಪಂಡಿತರು, ಸಾವಿರಾರು ಮುಸ್ಲಿಮ್ಸರು, ಸಾವಿರಾರು ಇನ್ನಿತರ ಜಾತಿ ವರ್ಗದವರು ಎಲ್ಲರೂ ಕೂಡ ಜೀವನ ಕಳ್ಕೊಂಡಿದ್ದಾರೆ ಕಾಶ್ಮೀರದಲ್ಲಿ. ಇಷ್ಟೇ ತಗೊಳ್ಳಿ, ಯಾರು ಎಷ್ಟೆಷ್ಟು ತೀರಿ ಹೋಗಿದ್ದಾರೆ ಅಂತೇಳಿ. ಅದು ಬಾಂಬ್ ಬ್ಲಾಸ್ಟ್ ಇಲ್ಲಿ ಅದ್ರಲ್ಲಿ ಇದರಲ್ಲಿ ಅಂತ ಹೇಳಿ ಎಷ್ಟೋ ಜನ ಇವತ್ತು ನಾಗರಿಕರು ತೀರಿ ಹೋಗಿದ್ದಾರೆ. ಎಷ್ಟೋ ಜನ ಎಲ್ಲಾ ವರ್ಗದವರು ಕೂಡ ಊರು ಬಿಟ್ಟು ಇವತ್ತು ವಲಸೆಗಳು ಅಂದ್ರೆ ಸಾಮೂಹಿಕವಾಗಿ ಹತ್ಯೆ ಆದದ್ದು ಪಂಡಿತರು. ಇದನ್ನ ನಾನು ಹೇಳಿದೆ ಅಲ್ಲ, ಅವ್ರಿಗೆ ಕೊಟ್ಟಂತ ನೀವು ಕೂಡ ರೀಎನ್ಕ್ವೈರಿ ಮಾಡುವಂತ ಚರ್ಚೆ ಮಾಡ್ಬೇಕು. ಅವ್ರಿಗೆ ಕೊಟ್ಟಂತ ಸೆಕ್ಯೂರಿಟಿಯನ್ನು ಯಾಕೆ ಯಾವತ್ತು ವಿಡ್ರಾ ಮಾಡಿದ್ರು ಒಂದು. ಎರಡನೇದು, ನೀವೊಂದು ಹಿಸ್ಟ್ರಿ ನೋಡ್ಬೇಕು. ನನಗೆ ಎಷ್ಟು ವಿಚಾರ ಅಂತ ಹೇಳಿದ್ರೆ, ಆವಾಗ ಪಂಡಿತರಿಗಾದಂತ ವಲಸೆ ಮತ್ತು ಅಲ್ಲಿಯ ಹಲ್ಲೆ ಬಗ್ಗೆ ಪ್ರತಿಪಕ್ಷ ರಾಜೀವ್ ಗಾಂಧಿ ಅವರು ಪಾರ್ಲಿಮೆಂಟ್ ಗೆರವ್ ಮಾಡಿದ್ರು. ಇದು ಗೆರವ್. ಆವಾಗ ಅಡ್ವಾಣಿ ಅವರು, ವಾಜಪೇಯಿ ಅವರು ರಥಯಾತ್ರೆಯಲ್ಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದು ಇನ್ಚಾರ್ಜ್ ರಥಯಾತ್ರೆದು. ಒಂದು ದಿವಸ ಕೂಡ ಕಾಶ್ಮೀರಿಗೆ ಭೇಟಿ ಕೊಡ್ಲಿಲ್ಲ. ಒಂದು ದಿವಸ ಕಾಶ್ಮೀರಿಗೆ ಹೋಗಿ ಪಂಡಿತರ ಜೊತೆ ಕೂತ್ಕೊಂಡು ಅವತ್ತು ಚರ್ಚೆ ಮಾಡ್ಲಿಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ. ಇದು ನೀವೆಲ್ಲ ಇದನ್ನು ನೀವು ನೋಡ್ಬೇಕು. ಇದಕ್ಕೆ ಇವತ್ತು ಆಯ್ತು ತಂದಿದ್ದಾರೆ ವಿಚಾರಗಳನ್ನು. ಅದರಲ್ಲಿ ಯಾವ್ದು ವಿಚಾರ, ಅದಕ್ಕೆ ಯಾವ್ದು ಸರಿಯಾ ತಪ್ಪಂತ ಪ್ರಶ್ನೆ ಇರುತ್ತಲ್ಲ. ಜನರಿಗೆ ಇವತ್ತು ಗೊತ್ತಿದೆ, ನಮಗೆ ಆ ಸರ್ಕಾರಕ್ಕೆ ಇವತ್ತು ಅದು ಕಣ್ ತೆರೆಸಿದ್ದಾರೆ ಅಲ್ವಾ. ಈಗ ಈ ಪಂಡಿತರಿಗೆ ಪುನಃ ಅಲ್ಲಿ ನೆಲೆಸಿನ ಕೆಲಸ ಈ ಸರ್ಕಾರ ಇವತ್ತು ಮಾಡಬೇಕು ಅಲ್ಲ, ಅವ್ರಿಗೆ ಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಅವತ್ತು ಗೊತ್ತಿದೆ ಅಲ್ಲ, ಕಾಂಗ್ರೆಸ್ ಭಯೋತ್ಪಾದನೆ ತೆಕ್ಕೊಂಡು ಜೈಲಲ್ಲಿ ಹಾಕಿತ್ತು, ಹೌದಾ. ಕಾಂಗ್ರೆಸ್ ದೊಡ್ಡ ಭಯೋತ್ಪಾದಕನು. ಇದು ಬಿಜೆಪಿ ಮತ್ತು ವಿ.ಪಿ. ಸಿಂಗ್ ಅಧಿಕಾರ ಬಂದಾಗ ಬಿಜೆಪಿ ಮಂತ್ರಿ ಫ್ಲೈಟ್ ಅಲ್ಲಿ ಕೂತ್ಕೊಂಡು ಹೋಗಿ ಅಫ್ಘಾನಿಸ್ತಾನ್ಗೆ ಬಿಟ್ಟು ಕಂದಾರ್ಗೆ ಬಿಟ್ಟು ಬರ್ತಾರೆ. ಕಾಂಗ್ರೆಸ್ ತಂದು ಒಳಗಾಕಿದಂತ ಅತ್ಯಂತ ದೊಡ್ಡ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅನ್ನು ಬಗಲಲ್ಲಿ ಕೂತ್ಕೊಳಿಸಿ ಫ್ಲೈಟ್ ನಲ್ಲಿ ಅಫ್ಘಾನಿಸ್ತಾನಕ್ಕೆ ಹೋಗಿ ಡ್ರಾಪ್ ಮಾಡಿ ಅಲ್ಲಿ VIP ತರ ಬಿಟ್ಟು ಬರುವಂತ ಇತಿಹಾಸ ಇಡೀ ವಿಶ್ವದಲ್ಲಿ ಎಲ್ಲಿ ಕೂಡ ನೋಡ್ಲಿಲ್ಲ. ಇದರಲ್ಲಿ ಇದೆಲ್ಲ ಅವತ್ತಿನ ಬಿಜೆಪಿ ಮತ್ತು ವಿ.ಪಿ. ಸಿಂಗ್ ಸರ್ಕಾರ ನಡೆದಂತ ಬೇರೆ ಬೇರೆ ಇವತ್ತು ವಿಚಾರಗಳು. ಸೊ ಇದೆಲ್ಲ ಕೂಡ ತಾವು ಇವತ್ತು ಸ್ವಲ್ಪ ಅಧ್ಯಯನ ಮಾಡಿ ಇದೆಲ್ಲ ವಿಚಾರ ಹೌದಾ, ಒಮ್ಮೆ ಕೂಡ ಭೇಟಿ ಕೊಡ್ಲೇ ಇಲ್ವಾ ಅಲ್ಲಿಗೆ ಹೋಗಿ ಅಡ್ವಾಣಿ ಮತ್ತು ವಾಜಪೇಯಿ ಅವರು ಈಗ ಇನ್ಚಾರ್ಜ್ ಇದ್ದಾಗ. ಅಂದ್ರೆ ಅಲ್ಲಿ ವಿಶೇಷ ಸ್ಥಾನಮಾನ ಇದ್ದ ಕಾರಣ ಇವರಿಗೆ ಎಂಟರ್ಫಿಯರ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಈಗ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಿದ್ದಾರೆ. ವಿಶೇಷ ಸ್ಥಾನ ನೋಡಿ, ಯಾರು ಇಂಟರ್ಫಿಯರೆನ್ಸ್ ಆಗುವಂತ ವಿಚಾರ ಎಲ್ಲ ಕೂಡ ಅಲ್ಲಿಗೆ ಹೋಗ್ಬೋದಿತ್ತು. ವಿಶೇಷ ಸ್ಥಾನ ರದ್ದು ಮಾಡಿದಂತ ವಿಚಾರಗಳು ಏನಿದೆಯಾ ಅದು ಅಲ್ಲಿ ಯಾರು ಕೂಡ ಲ್ಯಾಂಡ್ ತಗೊಳ್ಬಹುದು. ಅಲ್ಲಿ ಹೋಗಿ ಮುಂಚೆ ಅಲ್ಲಿ ಅವ್ರು ಮಾತ್ರ ಲ್ಯಾಂಡ್ ತಗೊಳ್ಬೇಕಿತ್ತು, ಹೊರಗಿನವ್ರು ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಯಾರು ಕೂಡ ಹೋಗಿ ತಗೊಳ್ಬಹುದು. ಮತ್ತು ಇಂಥದಲ್ಲದೆ ಯಾರು ಇಂಟರ್ಫಿಯರ್ ಆಗ್ಲಿಕ್ಕಿಲ್ಲ, ಅದಿಲ್ಲ ಯಾವ ವಿಚಾರ ಕೂಡ ಇಲ್ಲ. ನಾನು ಕೇಳ್ತೇನೆ, ಈಗಿನ ಕೇಂದ್ರ ಸರ್ಕಾರಕ್ಕೆ ತಾಲಿಬಾನ್ಗೆ 100 ಕೋಟಿ ಕೊಡ್ಲಿಕ್ಕೆ ಇವ್ರದ್ದು ದುಡ್ಡಿದೆ, ಹೌದಾ. ತಾಲಿಬಾನ್ ಅವ್ರಿಗೆ ಇವ್ರಿಗೂ ಎಷ್ಟು ಮೊನ್ನೆ ಬಜೆಟ್ ಅಲ್ಲಿ ಎಷ್ಟು ಕೋಟಿ, 1000 ಕೋಟಿ ಇಟ್ರು ಮೊನ್ನೆ ಬಜೆಟ್ ನಲ್ಲಿ. ಕೇಂದ್ರ ಸರ್ಕಾರ ತಾಲಿಬಾನ್ ಅವರಿಗೆ ಸರ್ಕಾರ ಅಫ್ಘಾನಿಸ್ತಾನ್ಗೆ ಎಷ್ಟೋ 1000 ಕೋಟಿ ದುಡ್ಡು ಕೊಟ್ರು.
ಯಾಕೆ ಕಾಶ್ಮೀರ ಪಂಡಿತ್ ಅವರಿಗೆ ಇಷ್ಟು ಸಾವಿರ ಕೋಟಿ ಇಟ್ಟು ಪುನಃಸ್ಥಾಪನೆ ಮಾಡುವುದಿಲ್ಲ? ಆ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕು, ಖಂಡಿತರಿಗೆ ಪುನರ್ವಸತಿ ಮಾಡ್ಲೇಬೇಕಲ್ಲ. ಅವ್ರು ಬಂದವರು ಅಷ್ಟೇ ಬಿಟ್ರೆ ಆಗ್ತದೆ? ಅವರಿಗೆ ಅವರ ಸ್ಥಳ ಮತ್ತೆ ತೋರಿಸಿಕೊಟ್ಟು ಹಕ್ಕನ್ನವ್ರಿಗೆ ಕೊಡುವಂತ ಕೆಲಸ ಸರ್ಕಾರ ಮಾಡ್ಬೇಕು, ಅದು ಜವಾಬ್ದಾರಿ ಅಲ್ವಾ? ಇವ್ರನ್ನ ಹೀಗೆ ಬಿಟ್ರೆ ಪಾಪ ಆಗ್ತದಾ? ಈಗ ಜೇಮ್ಸ್ ಫಿಲ್ಮ್ ಪುನೀತ್ ರಾಜ್ಕುಮಾರ್ ಅವರದ್ದು ಮತ್ತು ಕಾಶ್ಮೀರಿ ಫೈಲ್ಸ್, ಈ ಫಿಲ್ಮಿನ ಮಧ್ಯೆ ಈ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಖ್ಯವಾಗಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಜೇಮ್ಸ್ ಫಿಲ್ಮು ಕಾಂಗ್ರೆಸ್ ಒಡೆತನದಲ್ಲಿರುವಂಥ ಟಾಕೀಸ್ನಿಂದ ಎತ್ತಂಗಡಿಯಾಗಿದ್ದರೆ BJP ಒಡೆತನದ ಟಾಕೀಸ್ನಲ್ಲಿ ಇನ್ನೂ ನಡೀತಾ ಇದೆ ಅಂತ ದಾಖಲೆಗಳ ಮೂಲಕ ತೋರಿಸಿದ್ದಾರೆ. ನೋಡಿ, ಈಗ ಬೀದಿ ವ್ಯಾಪಾರದಿಂದ ಆಯಿತು, ಶಾಲಾ ಮಕ್ಕಳೇ ಆಯಿತು, ಈಗ ಪಿಕ್ಚರಲ್ಲಿ ಕೂಡ ಕಾಂಗ್ರೆಸ್ BJP ಯಾಕೆ? ಯಾರ್ಯಾರು ಮೂವಿಯಲ್ಲಿ ಅವ್ರವ್ರಿಗೆ ಬಿಟ್ಟಂದ್ರೆ ವಿಚಾರ. ಅದೇ ಒಂದು ಪಿಕ್ಚರಲ್ಲಿ ಇದ್ದಾಗ ಅದನ್ನ ತೆಗಿಬೇಕಂತ ಒತ್ತಡ ಹಾಕಿ ಇನ್ನೊಂದು ಹಾಕ್ಬೇಕಂತ ಒತ್ತಡ ತರ್ತಾರಲ್ಲ, ಅದು ಆ ಡೈರೆಕ್ಟರ್ ಹೋಗಿ ಕೇಳಿ. ಶಿವರಾಜ್ ಕುಮಾರ್ ಯಾಕೆ ಹೋಗಿ ಭೇಟಿ ಆದ್ರು ಬಸವರಾಜ ಬೊಮ್ಮಾಯಿಯನ್ನು? ಶಿವರಾಜ್ ಯಾಕೆ ಹೋಗಿ ಭೇಟಿ ಆದ್ರು? ಅಂದ್ರೆ RRR ಫಿಲ್ಮ್ ಇದೆಯಲ್ಲ, ಅದು ಯಾವುದೇ ಅಲ್ಲಿ ಆ ಫಿಲ್ಮ್ ಈ ಫಿಲ್ಮ್ ಅದು ಯಾಕೆ BJP ಅವರು ಇರುವಾಗ ಮಾತ್ರ ಈಗ ಸಮಸ್ಯೆ ಬರ್ತದೆ, ಕಾಂಗ್ರೆಸ್ ಇದ್ದವ್ರು ಯಾಕೆ ಇದ್ದಾಗಿ ಸಮಸ್ಯೆ ಬರೋದಿಲ್ಲ? ಈಗ ರಿಸರ್ವೇಶನ್ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನಲ್ಲಿ ಈಗ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅದು BJP ಅವರಿದ್ದಾಗ ಮಾತ್ರ ಯಾಕೆ ಈ ಸಮಸ್ಯೆ ರಿಸರ್ವೇಶನ್ ಇದು? ಇವತ್ತು ನಮ್ಗೆ 1 ವರ್ಷ MBBS ಡಿಲೇ ಆಯ್ತು, ಯಾವುದು ಮಕ್ಕಳ ಅಡ್ಮಿಷನ್ 1 ವರ್ಷ ಸ್ಲೋ ಆಯ್ತು. ಯಾಕೆ BJP ಇದ್ದಾಗ ಇಂತೆಲ್ಲ ಸಮಸ್ಯೆಗಳು ಬರುದು? ಕಾಂಗ್ರೆಸ್ ಇದ್ದಾಗ ಏನು ಬರಲಿಲ್ಲ. ಇದ್ದ ಬಹುಶಃ ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈಗ ನಿಮ್ಮ ಕ್ಷೇತ್ರದ ಬಗ್ಗೆ ಒಂದು ಪ್ರಶ್ನೆಗಳು ಕೆಲವು. ಈಗ ನಿಮ್ಮ ಒಬ್ಬರ ಬೆಂಬಲಿಗರು ಅನುಯಾಯಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟರು BJPಗೆ ಹೋಗಿದ್ದಾರೆ ನಿಮ್ಮನ್ನು ಬಿಟ್ಟು. ನಿಮ್ಗೆ ಇದೊಂದು ನಷ್ಟ ಅಂತ ಅನಿಸ್ತಾ ಇಲ್ವಾ? ನೋಡಿ, ನಷ್ಟವ ಲಾಭವ ಬೇರೆ ಪ್ರಶ್ನೆ. ಅದೇ ಅವ್ರಿಗೆ ಎಲ್ಲಿ ಸಂತೋಷ ಪಡ್ತಾರೆ ಅಲ್ಲಿ ಅವರು ಹೋಗ್ತಾರೆ, ಅದು ಅವರ ವೈಯಕ್ತಿಕ ವಿಚಾರ. ಅದು ನಾವ್ಯಾಕೆ ಟೆನ್ಷನ್ ಮಾಡಬೇಕು? ನೀವು ಅಭಿವೃದ್ಧಿ ಮಾಡಿದ್ರಿ, ಇಲ್ಲ ಅಂತ ಅಲ್ಲ. ರಸ್ತೆ ಗಲ್ಲಿಗೆ ಕಾಂಕ್ರೀಟ್ಗಳನ್ನು ಹಾಕಿಸಿದ್ರಿ, ಮಾಡಿದ್ರಿ. ಆದರೆ ಈ ಕಾಂಕ್ರೀಟೀಕರಣ ಎನ್ನುವುದು ಮಾತ್ರ ಅಭಿವೃದ್ಧಿಯ? ನಿಮಗೆ ಅಂದರೆ ಉದಾಹರಣೆಗೆ ಉಳ್ಳಾಲದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿಸುವಂಥದ್ದು, ಅದು ಇನ್ನೂ ಮಾಡಲಿಲ್ಲ ಅಂತ. ನೋಡಿ, ಉಳ್ಳಾಲ ಬರೇ ಮಂಗಳೂರು ಜಿಲ್ಲಾ ಆಸ್ಪತ್ರೆಯಿಂದ 7 ಕಿಲೋಮೀಟರ್ ಇದೆ. ಇಡೀ ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಆಸ್ಪತ್ರೆ ಪಕ್ಕದಲ್ಲಿ ಅಷ್ಟು ದೊಡ್ಡ ಆಸ್ಪತ್ರೆ ಎಲ್ಲಿಯೂ ಕೂಡ ಇಲ್ಲ. ಯಾಕೆ? ಕಾನೂನು ಇದೆ. ಜಿಲ್ಲಾ ಮಟ್ಟದಲ್ಲಿ ಹತ್ತಿರದಲ್ಲಿ 7 ಕಿಲೋಮೀಟರ್ ಅಲ್ಲಿ ಇದೆ, 108 ಆಂಬ್ಯುಲೆನ್ಸ್ ಇದೆ. ಅದನ್ನು ಸಣ್ಣ ಮಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು ಹೊರತು ಅಲ್ಲಿ ಆದ್ರೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಇವತ್ತು ಎಲ್ಲಾ ಸವಲತ್ತು ಇರುವಂತಹ ಇವತ್ತು ನಾವು ಇದನ್ನು ತಂದಿದ್ದೇವೆ. ಅಲ್ಲಿ MBBS ಡಾಕ್ಟರ್, ಪೀಡಿಯಾಟ್ರಿಷಿಯನ್, ಗೈನಕಾಲಜಿಸ್ಟ್ ಮತ್ತು ಫಿಸಿಷಿಯನ್, ಅನೆಸ್ಥೆಸಿಯಾ, ಈ ರೀತಿಯ ಇವತ್ತು ಡಾಕ್ಟರ್ಗಳು ಇದ್ದಾರೆ ಜಿಲ್ಲಾ ಆಸ್ಪತ್ರೆಗೆ. ಯಾಕೆಂದ್ರೆ ಉಳ್ಳಾಲ ಮುಂಚೆ ಮಂಗಳೂರು ತಾಲೂಕು, ಸಪ್ರೇಟ್ ತಾಲೂಕು ಅಲ್ಲ ಇದರಲ್ಲಿ. ಇದಕ್ಕೆ ಬರೀ 7 ಕಿಲೋಮೀಟರ್ಸ್ ಇರುವುದು. ಸೊ ಉಳ್ಳಾಲ ಒಂದು ಗ್ರಾಮ, ಪೆರಮಣ್ಣೂರು ಗ್ರಾಮ, ಉಳ್ಳಾಲ ಗ್ರಾಮ ಅದು. ಸೊ ಅಲ್ಲಿದ್ದಂತ ಇಷ್ಟು ಸುಂದರವಾದ ಕಟ್ಟಡ ಬೇರೆ ಎಲ್ಲಿಯೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ದು ತಾಲೂಕನ್ನಾಗಿ ನಾವು ಮಾಡಿದ್ದೇವೆ. ಇದಕ್ಕಿಂತ ಜಾಸ್ತಿ ಏನ್ ಬೇಕು ಈ ಅಭಿವೃದ್ಧಿ ಸಂಬಂಧಪಟ್ಟಾಗೆ? ಈಗ ಏನಾಗ್ತದೆ, 100 ಬೆಡ್ ತಾಲೂಕು ಬೆಡ್, ಪಾಲಿಟೆಕ್ನಿಕ್, ITI ಎಲ್ಲ ಇನ್ನೂ ಬರ್ತದೆ. ಅಗ್ನಿಶಾಮಕ ದಳ ಸಚಿವರಾಗಿದ್ರಿ ನೋಡಿ, ಇದೆಲ್ಲ ಗ್ರಾಮಕ್ಕೆ ಕೊಡುದಿಲ್ಲ. ಇವತ್ತು ITI ಇರ್ಲಿ, ಪಾಲಿಟೆಕ್ನಿಕ್ ಇರ್ಲಿ, ಫೈರ್ ಸರ್ವಿಸ್ ಇರ್ಲಿ, ನಿಮ್ಮ ಗ್ರೌಂಡ್ ಇರ್ಲಿ, ನಿಮ್ಮ RTO ಡಿಪಾರ್ಟ್ಮೆಂಟ್ ಇರ್ಲಿ, 26 ಡಿಪಾರ್ಟ್ಮೆಂಟ್ಗಳು ಕೂಡ ಪ್ರತಿಯೊಂದು ಗ್ರಾಮಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದೆಲ್ಲವೂ ಕೂಡ ತಾಲೂಕು ಮಟ್ಟದಲ್ಲಿ ಇರುವಂತ ಯೋಜನೆ. ಯಾಕೆ? ತಾಲೂಕು ಮಟ್ಟದನ್ನೇ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದನ್ನು ನಿಭಾಯಿಸಲಿಕ್ಕೆ ಇವತ್ತು ಕಷ್ಟ ಆಗ್ತದೆ. ವೇತನ ಅದು ಇದೆಲ್ಲವೂ ಕೂಡ ಪ್ರತಿಯೊಂದು ಗ್ರಾಮ ಕೊಟ್ಟರೆ ಎಲ್ಲ ಮಂತ್ರಿಗಳಾದಾಗ ಅವರವರ ಗ್ರಾಮಕ್ಕೆ ತೆಕೊಂಡು ಹೋಗ್ತಾರೆ. ಇದನ್ನು ನಿಭಾಯಿಸಲಿಕ್ಕೆ ಆಗುದಿಲ್ಲ. ಒಂದು ಜಿಲ್ಲಾ ಮಟ್ಟಕ್ಕೆ ದೊಡ್ಡ ಮಟ್ಟದ ಫೈರ್ ಸರ್ವಿಸ್, ಒಂದು ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟದ 250 ಬೆಡ್ಡಿನ ಆಸ್ಪತ್ರೆ, ತಾಲೂಕು ಬೆಟ್ಟಲ್ಲಿ 100 ಬೆಡ್ಡಿನ ಆಸ್ಪತ್ರೆ, ಈ ರೀತಿ ಸರ್ಕಾರದ ಆಡಳಿತ ಒಂದು ಸಿಸ್ಟಮ್ ಇದೆ. ಅದಕ್ಕಾಗಿ ನಾನು ತಾಲೂಕನ್ನಾಗಿ ಮಾಡಿದ್ದು. ಈಗ ತಾಲೂಕು ಮಟ್ಟದ ಟೌನ್ ಹಾಲ್, ತಾಲೂಕು ಮಟ್ಟದ ರಂಗಮಂದಿರ, ತಾಲೂಕು ಮಟ್ಟದ ITI, ತಾಲೂಕು ಮಟ್ಟದ ಪಾಲಿಟೆಕ್ನಿಕ್, ತಾಲೂಕು ಮಟ್ಟದ ಹಾಸ್ಪಿಟಲ್, ಕೋರ್ಟು ಎಲ್ಲ ಮುಂದಿನ. ಅಂದ್ರೆ ಮಂಗಳೂರು ಕ್ಷೇತ್ರಕ್ಕೆ ಖಾದರ್ ಅವರು ಬೇಕಾದಷ್ಟು ಮಾಡಿದ್ದಾರೆ, ಅವರ ಕ್ಷೇತ್ರವನ್ನು ಭದ್ರ ಮಾಡಿದ್ದಾರೆ. ನಿಮ್ಮ ಖಾದರ್ ಕ್ಷೇತ್ರದಲ್ಲಿ ಮಾತ್ರ ನಡೆಯುವುದ? ನಿಮಗೆ ಬಂಟ್ವಾಳ ಇದೆ, ಅಲ್ಲೂ ಅಲ್ಪಸಂಖ್ಯಾತರಿದ್ದಾರೆ, ಅಥವಾ ಸುರತ್ಕಲ್, ಮಂಗಳೂರು ಉತ್ತರ ಅಲ್ಲೂ ಇದ್ದಾರೆ. ನೀವು ಅಲ್ಲಿಗೆ ಹೋಗಿ ನಿಮ್ಮ ಕದರ್ ತೋರಿಸಿದೆ. ಆವಾಗ ಕನಿಷ್ಠ ಅಲ್ಲಿಯ ಅಂದರೆ ಈ ಕ್ಷೇತ್ರ ಬಿಟ್ಟು ಅಲ್ಲಿ ಸ್ಪರ್ಧಿಸ್ಬೋದು ಒಂದು.
ಎರಡನೇದು ಅಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನಿಮ್ಮ ಸಮುದಾಯದ ಅಥವಾ ನಿಮ್ಮ ಬೆಂಬಲಿಗರ ಮತಗಳನ್ನು ಸಂಪೂರ್ಣವಾಗಿ ಕೊಡಿಸ್ತಾ ಇಲ್ಲಲ್ಲ ಏನು ಅಂತ ಒಂದು ಆರೋಪ ಇದೆ. ನೋಡಿ, ನಾವು ನನ್ನ ಬರೀ ಅಲ್ಪಸಂಖ್ಯಾತ ಅಂತ ಬಿಂಬಿಸುವಂತ ಕತೆ ಬೇಡ. ನಾನು ತಳಮಟ್ಟ ಎಲ್ಲ ವರ್ಗದವರಿಗೂ ಕೂಡ ನನ್ನನ್ನು ಕೆಲಸ ಮಾಡಿಕೊಂಡು ನಾನು ಇವತ್ತು ಬಂದಿದ್ದೇನೆ. ಎಲ್ಲ ವರ್ಗದವರು ಕೂಡ ನನ್ನ ಪ್ರೀತಿ ವಿಶ್ವಾಸ ಇದ್ದುಕೊಂಡು ನನ್ನ ಮೇಲೆ ಆಶೀರ್ವಾದ ಕೂಡ ಇವತ್ತು ಮಾಡಿದ್ದಾರೆ. ಮತ್ತೆ ನನಗೆ ನಮ್ಮ ಮನೆ ತಂದೆಯವರಿಂದ ಕಲಿತ ಪಾಠ ಯಾವ್ದಂತ ಹೇಳಿದ್ರೆ, ನಮ್ಮ ಮನೆಗೆ ಮತ್ತು ನನ್ನ ಹತ್ರ ಕೆಚ್ಚರಿಗೆ ಯಾರೇ ಬರಲಿ, ಯಾವ ಜಾತಿ ಯಾವ ಪಕ್ಷ ಅಂತ ಕೇಳುವುದೇ ಇಲ್ಲ. ಅವನು ಯಾವ್ದು ಪಕ್ಷ ನಮ್ಗೆ ಗೊತ್ತಿರೋದಿಲ್ಲ, ಯಾವ ಜಾತಿ ಅಂತ ಕೂಡ ನಾನು ಕೇಳಿದಂತ ವಿಚಾರ ಇವತ್ತಿಲ್ಲ. ಕಷ್ಟ ಏನಿದೆ ಕೇಳಿ ಆ ಕಷ್ಟಕ್ಕೆ ಪರಿಹಾರ ಕೊಡುವಂತ ಕೆಲಸ ಇದಕ್ಕೆ. ಮತ್ತು ಪ್ರಾಮಾಣಿಕವಾಗಿ ನಮ್ಮ ಸೇವೆ ನಾವು ಎಲ್ಲಾ ವರ್ಗದವರು ಕೂಡ ಮಾಡಿದ್ದೇವೆ. ಸೊ ಅದು ಬಂಡವಾಳಕ್ಕೆ ಬರೀ ಒಂದು ಸಮುದಾಯಕ್ಕೆ ಬೇರೆ ಸಮುದಾಯದ ಕೂಡ ಮಾತಾಡಿಕೊಂಡು ಇವತ್ತು ನಮ್ಗೆ ಅಲ್ಲಿ ಸಾಕು ಕೆಲಸ ಆಗಿದೆ. ಇವತ್ತು ರಮನಾಥ್ ರಾವ್ ಇರಲಿ, ಅಭಯ್ ಚಂದ್ರ ಜೈನ್ ಇರಲಿ, ಮೊಯ್ದೀನ್ ಬಾವ್ ಇರಲಿ, JR ಲೋಬೆ ಇರಲಿ, ಐವನ್ ಡಿಸೋಜ್ ಇರಲಿ, ಶಕುಂತಲಾ ಶೆಟ್ಟಿ ಅವರಿರಲಿ, ಹರೀಶ್ ಕುಮಾರ್ ಇರಲಿ, ಮಂಜುನಾಥ್ ಭಂಡಾರಿ ಅವರು ಇರಲಿ, ನಮ್ಮ ವಸಂತ್ ಬಂಗೇರಿ ಇರಲಿ, ರಘು ಸುಳ್ಯದವರು, ಅವ್ರು ಕೂಡ ನಶ್ಯದಲ್ಲಿ ಬಹಳಷ್ಟು ಅವ್ರು ಕೂಡ ಪ್ರಭಾವ ಇದೆ. ಮಿಥುನ್ ರೈ ಇರಲಿ, ಅವ್ರು ಕೂಡ ನಮ್ಗೆ ಸಹಕಾರ ಕೊಡ್ತೇವೆ, ನಾವು ಕೂಡ ಅಲ್ಲಿ ಸಹಕಾರ ಮಾಡ್ತೇವೆ. ಅದ್ರ ಏನ್ ಸಮಸ್ಯೆ ಇವತ್ತಿಲ್ಲಲ್ಲ. ಈಗ ಅಂದ್ರೆ ಒಂದು ವಿಷಯ ಅಂತೂ ಸ್ಪಷ್ಟ, ಒಂದ್ ವೇಳೆ ಈ ಬಾರಿ ರಮನಾಥ್ ರೈ ಗೆದ್ದಿತ್ತಿದ್ರೆ ನಿಮಗೆ ಸಚಿವರಾಗಿರ್ಲಿ ಆಗ್ತಾ ಇರ್ಲಿಲ್ಲ, ಅಥವಾ ನಿಮಗೆ ಒಳ್ಳೆಯ ಸ್ಥಾನಮಾನಗಳು ಈ ಬಾರಿ ಸಿಕ್ಕಿದೆ ಅಂದ್ರೆ ಇದೇ ಸಿಗ್ತದೆ ಅಂತ ಇನ್ನೇನಾದ್ರೂ ನೋಡಿ, ಅದೆಲ್ಲ ತಪ್ಪು ಕಲ್ಪನೆ. ಯಾಕೆಂದ್ರೆ ನಮ್ಗೆ ರಮನಾಥ್ ರೈ ವಿನ್ ಆಗ್ಲೇಬೇಕು, ಎಲ್ಲ ನಮ್ಮ ಶಾಸಕ ವಿನ್ ಆಗ್ಲೇಬೇಕು ಇದರಲ್ಲಿ. ಅದಕ್ಕೆ ನಾವು ಎಲ್ಲಾ ರೀತಿಯ ನಾವಿವತ್ತು ಮಾಡ್ತೇವೆ. ರಮನಾಥ್ ರೈ ಮಂತ್ರಿ ಆದಾಗಲೇ ನಾನು ಆರೋಗ್ಯ ಸಚಿವನಾಗಿ ನಾನು ಬಂದದ್ದು, ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವನಾಗಿ ನಾನು ಅವತ್ತು ಕೂಡ ನಾನು ಬಂದಿದ್ದೆ. ಆದಾಗ ನಾವು ವಿಚಾರವೇ ಸಬ್ಜೆಕ್ಟೇ ಬರುವುದಿಲ್ಲ ಇದಕ್ಕೆ. ಸೊ ಖಂಡಿತವಾಗಿಯೂ ಆ ವಿಚಾರ ಇಲ್ಲ. ನಮ್ಗೆ ಆ ಕ್ಷೇತ್ರ ಎಲ್ಲಾ ಕ್ಷೇತ್ರ ಕೂಡ ಗೆಲ್ಲುವಂತ ಉದ್ದೇಶ ನಮ್ದು. ಅದಕ್ಕೆ ಬೇಕಾದ ಒಂದು ಟೀಮ್ ವರ್ಕ್ ನಾವೆಲ್ಲರೂ ಕೂಡ ಜೊತೆಯಲ್ಲಿ ನಾವು ಮಾಡ್ತೇವೆ. ಖಾದರ್ ಅವರಲ್ಲಿ ಇನ್ನಷ್ಟು ಪ್ರಶ್ನೆಗಳಿವೆ, ಅಲ್ಲಿವರೆಗೆ ಚಿಕ್ಕ ವಿರಾಮ. STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording ಮತ್ತು music programming ಗಾಗಿ ಸಂಪರ್ಕಿಸಿ STM Film Studio, the complete movie solution. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಮಗೆ ಹೇಳಲಿಕ್ಕಿರುವುದು ಇಷ್ಟೇ, ನೀ ತಾಂಟ್ರೆ ಬಾ ತಾಂಟ್. ಅವರು ಹೇಳ್ತಾ ಇರೋದು ಸಂಘ ಪರಿವಾರಕ್ಕೆ, ಆದರೆ ನಿಜವಾಗಿ ತಾಣ್ತಾ ಇರೋದು ಕಾಂಗ್ರೆಸ್ಸಿಗೆ. ಏನು ಹೇಳ್ತೀರಿ? ತಾಂಟಿದ್ರೆ ಅವ್ರಿಗೇನು ಅಷ್ಟ, ನಮ್ಗೇನಾಗಬೇಕು, ನಾವೇನು ಹೇಳ್ಬೇಕು? ಅಲ್ಲ, ಅವರು ಕಾಂಗ್ರೆಸ್ನ ನಾಯಕರಿಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರನ್ನ ಏನಾದರೂ ಆದರೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ಅವರು ಸಂದೇಶ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಬಿಡುವುದಿಲ್ಲ ಅಂತ. ನೀವೇನು ಮಾಡ್ತಾ ಇದ್ದೀರಿ? ನೋಡಿ ಇವ್ರೆ, ನಾವು ಇದನ್ನ ನಿಂತದೊಂದು ಸಾವಿರ ಇರ್ತದೆ ಇವ್ರೆ ಸಮಾಜದಲ್ಲಿ. ಇದಕ್ಕೆಲ್ಲ ಮಾತು ಕೊಡ್ಲಿ ನಮ್ಗೆ ಪುರ್ಸೋತು ಇಲ್ಲ, ಆಲೋಚನೆವು ಇಲ್ಲ. ಇವರಿಗೆ ನಾವು ಮತ್ತೆ ಯಾರ ಜೊತೆ ತಾಂಟುವವರು ಕೂಡ ಅಲ್ಲ, ನಮ್ಮ ಸಂಸ್ಕೃತಿ ಕೂಡ ಇಲ್ಲ. ತಾಂಟೋ ಎರಡು ತಂಡಗಳು ಕೂಡ ನೇರ ಮೈದಾನವಾಗಿ ಕೂತ್ಕೊಂಡು ತಾಂಟ್ರಿ ಸಮುದಾಯ ಎಲ್ಲ ಆ ಸಮುದಾಯ ಇವ್ರು ಈ ಸಮುದಾಯ ತಂದು ಬಡವರಿಗೆ ಇವತ್ತು ಅನ್ಯಾಯ ಮಾಡುದು ಬೇಡ. ನೇರ ಮೈದಾನ ಒಂದು ಟೈಮ್ ಕರೀಲಿ, ಅವ್ರು ಹೋಗ್ಲಿ ಇವ್ರು ಹೋಗ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ನಾವೆಲ್ಲ ಹೋಗಿ ನೋಡ್ತೇವೆ. ಆದ್ರೂ ಕಾಂಗ್ರೆಸ್ ನಾಯಕರ ನೆಹರು ಮೈದಾನಕ್ಕೆ ನೀವು ಕರೀತಾ ಇದ್ರಿ. ಕಾಂಗ್ರೆಸ್ ನಾವ್ ಅಲ್ಲ, ನೆಹರು ಅವರು ಕಾಂಗ್ರೆಸ್ ನಾಯಕರ ಹೆಸರಿಟ್ಟಂತ ಅವ್ರು ಇಡೀ ದೇಶದ ಗಲಾಟೆ ಮಾಡಿ ಗಲಾಟೆ ಮಾಡಿದ್ರೆ ನಾನು ಹೇಳಿಲ್ಲಲ್ಲ, ಅವ್ರು ತಾಂಟುದು ಅಂತ ಹೇಳಿದಲ್ಲ. ಸೊ ಯಾರಿಗೆ ಇದೆಲ್ಲ ಬೇಕು? ನಾನ್ ಕೇಳುದು, ನೀವು 5% ನಿಮ್ಮ ಮಾತಿನ ನಿಮ್ಮ ಕೃತ್ಯದಿಂದ 95% ಒಳ್ಳೆ ಬಡವರಿಗೆ ಯಾಕೆ ಅನ್ಯಾಯ ಮಾಡ್ತೀರಿ, ಟೆನ್ಷನ್ ಮಾಡ್ತೀರಿ? ಸೊ ಎಲ್ಲಾ ಸಮಾಜ 95% ಇರುವಂತ ಎಲ್ಲಾ ಸಮಾಜದವ್ರು ಈ 5% ದೂರ ಇಟ್ಟುಕೊಂಡು ನೀವ್ ಏನ್ ಬೇಕಾದ್ರೂ ಮಾಡಿಕೊಳ್ಳಿಯಪ್ಪ ಅಂದ್ರೆ ಸಪರೇಟ್ ಆಗಿ ಅವರಿಗೆ ಒಂದು ಜಾಗ ತೋರಿಸುವ ಕೆಲಸ ಮಾಡಬೇಕು. ಅಲ್ಲ, ನೀವು ಇದನ್ನ ಹೇಗೆ ಏನೂ ಆಗೋದಿಲ್ಲ ಎನ್ನುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ರಿ. ಆದ್ರೆ ಮುಂದೊಂದು ದಿನ
ಉಳ್ಳಾಲದಲ್ಲಿ SDPI ಅವರು ಸಂಪೂರ್ಣ ಬಲದೊಂದಿಗೆ ಸ್ಪರ್ಧೆ ಮಾಡಿದರೆ ಖಾದರ್ನ ಸೀಟ್ ಖಂಡಿತ ಹೋಗ್ತದೆ, ಅಲ್ಲಾಡ್ತದೆ ಅನ್ನುವಂಥ ಮಾತಿದೆ. ಇದು ಜೋಕಲ್ಲ, ನಾವು ಸೀರಿಯಸ್ ಆಗಿ ನಾನು ಹೇಳ್ದೆ ಇಲ್ಲ, ನಾನು ಇದನ್ನೊಂದು ಜೋಕ್ ಆಗಿ ತಗೊಂಡಿದ್ದೇನೆ. ಯಾಕೆಂದ್ರೆ ನಾವ್ಯಾಕೆ ಟೆನ್ಷನ್ ಮಾಡಬೇಕು? ನಾನು ಯಾವಾಗಲೂ ಹೇಳ್ದೇನೆ, ನಾನು ನಮ್ಮ ಕ್ಷೇತ್ರದ ಎಲ್ಲಾ ಜಾತಿ ಧರ್ಮದ ಒಂದು ಸೌಹಾರ್ದದ ಕೊಂಡಿಯಾಗಿ ನನ್ನ ಕೆಲಸ ನಿರ್ವಹಿಸ್ತೇನೆ. ನಾನು ಎಂದೂ ಕೂಡ ಕೋಮುವಾದಿ ಆಗ್ಲಿಕ್ಕೆ ನಾನು ಹೋಗುದಿಲ್ಲ. ಎಲ್ಲಾ ಜಾತಿ ಒಟ್ಟಿಗೆ ತಕೊಂಡು ಹೋಗ್ತೇನೆ. 50% ಜಾಸ್ತಿ % ಅವರು ಕೋಮುವಾದಿಗಳು ಬೇಕಂತ ತೀರ್ಮಾನ ಮಾಡಿದ್ರೆ ನಾನು ಯಾಕೆ ಟೆನ್ಷನ್ ಮಾಡ್ಬೇಕು? ನಾವ್ ಇದನ್ನ ಯಾಕೆ ಇದನ್ನು ಹಿಡ್ಕೊಂಡು ನಾವು ಕೂತ್ಕೊಳ್ಬೇಕಂದ್ರೆ ಪರ್ಮನೆಂಟ್ ನಾವು ಜೀವನದಲ್ಲಿ ಅಲ್ವಾ? ಪರ್ಮನೆಂಟ್ ನಮ್ಗೇನಿದೆ, ನಮ್ಗೆ ಕಲಿಸಲು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಾವು ಪ್ರಾಮಾಣಿಕತೆ ದುಡಿದುಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಅದು ತಾಲೂಕು ರಚನೆ ಮಾಡುವಂಥದ್ದು, ಕುಡಿಯೋ ನೀರು ರಚನೆ ಮಾಡುವಂಥದ್ದು, ರಸ್ತೆ ಕೊಡುವಂಥದ್ದು, ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಾಗೆ UGD, ಶಾಲಾ ಕಾಲೇಜುಗಳ ಅಭಿವೃದ್ಧಿ ಮತ್ತು ಅದರ ಹೊಸತಾಗಿ ತರುವಂಥದ್ದು, ಮತ್ತು ಇವತ್ತು ಏನಲ್ಲಿ ಅದನ್ನು ನನ್ನ ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡಿ ನನ್ನ ಕ್ಷೇತ್ರದ ಮತದಾರರಿಗೆ ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಇವತ್ತು ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಯ ಯಾವುದೇ ಗ್ರಾಮಕ್ಕೆ ಹೋಗ್ಲಿ, ಅವ್ರು ಮಂಗಳೂರು ಮತ್ತು ಉಳ್ಳಾಲ ವಿಧಾನಸಭಾ ಕ್ಷೇತ್ರ UT ಖಾದರ್ ಕ್ಷೇತ್ರ ಅಂತ ಹೇಳಿದಾಗ ಅವ್ರಿಗೆ ಒಂದು ಗೌರವ ಬರುವಂತ ಮಾತುಗಳು ಕೇಳುವಂತ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿದ್ದೇನೆ. ಇನ್ನು ಅದು ಚುನಾವಣೆ ಬಂದಾಗ ಅದು ಬಹುತೇಕ ಜನರಿಗೆ ಬೇಡದಿದ್ದಲ್ಲಿ ಬಹುಶಃ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಇದರಿಂದ ನಾನೇನ್ ಟೆನ್ಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಬಿಲ್ಕುಲ್ ಟೆನ್ಷನ್ ಮಾಡ್ತೇನೆ. ನನ್ನ ಆರೋಗ್ಯ ನಾನು ಕೆಡಿಸ್ಬೇಕು? ನೀವು ಟೆನ್ಷನ್ ಮಾಡ್ತಾ ಇಲ್ಲ. ಕೆಲಸ ಕೊಟ್ಟಾಗ ಪ್ರಾಮಾಣಿಕತೆ ಮಾಡ್ತೇವೆ. ಅದು ಬೇಕಾ ಬೇಡ ಜನದನ್ನು ತೀರ್ಮಾನ ಮಾಡಿಕೊಳ್ತಾರೆ. ನಮ್ಗೆ ಜನರ ಮೇಲೆ ವಿಶ್ವಾಸ ಇದೆ. ಉಳ್ಳಾಲದ ಜನತೆ ಯಾವಾಗಲೂ ಕೃತಜ್ಞರು. ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೃತಜ್ಞರು. ನಮ್ಗೆ ಯಾವಾಗಲೂ ಕೂಡ ನಮ್ಗೆ ಅವರು ನಾವ್ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಯಾವ ಕೂಡ ಗೌರವ ಕೊಟ್ಟು ಅವರಿಗೆ ಸಂಪೂರ್ಣವಾದ ಬೆಂಬಲ ಹಿಂದಿನಿಂದಲೂ ಕೂಡ ಇವತ್ತು ಕೊಡುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಈಗ ನಿಮಗೆ ಟೆನ್ಷನ್ ಯಾಕೆ ಇಲ್ಲ ಅಂತ ಹೇಳಿದ್ರೆ, BJPಯಲ್ಲಿ ಬಂಟ ಬಿಲ್ಲವ ರಾಜಕಾರಣ ಎಲ್ಲಿವರೆಗೆ ನಡೀತದೆ ಅದಕ್ಕೆ ನೀವು ನೀರು ಹಾಕ್ತಾ ಇರ್ತೀರಿ, ಗೊಬ್ಬರ, ಅಲ್ಲಿವರೆಗೆ ನೀವು ಸೇಫ್ ಅಂತಲ್ಲ? ಖಂಡಿತವಾಗಿ ನಾವು ಯಾವುದೇ ಧರ್ಮದ ಮಧ್ಯೆ ವೈಮನಸ್ಸು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದನ್ನ ಅವ್ರಿಗೆ ಸಹಾಯ ಮಾಡಿದ್ದೇವೆ. ಬಂಟರ ಸಂಘದ ಬುಲ್ಲಾಳದಲ್ಲಿ ಕಟ್ಟುವಾಗ ಅವರಿಗೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಕೊಟ್ಟೆ. ಬಿಲ್ಲವ ಸಮಾಜ ಕಟ್ಟುವಾಗ more than 75 ಲಕ್ಷ ರೂಪಾಯಿ ಅನುದಾನ ಇವತ್ತು ನಾವು ಕೊಡುವಂತ ಕೆಲಸ ಇವತ್ತು ಮಾಡಿದ್ದೇವೆ. ಅದು ಕೊಲ್ಯ ಇರ್ಲಿ, ಗ್ರಾಮ ಚಾವಡಿ ಇರ್ಲಿ, ಬಹುಶಃ ನಮ್ಮ ಇರಾದಲ್ಲಿರ್ಲಿ. ನಮ್ಮ ತೀಯ ಸಮಾಜ ಕಟ್ಟುವಾಗ ಅವ್ರಿಗೆ 50 ಲಕ್ಷ ಜಾಸ್ತಿ ಕೊಡೋ ಕೆಲಸ ಆಗಿದೆ. ಕುಲಾಲ ಸಮಾಜದವರಿಗೆ 80 ಲಕ್ಷ ರೂಪಾಯಿ ಸರ್ಕಾರದಿಂದ ನಾನು ಇವತ್ತು ತಿಳಿಸಿ ಕೊಟ್ಟಿದ್ದೇನೆ. ಆಚಾರ್ಯ ಸಮುದಾಯದವರಿಗೆ 50 ಲಕ್ಷ ಅಂತ ಅಧಿಕ ಕೊಡುವಂತ ಆಗಿದೆ. SC ST ಅವರಿಗೆ 1 ಕೋಟಿಗಿಂತ ಜಾಸ್ತಿ. ಮುಸ್ಲಿಂ ಸಮುದಾಯ ಕೇಂದ್ರಗಳು ಕೂಡ 1 ಕೋಟಿಗೂ ಜಾಸ್ತಿ. ಕ್ರಿಶ್ಚಿಯನ್ ಸಮುದಾಯಗಳು ಕೂಡ ಇವತ್ತು 1 ಕೋಟಿಗೂ ಜಾಸ್ತಿ ಇವತ್ತು ಕೊಟ್ಟಿದ್ದೇವೆ. ನಾ ಎಲ್ಲಾ ವರ್ಗದ ಕೊಟ್ಟಿದ್ದೇವೆ. BJP ಒಂದು ಯಾರಿಗೆ ಕೊಟ್ಟಿದ್ದಾರೆ? ಒಂದೇ ಇಲ್ಲಿ ಅಲ್ಲ, ಉಳ್ಳಾಲ ಅಲ್ಲ, ಕೇಳುವ ಅವ್ರ ಹತ್ರ. ಈಗ ಉಳ್ಳಾಲದಲ್ಲಿ ರಾಣಿ ಹಬ್ಬಕ್ಕನಿಗೆ ನೀವು ಏನು ಕೊಡ್ಲಿಲ್ಲಲ್ಲ? ಈಗ ಅಲ್ಲಿಯ ಶಂಕುಸ್ಥಾಪನೆ ಆಗಿ ತೊಕ್ಕೊಟ್ಟಿನಲ್ಲಿ ವರ್ಷಗಳ ಕಳೆಯಿತು, ಏನು ಆಗ್ತಾ ಇಲ್ಲ ನೋಡಿ. ನಿಮ್ಮ ರಾಣಿ ಹಬ್ಬಕ್ಕನಿಗೆ ನಿಮ್ಮ ಕೊಡುಗೆ. ರಾಣಿ ಹಬ್ಬಕ್ಕೆ ನೀವು ನೋಡ್ಬೇಕು, ಹಿಂದೆ ರಾಣಿ ಹಬ್ಬಕ್ಕರ ಸರ್ಕಲ್ ಯಾವ ರೀತಿ ಇತ್ತು ಅಂತ ನೀವು ನೋಡ್ಬೇಕು ಹಿಂದೆ. ಈಗ ಅದನ್ನು ಹೋಗಿ ನೋಡ್ಬೇಕು. ಯಾಕೆಂತ ಹೇಳಿದ್ರೆ ಇಡೀ ನಿಮ್ಮ ಕದ್ರಿಯಲ್ಲಿ ಅಶೋಕ್ DK ನನ್ನನ್ನು ಇದಕ್ಕೆ ಕರೆದಾಗ ಉದ್ಘಾಟನೆಗೆ, ಯಾರ ಆ ಶಿಲ್ಪಿ ಇದ್ದಾರೆ ಅವನನ್ನೇ ನಾನು ಉಳ್ಳಾಲೆ ಕರ್ಕೊಂಡೋಗಿ ನಾನು ನನ್ನ ಕೆಚ್ಚಲ್ಲಿ ಕೂತನ್ನು ಡಿಸೈನ್ ಮಾಡಿಕೊಂಡು ಆ ಡಿಸೈನ್ ಮುಖಾಂತರ ಇವತ್ತಲ್ಲಿ ನಾವು ಆ ಸುಂದರವಾದ ಸರ್ಕಲ್ ಇವತ್ತು ನಿರ್ಮಾಣ ಆದಂತು. ಹಬ್ಬಕ್ಕ ಭವನಿಗೆ ಸಂಬಂಧಪಟ್ಟಾಗೆ ಹಿಂದೆ 1 ಕೋಟಿ ಸ್ಯಾಂಕ್ಷನ್ ಆಗಿತ್ತು ಸದನಗೌಡರ ಕಾಲದಲ್ಲಿ, ಮತ್ತೆ ಅದು 4 ಕೋಟಿ ಆಯ್ತು. ಇದನ್ನು ಮಾಡ್ಲಿಕ್ಕೆ ಹೋದಾಗ 4 ಕೋಟಿ ನಮಗೆ 7 ಕೋಟಿ ಬೇಕಂತ ಆಯ್ತು. 8 ಕೋಟಿ ರೂಪಾಯಿ ಮೈಕಲ್ ಇದೆಲ್ಲ. ನಾನೇ ಉಮಾಶ್ರೀ ಹತ್ರ ಫೈಲ್ ತಕೊಂಡೋಗಿ ಸಿದ್ದರಾಮಯ್ಯ ಹತ್ರ ಮಾತಾಡಿಕೊಂಡು 8 ಕೋಟಿ ರೂಪಾಯಿ ಅನುದಾನ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. 8 crores. ದುಡ್ಡು ಹಾಗೆ ಇದೆ ಈಗಲೂ ಕೂಡ. ಮತ್ತೇನು ಬರೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹೌಸಿಂಗ್ ಬೋರ್ಡ್ ಅವರು ಒಪ್ಪಂದ ಮಾಡಿಕೊಳ್ಬೇಕಾ, DC ಅವರು ಒಪ್ಪಂದ ಮಾಡಿಕೊಳ್ಬೇಕಾ? ಇಷ್ಟೆಲ್ಲ ಮೊನ್ನೆ ಸರ್ಕಾರ ಕೇಳ್ತಾ ನಿಮ್ಮ ಬಡ್ಡಿ ಎಷ್ಟಿದೆ ಅದು ಕಲಿಸಿ ಅಂತ ಹೇಳುವಂತ ಪರಿಸ್ಥಿತಿ ಮುಟ್ಟಿದೆ. ನಾನು ಕೇಳುವಂಥದ್ದು, ಯಾಕೆ 3 ವರ್ಷ ಆಯ್ತಲ್ವಾ, 3 ವರ್ಷ ಆಯ್ತು, ಇವತ್ತು ಅದನ್ನು ಯಾಕೆ ಅದು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ? ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ನಮ್ಮ ಜಿಲ್ಲೆಯವರು, ಉಸ್ತುವಾರಿ ಸಚಿವರು ಹಿಂದೆ ಇದ್ರಲ್ಲ, ಯಾಕೆ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ? ನಾನು ಎಲ್ಲ ಮಾಡಿ ಅಲ್ಲಿ ಕೊಟ್ಟಿದ್ದೇನೆ. ಕೂತ್ಕೊಂಡು ಜೋರ್ ಬಂದ ಅನುಷ್ಠಾನ ಮಾಡುವಂತ ಕೆಲಸ. ಈಗ ಅದೇ ರೀತಿ ತೊಕ್ಕೊಟ್ಟಿನಲ್ಲಿ ಬ್ಯಾರಿ ಭವನಕ್ಕೂ ಕೂಡ ವಿರೋಧ ಬರ್ತಾ ಇದೆ. ಈಗ ನೋಡಿ ಬ್ಯಾರಿ ಭವನ ನೋಡಿ, ನಾನು ನಮ್ಮ ಮಂತ್ರಿ ಇದ್ದಾಗ ಬ್ಯಾರಿ ಭವನ ಕುಲಶೇಖರದ ಬೈತೂರಿಯಲ್ಲಿ ಇತ್ತು.
ಅಲ್ಲಿ ಮೂಡ ಸೈಟ್ ಅಲ್ಲಿ ಮೂಡದಿಂದ 32 ಲಕ್ಷಕ್ಕೆ ಅವತ್ತಿನ ಹನೀಫ್ ಅವರು ಪ್ರೆಸಿಡೆಂಟ್ ಅವರು ಅದನ್ನು ಪರ್ಚೇಸ್ ಮಾಡಿ ಅಲ್ಲಿ ಕಟ್ಟುದಂತ ಪ್ಲಾನ್ ಆಗಿತ್ತು. ಈ ಸರ್ಕಾರ ಬದಲಾದ ನಂತರ ಅಲ್ಲೇ MLA ಭರತ್ ಶೆಟ್ಟಿ ಅವರು ಬಂದು ಇಲ್ಲಿ ಬೇಡ, ಇಲ್ಲಿ ಅದು ಇದು ಅಂತ ಹೇಳಿ ಅವ್ರ ಪಾಪ ಏನಂತ ಗೊತ್ತಿಲ್ಲ. ಬ್ಯಾರಿ ಅಂದ್ರೆ ಏನು, ಬ್ಯಾರಿ ಅಂದ್ರೆ ಜಾತಿ ಮಾತು, ಅದೊಂದು ಭಾಷೆ, ಆಚಾರ ವಿಚಾರ ಸಂಸ್ಕೃತಿ ಜಿಲ್ಲೆ. ಅವರು ಬೇಡ ಚರ್ಚೆ ಮಾಡಿಕೊಂಡು ಮೂಡದಲ್ಲಿ ಬೇರೆ ಕಮಿಟಿ ಅಧ್ಯಕ್ಷ ರಾಯಮುಚ್ಚಿಲ್, ಮಂಗಳೂರಿನ ಕೆಲವು ಶಾಸಕರು, ಮೂಡ ಚೇರ್ಮನ್ ರಾಮಚಂದ್ರ ಮಿಜಾರ್, MP ಮತ್ತು ಉಸ್ತುವಾರಿ ಅವರ ಸೂಚನೆ ಮೇರೆಗೆ ಅದನ್ನು ಜಾಗ ಬದಲಾವಣೆ ಮಾಡಿದ್ವಿ. ಅಲ್ಲಿ ಅವರೇ ಸೆಲೆಕ್ಟ್ ಮಾಡಿದ್ದು. ಎಲ್ಲಿ ತೊಕ್ಕೋಟ್ನಲ್ಲಿ ಒಂದು ರೆವೆನ್ಯೂ ಜಾಗ ಇದೆ ಅಂತ ಹೇಳಿಕೊಂಡು ಅಲ್ಲಿ ಬಿಜೆಪಿ ಅವರದನ್ನು ಸೆಲೆಕ್ಟ್ ಮಾಡಿ ಬಿಜೆಪಿ ಅವರಿಗೆ 3 ಕೋಟಿ ಕೊಟ್ಟು ಬಿಜೆಪಿ ಅವರಲ್ಲಿ ಶಂಕುಸ್ಥಾಪನೆ ಮಾಡಿ ಬಿಜೆಪಿ ಅವರೇ ಬೇರೆ ಹೆಸರಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಜನರಿಗೆ ಮಾಡೋದು ಮೋಸ. ನೀವು ಬಿಜೆಪಿ ಅವರ ವೈಫಲ್ಯಗಳನ್ನು ಹೇಳ್ತೀರಿ. ನಾನು ವೈಫಲ್ಯ ಅಂತ ಹೇಳಿಲ್ಲ, ಅವರ ಮುಖ ಏನು ದ್ವಿಮುಖ ನೀತಿ ಇದೆಯಲ್ಲ ಜನರ ಮಧ್ಯೆ ಅದನ್ನು ತೋರಿಸ್ತಿದ್ದೇನೆ. ಸರಿ, ಈಗ ವೈಫ್ ತೋರಿಸ್ತೀರಿ. ಈಗ ಸಂಸದ್ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಂಪ್ ವೆಲ್ ಅಂತ ಆ ಥರ ಟೀಕೆ ಮಾಡ್ತೀರಿ, ಆದರೆ ನಿಮ್ಮ ಪಕ್ಷದವ್ರು ಮಾಡ್ತಾರೆ. ಈಗ ತೊಕ್ಕೊಟ್ಟಿನ ಬಗ್ಗೆ ಟೀಕೆ ಮಾಡ್ತಾರೆ. ಈಗ ನಿಮ್ಮದೇ ಒಂದು 9 ಕೆರೆ ಅಲ್ಲಿ ಉಳ್ಳಾಲದಲ್ಲಿ ಆ ಮನೆಗಳಿಗೆ ಇನ್ನೂ ಮೋಕ್ಷ ಸಿಕ್ಕಿಲ್ಲಲ್ಲ. ನೋಡಿ, ನೀವು ಪಂಪೆಲ್ ರಸ್ತೆ ಮತ್ತು ಉಳ್ಳಾಲದ ಮನೆಗಳನ್ನು ಅದು ಟ್ಯಾಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಂಪೆಲ್ ಇಸ್ ಅ ಮೇನ್ ಹೈವೇ ರೋಡ್. ಆಲ್ರೆಡಿ ಕೆಲಸ ಎಲ್ಲ ಕೂಡ ಪ್ರಾರಂಭ ಆಗಿ ಸರಿಯಾಗಿ ಅದನ್ನು ಅನುಷ್ಠಾನ ಮಾಡದೆ ಇವತ್ತು ಬಾಕಿ ಆಗುವಂಥದ್ದು ವಿಚಾರ. ಅದ ಬೆನ್ನೆಯಿಂದ ಮಾಡಿಸೋ ಕೆಲಸ ಮಾಡಬೇಕು. 9 ಕೆರೆದ ವಿಚಾರ ಏನು? 9 ಕೆರೆ ಇವತ್ತು ನಗರ ಮಟ್ಟದಲ್ಲಿ ಸರ್ಕಾರಿ ಸ್ಥಳ ಇಲ್ಲ, ಆಗ ಪ್ರೈವೇಟ್ ಸ್ಥಳ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ SM ಕೃಷ್ಣ ಸರ್ಕಾರದಲ್ಲಿ ಒಂದು ಆದೇಶ ಬಂತು. ಆ ಆದೇಶವನ್ನು ಇಡೀ ಜಿಲ್ಲೆಯಲ್ಲಿ ಒಂದೇ ಕಡೆ ಉಳ್ಳಾಳದಲ್ಲಿ ಅದು 10 ಎಕರೆ ಇವತ್ತು ಮೀಸಲಾಗಿ ಬರೀ ಏನೋ ಅವಾಗ 9,000 ರೂಪಾಯಿಗೇನ ಅವತ್ತು ತಗೊಂಡದ್ದು ಕಪಿಲ್ ಮೋಹನ್ DC ಇದ್ದಾಗ. ಅದು ಆ 9,000 ಇವತ್ತು 9 ಲಕ್ಷ ಆಗಿದೆ. ಇವತ್ತು ಎಷ್ಟೋ ಕೋಟಿ ಆಗಿದೆ. ಅದು ಇದರ 90 ಕೋಟಿ ಏನಾಯ್ತು, 90 ಲಕ್ಷಕ್ಕೆ ತಗೊಂಡದ್ದು. ಇದು ನಮ್ಮ ಸರ್ಕಾರದ ಆಸ್ತಿ. ಅಲ್ಲಿ ಯಾರಿಗೂ ಕೂಡ ಲಾಸ್ ಆಗ್ಲಿಲ್ಲ. ಅಲ್ಲಿ 450 ಮನೆಗಳು ಸ್ಯಾಂಕ್ಷನ್ ಆಯ್ತು. 450 ಮನೆಗಳು ಸ್ಯಾಂಕ್ಷನ್ ಆಗಿ ಅವತ್ತೊಂದು ಮನೆ ಕೊಡ್ತಾ ಇದ್ದದ್ದು 20,000 ರೂಪಾಯಿ. 5,000 ರೂಪಾಯಿ ಫಲಾನುಭವಿಗಳು ತಗೊಳ್ಬೇಕು. ಆವಾಗ ಈಗ ಅಂತ ಹೇಳಿದ್ರೆ 2001 ನಲ್ಲಿ ಇದು ಸೂರು ಇಲ್ಲದವನಿಗೆ ಸೂರು ಅಂತ ಹೇಳಿಕೊಂಡು ಈ ನಾರ್ತ್ ಕರ್ನಾಟಕದಲ್ಲಿ ಬರೀ ಶೀಟ್ ಮಾತ್ರ ಇದರಲ್ಲಿ, ಅದು ಇಲ್ಲಿ ಶೀಟ್ ಹೋಗ್ತದೆ ಅಂತ ಹೇಳಿಕೊಂಡು ಮಾತಾಡಿಕೊಂಡು ತಂದೆಯವರು ಅವಾಗ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿಸಿದ್ರು. ಮತ್ತೆ ಬಂದ ಡಿ ಶ್ರೀವಾಸ್ತವ್ ಅದಕ್ಕೆ ಟಾಯ್ಲೆಟ್ ಕಟ್ಟಲಿಕ್ಕೆ ಹೋದ್ರು. ಈ ಮಧ್ಯದಲ್ಲಿ ಅಲ್ಲಿ UGD ಇಲ್ಲ ಅಂತ ಹೇಳಿಕೊಂಡು ಅದನ್ನು ಕೋರ್ಟಿಗೆ ಹೋದ್ರು. ಕೋರ್ಟಲ್ಲಿ ಬಾಕಿ ಆಯ್ತು. ಕೋರ್ಟ್ ಈಗ ಕ್ಲಿಯರ್ ಆಗಿದೆ. ಈಗ ಕೋರ್ಟ್ ಈಗ ಏನಾಗಿದೆ, ನಗರ ಮಟ್ಟದಲ್ಲಿ ಎಲ್ಲಿಯೂ ಕೂಡ ನಾವು ಸ್ವಂತ ಮನೆ ಕೊಡ್ಲಿಕ್ಕಿಲ್ಲ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಮತ್ತೆ ಕೆಲವರು ತಕೊಂಡು ಮಾರಿ ಹೋಗ್ತಾರೆ. ಅದಕ್ಕಾಗಿ ಫ್ಲಾಟ್ ಸಿಸ್ಟಮ್ ಬಂದಿದೆ. ಅದು ನಮ್ಮ ಸಮಸ್ಯೆ ಏನಂದ್ರೆ ಇಲ್ಲಿ ನೀವು ಸರ್ಕಾರದ ಫ್ಲಾಟ್ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ ಒಂದು ಹಾಲ್, ಒಂದು ಕಿಚನ್, ಒಂದು ಬೆಡ್ರೂಮ್. ಇದು ಏನಾಗ್ತದೆ ಸಾಧಾರಣ, ಇದು ಯಾರಿಗೆ ಲಾಭ, ಯಾರಿಗೆ ಪ್ರಯೋಜನ ಆಗುವಂಥದ್ದು? ಈ ತಂದೆ ತಾಯಿ ಇಬ್ರು ಕೂಡ ಗಾರ್ಮೆಂಟ್ ಕೆಲಸ, ಆ ಕೆಲಸ ಈ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಬೆಳಿಗ್ಗೆ ಸಂಜೆ ಬರ್ತಾರೆ, ಬೆಳಿಗ್ಗೆ ಅದು ಹೋಗ್ತದೆ. ಇಂಥವರಿಗೆ ಸೂಟ್ ಆಗ್ತಿತ್ತು. ಅದು ಇಲ್ಲಿಯ ಪರಿಸ್ಥಿತಿಗೆ ಇದು ಸಿಂಗಲ್ ಬೆಡ್ರೂಮ್ ಇಲ್ಲಿ ಆಗುದಿಲ್ಲ ಅಂತ ಹೇಳಿ ನಾನೇ ಹೌಸಿಂಗ್ ಮಿನಿಸ್ಟರ್ ಇದ್ದಾಗ ಪ್ರಪೋಸಲ್ ನಾವು ಚೇಂಜ್ ಮಾಡಿದ್ದೆವು. ಆದಾಗ ಬೇರೆ ವ್ಯವಸ್ಥೆ ಅದೇನು ದೊಡ್ಡ ಯಾರಿಗೂ ಸರ್ಕಾರಕ್ಕೆ ಲಾಸ್ ಆಗ್ಲಿಲ್ಲ. ಸರ್ಕಾರ ಈಗ ಅದರ ಬಗ್ಗೆ ಆಸ್ತಿ, ದೊಡ್ಡ ಮಟ್ಟದ ಆಸ್ತಿ ಸಂಪತ್ತಾಗಿದೆ. ಅದೇ ಈ ನೀವು ರಸ್ತೆಗೆಲ್ಲ ಕನೆಕ್ಷನ್ ಮಾಡಿದ್ರೆ ಆಗುದು ಕೂಡ ಇಲ್ಲ. ಆ ಸಬ್ಜೆಕ್ಟೇ ಬೇರೆ, ಜನರಿಗೆ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಬರೀ 400 ಜನರಿಗೆ ಮಾತ್ರ ಸಿಕ್ಲಿಲ್ಲ. ಇವತ್ತು ಸಿಕ್ತಿದ್ರೆ ಅದು ಬರೀ 400 ಜನರಿಗೆ ಮಾತ್ರ ಸಿಕ್ತಿತ್ತು. ನಾವು ಕೊಡುವಾಗಲೂ ಕೂಡ ಅದನ್ನು ಕರೆಕ್ಟ್ ಆಗಿ ನಾವು ಕೊಡ್ಬೇಕು ವಿಚಾರ ಸಂಬಂಧಪಟ್ಟಾಗೆ. ಅದನ್ನ ನಂತರ ಬೇರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಎಷ್ಟೋ ಜನಕ್ಕೆ ನಾವು ನಿವೇಶನ ಕೊಟ್ಟಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ 10,000 ಜನ ಹಕ್ಕುಪತ್ರ ನಾವು ಕೊಟ್ಟಿದ್ದೇವೆ. ಈ BJP ಬಂದವನಿಗೆ ಯಾರಿಗೊಂದು ಹಕ್ಕುಪತ್ರ ಕೊಟ್ಟಿದ್ದಾರೆ, ಯಾರಿಗೆ ಇವತ್ತೊಂದು ಜಾಗ ಕೊಟ್ಟಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ, ಇಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ನಿಂತಿರುವಂತ ವ್ಯತ್ಯಾಸ. ಸರಿ, ಈಗ ಕಾಂಗ್ರೆಸ್ನ ಒಂದು ಸಿದ್ಧಾಂತ ನಾವೆಲ್ಲ ಒಂದೇ ತೋಟದಲ್ಲಿರುವಂಥ ಬಗೆ ಬಗೆಯ ಹೂಗಳು ಅಂತ. ಆದರೆ ಕಾಂಗ್ರೆಸ್ನವರು ಕೆಲವೊಂದು ಹೂ ಗಿಡಗಳಿಗೆ, ಬಳ್ಳಿಗಳಿಗೆ ಮಾತ್ರ ಗೊಬ್ಬರ ಮತ್ತು ನೀರು ಹಾಕಿದ್ರು, ಉಳಿದ ಬಳ್ಳಿಗಳೆಲ್ಲ ಒಣಗಿ ಹೋಗ್ತಾ ಇದೆ. ಆದರೆ ಈಗ ಬೆಳೆದಂಥ ಬಳ್ಳಿಗಳು ಸಹಿತ ಅವರಿಗೆ ಹೂಗಳು ಸಿಗುವ, ಬೇರೆಯವರು ತಗೊಂಡು ಹೋಗೋ ಸಾಧ್ಯತೆ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಒಂದು ಕಟುವಾದ ವಿಶ್ಲೇಷಣೆ. ನೋಡಿ, ಜನ ಅಪಪ್ರಚಾರ ಮಾಡೋದು ಜಾಸ್ತಿ ಕೆಲವರು. ನಾನು ಇವತ್ತು ಕೇಳ್ತೇನೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಲ್ಲ ವರ್ಗದವರಿಗೆ ಕೂಡ SM ಕೃಷ್ಣ ಆಡಳಿತದಲ್ಲಿದ್ದಾಗಲೂ ಕೂಡ ಇವತ್ತು ನೀವು ನೋಡಬೇಕು ಎಷ್ಟು ಅಭಿವೃದ್ಧಿ ಆಯ್ತು ಅಂತ ಹೇಳಿ. ಸಿದ್ದರಾಮಯ್ಯ ಸರ್ಕಾರ ನಾವು ಇವತ್ತು ಹತ್ತಿರದ ನೋಡಿದ ಸಿದ್ದರಾಮಯ್ಯ ಸರ್ಕಾರ ಯಾವ ವರ್ಗದವರಿಗೆ ಇವತ್ತು ಕಾರ್ಯಕ್ರಮ ಸಿಕ್ಲಿಲ್ಲ. 7 kg ಅಕ್ಕಿ ಉಚಿತವಾಗಿ ಕೊಡುದು ಬರೀ ಒಂದು ವರ್ಗದವ್ರಿಗೆ ಕೊಟ್ಟಿದಾರ, ಅದು ಎಲ್ಲಾ ಬಡವರಿಗೆ ಕೂಡ ಕೊಟ್ಟಿದಾರ. ರೇಷನ್ ಕಾರ್ಡ್
ಕೇಂದ್ರದ ಅಕ್ಕಿ ಅಂತೆಲ್ಲ ಇಲ್ಲ. ನೋಡಿ ಅದನ್ನೇ ಹೇಳುದಲ್ಲ, ಕೇಂದ್ರದ ಅಕ್ಕಿ ಇವರೇ ಇಲ್ವಾ, ಯಾಕೆ ಇವತ್ತು ಕೊಡ್ತಾ ಇಲ್ಲ ಇವರು? ಯಾಕೆ ಕೊಡ್ತಾ ಇಲ್ಲ? ಕೇಂದ್ರದ ಅಕ್ಕಿ ಅಲ್ಲ, ಕೊಡ್ಲಿ ಅಲ್ಲ, ಯಾಕೆ ಕೊಡ್ತಾ ಇಲ್ಲ? ರಾಜ್ಯ ಸರ್ಕಾರದವರು ಈಗ ಕೊಡ್ಬೇಕು, ಈಗ ಕೊಡ್ಬೇಕಲ್ಲ ಕೇಂದ್ರದ ಅಕ್ಕಿ ಆದ್ರೆ. ಇವತ್ತು ನಮ್ಮ ಈ BPL ಕಾರ್ಡ್ ಅರ್ಜಿ ಕೊಡಿ ತಕೊಂಡೋಗಿ ಅಂತ ಹೇಳಿ ಸಿಸ್ಟಮ್ ತಂದ್ರು. ಯಾಕೆ ಇವರಿಗೆ ನಕಲಿ ಕಾರ್ಡ್ಗಳೇ ಜಾಸ್ತಿ ಆಗಿದೆ ಅಂತ? ಎಲ್ಲಿ ಹೇಗೆ ನಕಲಿ? ಆಧಾರ್ ಸಿಸ್ಟಮ್ ಅಲ್ಲಿ ಕಾರ್ಡ್ ಬಂದಾಗ ನಕಲಿ ಕಾರ್ಡ್ ಜಾಸ್ತಿ ಆಗುದು ಹೇಗೆ? ನಕಲಿ ಕಾರ್ಡ್ 10% ಜನರಿಗೆ ಬೇಕಾಗಿ ನೀವು 90% ಯಾಕೆ ನೀವು ಸತಾಯಿಸ್ತೀರಿ ಬಡವರನ್ನು? 10% ನೀವು 10%ಗೆ ನೀವು ಕಳ್ಳರಿಗೆ ಬೇಕಾಗಿ ನೀವು ನೋಡುದ, 90% ಬಡವರನ್ನು ನೀವು ನೋಡ್ಬೇಕಾ? ಬೇರೆ ಕಡೆ ಲೂಟಿ ಆಗ್ತಿದೆ ಅಲ್ಲ, ಅದನ್ನ ಯಾಕೆ ನೋಡ್ತಾ ಇಲ್ಲ? ಇವತ್ತು ವಿದ್ಯಾಸಿರಿ ಯೋಜನೆ ಹಿಂದುಳಿದ ವರ್ಗದವರಿಗೆ, ಅಂಬೇಡ್ಕರ್ SC ST ಅವರಿಗೆ ವಿದ್ಯಾಸಿರಿ ಯಾಕೆ ಸರ್ಕಾರ ಬಂದು ಸ್ಟಾಪ್ ಮಾಡಿದೆ? ಮಕ್ಕಳಿನ ಹಿಂದುಳಿದ ವರ್ಗದ ದಲಿತರು ಇವತ್ತು ಕಲಿಬಾರ್ದಾ? ಇದರಲ್ಲಿ ಇವತ್ತು ದೇವಸ್ಥಾನದ ಅರ್ಚಕರಿಗೆ ದುಡ್ಡು ಯಾರು ಜಾಸ್ತಿ ಮಾಡಿದ್ದು? ಕಾಂಗ್ರೆಸ್ ಸರ್ಕಾರ. ಇವರು ಬಂದು ನ್ಯಾಯ ಪೈಸೆ ಜಾಸ್ತಿ ಮಾಡಿದಾರಾ? ದೇವಸ್ಥಾನದ ಅಭಿವೃದ್ಧಿ ಕೊಡುವಂತ ತಸ್ತ್ವಿಕ್ ಅಂತ ಒಂದು ಇದಿದೆ, ಅದನ್ನ 40,000 ತನಕ ಮಾಡಿದ್ರು. ಏನು ಇವತ್ತು ಮುಟ್ಲಿಲ್ಲ, ಒಂದು ನ್ಯಾಯ ಪೈಸೆ ಜಾಸ್ತಿ ಮಾಡ್ಲಿಲ್ಲ. ಬಿಜೆಪಿ ಒಂದು ನ್ಯಾಯ ಪೈಸೆ, ಬಿಜೆಪಿಯವರು ಹಿಂದುತ್ವಗಳಿಗೆ ಹೇಳುದಷ್ಟೇ ಮಾಡುದಿಲ್ಲ, ಎಲ್ಲ ಮೋಸ. ಅವರನ್ನು ದಿಕ್ಕು ತಪ್ಪಿಸಿ ಭಾವನೆಗಳ ಮುಖಾಂತರ ಇವತ್ತು ಆಡಳಿತ ನಡೆಸಿಕೊಂಡು ಇವತ್ತು ಯಾವುದೇ ಪ್ರಯೋಜನ ಕೂಡ ಯಾವುದೇ ವರ್ಗದವರಿಗೆ ಕೂಡ ಇವತ್ತು ಕೊಡ್ಲಿಲ್ಲ. ಒಂದು ಮತ್ತೆ ಅವರೇ ಮಾಡ್ಕೊಡುದು. ಅವ್ರು ಹೇಳೋದು ನಿಮ್ಗೆ ಕಣ್ಣ ಮುಂದೆ ಇದೆ, ನಿಮ್ಗೆ ಗೊತ್ತಿಲ್ವಾ? ಮುಂಚೆ ನೀವು ಎಷ್ಟು ಪೆಟ್ರೋಲ್ ಆಗ್ತದೆ ಡೀಸೆಲ್ಗೆ, ಪೆಟ್ರೋಲ್ಗೆ ಬರೀ ಕಡಿಮೆ ಅಲ್ಲ, ಈಗ ಎಷ್ಟಾಯ್ತು? 101. ಹೌದಾ? ಈಗ ನಿಮ್ಮ ಇದೇನು ಮುಂಚೆ ಗ್ಯಾಸ್ಗೆ ಎಷ್ಟು 400 ರೂಪಾಯಿ ಅಲ್ವಾ? ಈಗ ಎಷ್ಟು ಬಂತು? 900. ಮುಂಚೆ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡುವಾಗ ಎಣ್ಣೆಗೆ ಲೀಟರ್ಗೆ ಎಷ್ಟಿತ್ತು? ಅದು ಅಮ್ಮನ ಹತ್ರ ಕೇಳ್ಬೇಕು. ಕೇಳಿ, ಅವಾಗ ನಮ್ಗೆ ಗೊತ್ತ. ಅದೆಲ್ಲ ಮಕ್ಕಳಿಗೆ ಈ ಎಲ್ಲ ಸಮಸ್ಯೆ ಗೊತ್ತಿಲ್ಲ. ತಂದೆ ತಾಯಿ ಯಾರು ಅಂತ ಕಷ್ಟ, ಯಾಕೆ ಅವ್ರ ಪಾಪ ಕಷ್ಟಪಟ್ಟು ದುಡ್ಡು ಜನ ಮಾಡಿಕೊಂಡು ಓದಿಸುತ್ತಾರೆ. ಈ ಮಕ್ಳು ಎನಿಸ ಎಲ್ಲ ಆರಾಮ ಅಂತ ಹೇಳಿ ಅದು ಅವ್ರಿಗೆ ಗೊತ್ತು. ನೀವು ಕೇಳೋ ಗೊತ್ತಾಗ ಮುಂಚೆ ಎಣ್ಣೆ ರೇಟ್ ಎಷ್ಟಿತ್ತು, ಈಗ ಎಣ್ಣೆ ರೇಟ್ ಪರಿಸ್ಥಿತಿ ಅಲ್ಲ, ಈಗ ನಾವೇ ತರುದಲ್ಲ. ಏನಾಗಿದೆ, ಮುಂಚೆ ನಮ್ಗೆ ಬೇಳೆ ರೇಟ್ ಎಷ್ಟಿತ್ತು, ಈಗ ರೇಟ್ ಎಷ್ಟಿದೆ, ಇದೆಲ್ಲ ಕೂಡ ತಿಳಿದಾಗ ಗೊತ್ತಾಗ್ತದೆ ಬಿಜೆಪಿ ಏನಂತೇಳಿ. ಅದನ್ನು ದಿಕ್ಕು ತಪ್ಪಿಸ್ಬೇಕಂತ ಹೇಳಿ ಈ ರೀತಿಯ ಭಾವನಾತ್ಮಕದ ವಿಚಾರವನ್ನು ತೆಕೊಂಡೋಗಿಕೊಂಡು ಒಂದು ಹಂತಕ್ಕೆ ಮುಟ್ಟಿಸಿ ಇವರು ಅಟೆನ್ಷನ್ ಡೈವರ್ಷನ್ ಫೈಲ್ ಪಿಕ್ಚರ್ ಅನ್ನು ತೋರಿಸಿ ಕಣ್ಣೀರು ಸುರಿಸಿ ಹೊರಗೆ ಬಂದಾಗ ಇಲ್ಲಿ ಗ್ಯಾಸ್ ರೇಟ್ 1,000 ರೂಪಾಯಿ 5 kg ಅಕ್ಕಿ ಕಟ್ಟು. ಇವನ್ ಕೂಗಿ ಆಗಿದೆಯಲ್ಲ, ಮತ್ತೆ ಇಲ್ಲಿ ಕೂಗ್ಲಿ ಗೊತ್ತಿಲ್ಲಲ್ಲ ಅಂತ ಪರಿಸ್ಥಿತಿ. ಕಾಶ್ಮೀರ್ ಫೈಲ್ಸ್ ನೋಡಿದ್ಮೇಲೆ ಯಾವುದೇ ಪಿಕ್ಚರ್ ತೋರಿಸು ಭಾವನಾತ್ಮಕ ವಿಚಾರ ಮುಂದೆ ಇಡುದು, ಅಲ್ಲಿ ಕೂಗಿಕೊಂಡು ಬರುವಾಗ ಇಲ್ಲಿ ಕಲ್ದದೇ ಗೊತ್ತಿಲ್ಲ, ಜನರಿಗೆ ಗೊತ್ತೇ ಆಗ್ಲಿಲ್ಲ ಇಲ್ಲಿ ಓದೋದು. ಖಾದರ್ ಅವರಲ್ಲಿ ಇನ್ನಷ್ಟು ಪ್ರಶ್ನೆಗಳಿವೆ, ಅಲ್ಲಿವರೆಗೆ ಚಿಕ್ಕ ವಿರಾಮ. STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM Film Studio, the complete movie solution. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇವರು BJPಯವರು, ಹಿಂದುತ್ವ ಇವರೆಲ್ಲ ಹೇಳುವವರು ಈ ಜನರಿಗೆ ನೀವು ಈಗ ಹೇಳ್ತಾ ಇದ್ರೆ ಒಂದು ಮಂಕುಬೂದಿಯನ್ನು ಎರಚ್ತಾ ಇದ್ದಾರೆ. ಈಗ ಸರಿ, ನೀವು ಮಾಡ್ತಾ ಇರೋದು ಈ ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ ಅಥವಾ ಅವರ ಸಂಘಟನೆಗಳ ಬಗ್ಗೆ ನೀವು ಭಾಷಣ ಮಾಡ್ತೀರಿ, ಎಲೆಕ್ಷನ್ ಟೈಮ್ನಲ್ಲಿ ಅವರನ್ನು ಒಳಗೆ ಹಾಕ್ತೀವಿ ಅಂತ ಎಲ್ಲ ಹೇಳ್ತೀರಿ ನೀವು ಭಾಷಣ, ಉದ್ದ ಚುನಾವಣೆ ನಾನು ಕೇಳಿದ್ದೇನೆ ಕಣ್ಣೆದರಲ್ಲಿ. ಆದರೆ ಇಲ್ಲೇ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಕೂತ್ಕೊಂಡು ಉಭಯ ಕುಶಲೋಪರಿ ಮಾಡ್ತಾರೆ ಖಾದರ್ ಮತ್ತು ಕಲ್ಲಡ್ಕ ಅವರು ಒಟ್ಟಿಗೆ. ಇದು ಏನು ಸಂದೇಶನ ಕೊಡ್ತಾ ಇದೆ ಅಂತ ಜನಕ್ಕೆ? ಸಂದೇಶದ ಮಾನವೀಯ ಸಂದೇಶ ಕೊಡ್ತಾ ಇದೆ. ಅಂದ್ರೆ ಜೈಲಲ್ಲಿ ಹಾಕ್ತೇವೆ ಅಂತ ಹೇಳುದು, ಒಟ್ಟಿಗೆ ಕೂತ್ಕೊಳ್ಳೋದು ಮಾನವೀಯ ಸಂದೇಶ. ನೋಡಿ ನನ್ನ ಮುಂದೆ ಯಾರೇ ಬಂದ್ರು ಕೂಡ, ಟೆರರಿಸ್ಟ್ ಅವನು ಎಷ್ಟೇ ವೈರಿ ಬಂದ್ರು ಕೂಡ ನನ್ನ ಮುಂದೆ ಬಂದಾಗ ನನಗೆ ಮನುಷ್ಯನಾಗಿ ಕಾಣ್ತಾನೆ ಹೊರತು ನಾನು ಅವನು ಆ ಜಾತಿ ಅವನು ಈ ಜಾತಿ ಅವನು ತಾರತಮ್ಯ ಅಂತ ನಮ್ಮ ಪ್ರಶ್ನೆ ಇಲ್ಲ. ಇದರಲ್ಲಿ ಯಾವುದೇ ಪಕ್ಷ ಸಿಕ್ಕಿದ್ದು ಮಾತಾಡ್ತೇವೆ, ಅದು ಮಾನವೀಯತೆಯ ಒಂದು ನಮ್ಮ ವ್ಯಕ್ತಿತ್ವ. ಯಾರೇ ನೀನು ತಪ್ಪು ಮಾಡ್ತಾರೆ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ತದೆ, ಆವಾಗ ನಾವು ಇಂಟರ್ಫಿಯರೆನ್ಸ್ ಆಗೋದ ಪ್ರಶ್ನೆ ಇಲ್ಲ ಇದರಲ್ಲಿ. ಅಂದ್ರೆ ಈಗ CM ಇಬ್ರಾಹಿಮೇ ನೀವು ಹಿಂದೊಮ್ಮೆ
ಈಗ ಅವರ ಜಾಗದಲ್ಲಿ ಬಂದಿದ್ದೀರಿ. ಅವರೇ ಇಲ್ಲಿ ಬಟ್ಟ ಅಂತ ಹೇಳಿ ಜೈಲಿಗೆ ಹಾಕ್ತೇವೆ ಅಂತೇಳಿ ಭಾಷಣ ಮಾಡ್ತಾ ಇದ್ದವರು, ಅಂದರೆ ನಿಮ್ಮದೇ ಪಕ್ಷದ ಪರವಾಗಿ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ನೀವು ಮತ್ತೆ ಮಾತ್ರ ಅವರ ಹತ್ರ ಹೋಗಿ ಕೂತ್ಕೊಳ್ತೀರಿ. ಅಂದರೆ ಇದು ದ್ವಿಮುಖ ನೀತಿ. ದ್ವಿಮುಖ ನೀತಿ ಅಲ್ಲ ನೋಡಿ. ಯಾವುದೇ ಒಂದು ಯಾಕೆ ಸೋಷಿಯಲ್ ಗ್ಯಾದರಿಂಗ್ ಅಂತ ಹೇಳ್ತೇವೆ, ಯಾಕೆ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ, ಯಾವುದೇ ಒಂದು ಸಾಮಾಜಿಕ ಸ್ಥಳದಲ್ಲಿ ನಾವು ಸಿಕ್ಕಿದಾಗ ಬಹುಶಃ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥದ್ದು, ಇವತ್ತು ನಾವು ಬಹುಶಃ ಚರ್ಚೆ ಮಾಡುವಂಥದ್ದು, ಅದೊಂದು ಮಾನವೀಯತೆಯ ಗುಣ. ಇವತ್ತು ನನಗೆ ಫ್ಲೈಟ್ ನಲ್ಲಿ ನಮಗೆ ಜೊತೆಯಲ್ಲಿ ಎಷ್ಟೋ ಜನ ನನಗೆ ಸಿಕ್ಕಿದ್ದಾರೆ. ಇದರಲ್ಲಿ ಫ್ಲೈಟ್ ನಲ್ಲಿ ಸಿಗ್ತಾರೆ. ಹೌದು. ಆದ್ರೆ ಈಗ ಶಾಸಕ ಮತ್ತೆ ವೇದವ್ಯಾಸ್ ಕಾಮತ್ ಮತ್ತು ನೀವು ಒಟ್ಟಿಗೆ ಬೈಕಲ್ಲಿ ಜಾಲಿ ರೈಡ್ ಮಾಡ್ತೀರಿ, ಏನಾದ್ರು ತೊಂದರೆ ಏನಿದೆ? ನಾವೇಗಿದ್ದೇವೆ, ನೀವು ಕೂಡ ಹಾಗೆ ತಳಮಟ್ಟದ ಎಲ್ಲ ತಳಮಟ್ಟದ ಕಾರ್ಯಕರ್ತರು ಕೂಡ ಗಲಾಟೆ ಮಾಡಬೇಡಿ. ಅದು ನಮ್ಮ ಸಂದೇಶ. ನೀವು ಗಲಾಟೆ ಮಾಡಬೇಡಿ. ನಾವಿಬ್ಬರು ಒಟ್ಟಿಗೆ ಇದ್ದೇವೆ, ನೀವು ಒಟ್ಟಿಗೆ ಇರಿ. ನಾವು ಸಾಮಾಜಿಕವಾದ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ದೇವೆ. ಕೋವಿಡ್ ಸಂದರ್ಭ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ನೀವು ಕೂಡ ಬೇರೆ ಬೇರೆ ಆಗಬೇಡಿ. ನೀವೆಲ್ಲ ಕೂಡ ಜೊತೆಯಲ್ಲಿರುವಂತ ಅವಕಾಶ ಇವತ್ತು ಮಾಡಿ. ಇದರಲ್ಲಿ ನಾನು ಒಂದು ದಿವಸ ಫ್ಲೈಟ್ ಅಲ್ಲಿ ಬರುವಾಗ ನನ್ನ ಜೊತೆ ಕರ್ನಾಟಕ ಪ್ರಭಾಕರ್ ಭಟ್ ಅವರಿದ್ರು ಸೈಡ್ ಅಲ್ಲಿ, ಉಪವಾಸ. ನನಗೆ ನಿದ್ದೋಗಿತ್ತು, ಅವರೇ ಬಿಸಿದು ಕರೆಕ್ಟ್ 6:45ಗೆ ಉಪವಾಸ ಬಿಡೋ ಟೈಮ್ ಆಯ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರು ಪಕ್ಕದಲ್ಲಿ ಬೇರೆಯವರು ನೋಡಿದ್ರು, ಅವ್ರ ಕೈತ ನೀರು ನನಗೆ ಕೊಟ್ರು. ಅರೆ ಇದೆಲ್ಲ ಮಾನವೀಯತೆ ಇದಲ್ವಾ? ಅಂದ್ರೆ ಕರ್ನಾಟಕ ಪ್ರಭಾಕರ್ ಭಟ್ರು ಕೂಡ ಮುಸ್ಲಿಮರನ್ನ ಗೌರವಿಸ್ತಾರೆ. ನಾನು ಹೇಳಿದೆ ಅಲ್ಲ, ಇದು ಇರುವಂತಹ ಒಂದು ಸೋಷಿಯಲ್ ಗ್ಯಾದರಿಂಗ್. ಇದರಲ್ಲಿ ಉಪವಾಸ ಟೈಮ್ ಆಯ್ತು ಅಂತ ಹೇಳಿ. ಸೊ ಅದನ್ನೇ ನಾವು ದ್ವೇಷ ಇಟ್ಕೊಂಡು ಹೋಗೋದು ವಿಚಾರ ಏನಿದೆ. ಅದು ಯಾವ ಕೆಲವು ಮಾತುಗಳನ್ನ ಆಡ್ತಾರೆ, ಅದನ್ನ ವಿರೋಧ ಮಾಡ್ಲೇಬೇಕಲ್ಲ. ನಾನು ಒಳ್ಳೇದು ಮಾಡಿದ್ರೆ ನಾವು ಒಳ್ಳೆನ ಹೇಳ್ತೇವೆ, ನೀವು ಕೆಟ್ಟ ಮಾಡಿದ್ರೆ ಕೆಟ್ಟದ ಅಂತ ಹೇಳ್ತಾರೆ. ಯಾವಾಗ್ಲೂ ತಿರುಗುಬಾಣದಲ್ಲಿ ಕೆಲವೊಂದು ಕೆಟ್ಟ ವಿಷಯಗಳನ್ನ ಹೊರಗೆ ಬರ್ತದೆ ಅಂತ, ಅಥವಾ ಒಳ್ಳೆಯ ವಿಷಯಗಳು ಹೊರಗೆ ಬರ್ತದೆ, ಅಥವಾ ಇದರಿಂದ ಸಮಾಜಕ್ಕೆ ಒಳ್ಳೇದಾಗ್ತದೆ. ಕೆಟ್ಟ ವಿಚಾರಗಳಿಂದ ಅಂದ್ರೆ ಜನರಿಗೆ ಗೊತ್ತಾಗ್ತದೆ ಒಳ್ಳೆಯ ವಿಚಾರಗಳು. ಈ ಬಾರಿ ನೀವು ಒಂದು ಒಳ್ಳೆಯ ವಿಚಾರವನ್ನು ಈ ಕರ್ನಾಟಕ ಪ್ರಭಾಕರ್ ಭಟ್ರನ್ನು ಹೇಳಿದ್ರಿ, ಸಂತೋಷ. ಈಗ ದೀರ್ಘವಾದ ಉತ್ತರಗಳನ್ನೆಲ್ಲ ಹೇಳಿದ್ರಿ. ಈಗ ಎರಡೇ ವಾಕ್ಯದಲ್ಲಿ ಟಕ್ ಅಂತ ಕೇಳುವಂಥ ಪ್ರಶ್ನೆಗಳು, ಟ್ಯಾಕ್ಸ್ ಟೆರರಿಸಮ್ ಅಥವಾ ಟೆರರಿಸಮ್, ಇದರಲ್ಲಿ ಯಾವುದು ಹೆಚ್ಚು ಡೇಂಜರಸ್? ಎರಡೇ ವಾಕ್ಯ ನೋಡಿ. ಟೆರರಿಸಮ್ ಇಸ್ ಮೋಸ್ಟ್ ಡೇಂಜರಸ್ ಅಲ್ವಾ? ಟೆರರಿಸಮ್ ಇಲ್ಲದಿದ್ರೆ ಮನುಷ್ಯರು ನೆಮ್ಮದಿ ಜೀವನ ಮಾಡ್ಬೋದು. ಟ್ಯಾಕ್ಸ್ ಟೆರರಿಸಮ್ ಹೇಗಾದ್ರೂ ನಿಭಾಯಿಸಬಹುದು. ಸರಿ. RSS ಮತ್ತು PFI ಇದರಲ್ಲಿ ನಿಮಗೆ ಯಾವುದು ಬೆಟರ್? RSS ಮತ್ತು PFI ನನ್ಗೆ ಬೆಟರ್ ಅಂತ ಮುಖ್ಯ ಅಲ್ಲ, ಇದು ದೇಶಕ್ಕೆ ಮಾರಕ. ಎರಡು ಕೂಡ. ಹೌದು. ಹೆಚ್ಚು ಮಾರಕ ಯಾವುದು? ಅದು ನೀವು ಹೇಳ್ಬೇಕು. ಅಲ್ಲ, ನಿಮ್ಮ ಅಭಿಪ್ರಾಯ. ನಾನು ಅದ್ರ ಬಗ್ಗೆ ನೋಡ್ಬೇಕಷ್ಟೇ. ಏನಂತ ನಿಮ್ಮ ಜೊತೆ ಬಂದ್ರೆ ಕಾರ್ಯಕರ್ತರಿಗೆ ಊಟ ಸಹ ಕೊಡೋದಿಲ್ಲ, ಖಾಲಿ ನೀವು ಊಟ ಮಾಡೋದಿಲ್ಲ, ಖಾಲಿ ಕಡ್ಲೆಯಲ್ಲಿ ಮುಗಿಸ್ತಾ ಇದ್ರಿ ಆರೋಪ, ಏನ್ ಹೇಳ್ತೀರಿ? ನನ್ನ ಬಗ್ಗೆ ಇದ್ದರೆ ಅದು ನಾನು ಊಟ ಮಾಡೋದು ಕಡಿಮೆ. ಅದು ನನ್ನ ಕಾರ್ಯಕರ್ತರು ಇಷ್ಟರವರೆಗೆ ನನ್ನ ಹತ್ರ ಬಂದು ಯಾವುದೇ ವಿಚಾರ ಅದು ಹೇಳಲೇ ಇಲ್ಲ. ಇದಕ್ಕೆ ಸಂಬಂಧ ಪಟ್ಟಾಗೆ ನಾನು ಸಮಯದ ಅಭಾವದಿಂದ ಮತ್ತು ಕಾರ್ಯಕ್ರಮಕ್ಕೆ ಹೋಗ್ತಾ ಕಾರಣ ಇವತ್ತು ನಮ್ಗೆ ಕೆಲವೊಮ್ಮೆ ಊಟ ಮಾಡದಂತ ಪರಿಸ್ಥಿತಿ ಇದೆ. ನಿನ್ನೆ ಕೂಡ ಹಾಗೆ ಆಗಿದೆ. ನನಗೆ ಮಧ್ಯಾಹ್ನ ರಾತ್ರಿ ಆಲೋಚನೆ ಮಾಡ್ತಿದ್ದೆ ಎಲ್ಲಿ ಊಟ ಮಾಡಿದೆ ಅಂತ ಹೇಳಿ. ನನಗೆ ನೆನಪೇ ಬರೋದಿಲ್ಲ ಎಲ್ಲಿ ಊಟ ಮಾಡಿದೆ ಅಂತ ಹೇಳಿ. ಯಾಕೆ ಅಷ್ಟು ಕಾರ್ಯಕ್ರಮ ನಿರಂತರವಾಗಿತ್ತು. ಅದೇನಾಗ್ತದೆ, ಬೇರೆ ಬೇರೆ ಮನೆಗಳು ಹೋದಾಗ ಅಲ್ಲಿ ಟೀ ಇರ್ಲಿ ಜ್ಯೂಸ್ ಇದ್ದು ಕೊಟ್ಟಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಅಂಗಾರ ಬೆಸ್ಟೋ, ಕೋಟ ಶ್ರೀನಿವಾಸ ಪೂಜಾರಿ ಬೆಸ್ಟೋ, ಸುನಿಲ್ ಕುಮಾರ್? ಅದು ನಾನು ರಾಜಕೀಯವಾಗಿ ಹೇಳಿದ್ರೆ ನಿಮ್ಗೆ ಅಭಿಪ್ರಾಯ, ನೀವೊಬ್ರು ಹೇಗೆ? ಸುನಿಲ್ ಕುಮಾರ್ ಈಗ ಬಂದದಷ್ಟೇ. ಅಂಗಾರ ಪಾಪ 1 ತಿಂಗಳು ಕೂಡ ಇರ್ಲಿಲ್ಲ. ಕೋಟ ಶ್ರೀನಿವಾಸ 1.5 ವರ್ಷ ಇದ್ರು. ಅದು ಸಮರ್ಪಕವಾಗಿ ಜಿಲ್ಲೆಗೆ ಬೇಕಾದ ಯಾವುದೇ ಅಭಿವೃದ್ಧಿ ಆ ಟೈಮಲ್ಲಿ ಆಗ್ಲಿಲ್ಲ. ಅಂದ್ರೆ ಮೂವರು ಬೆಸ್ಟ್ ಅಲ್ಲ ಅಂತ ಅದು ನಾನು ಜನ ಹೇಳ್ಬೇಕಲ್ವಾ. ನಾನು ಜಿಲ್ಲೆಗೆ ಆಗಿದಂತ ಅಭಿವೃದ್ಧಿ ವೈಯಕ್ತಿಕವಾಗಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಸರಿ. ಮತ್ತು ಆಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಷ್ಟು ಅಭಿವೃದ್ಧಿ ಕೆಲಸ ಆಗ್ಬೇಕಿತ್ತು ಒಂದಲ್ಲ ಒಂದು ರೀತಿಯಿಂದ. ಇದರಲ್ಲಿ ದೊಡ್ಡದಲ್ಲದ ಸಣ್ಣ ವಿಚಾರ ಅದು ಕೂಡ ನಾವು ತರುವಂತ ಅವಕಾಶ ಇವತ್ತು ಮಾಡಬೇಕಿತ್ತು. ಈಗ ಇದೇ ವೈಯಕ್ತಿಕವಾಗಿ ನೀವು ತುಂಬಾ ಚೆನ್ನಾಗಿರ್ತೀರಿ. ಉಳ್ಳಾಲದ ಸತೀಶ್ ಕುಂಪಲ್ ಒಮ್ಮೆ ಶಾಸಕರಾಗಬೇಕು ಅಂತ ನೀವೇ ಹೇಳ್ತೀರಿ. ಅಂದ್ರೆ ನೀವು ಕ್ಷೇತ್ರ ಬಿಡ್ತೀರಾ ಅಥವಾ ಅವರನ್ನು ನಿಲ್ಲಿಸ್ತೀರಾ? ಏನು ಅವರಿಗೆ ಒಂದು ಶಾಸಕರಾಗೆಲ್ಲ ಅರ್ಹತೆ ಇದೆ ಅಂತ ನಾನು ಹೇಳಿದ್ದೆ ಇಲ್ವಾ? ಅಥವಾ ಇದು ಮೊಸಳೆ ಕಣ್ಣೀರು, ಪಾಪ ಅವರಿಗೆ ಸಿಂಪತಿ ಕೊಡುವಂಥದ್ದು? ತಾನಾಗಿ ಮೊಸಳೆ ಕಣ್ಣೀರು ಆಗ್ಬೇಕು ಅಲ್ಲ, ನಿಮ್ಗೊಂದು ಶಾಸಕರಾಗಬೇಕು ಅಂತ ಹೇಳಿ ಅವರಿಗೆ ಆಸೆ ಹುಟ್ಟಿಸೋದು, ಅಥವಾ ಅಲ್ಲಿ ಬಣ ರಾಜಕೀಯಕ್ಕೆ ನೀರು ಹಾಕೋದು. ಇಲ್ಲದ್ರೆ ನೀವು ಆ ಥರ ಯಾಕೆ ಹೇಳಿದ್ರಿ?
ನಾವು ಆತ್ಮನಿಂದಾಗ ನಾವು ಹೇಳ್ತೇವೆ ಇದರಲ್ಲಿ ಅದ್ರಲ್ಲಿ ಏನು ದುರುದ್ದೇಶ ಏನು ಕೂಡ ಇವತ್ತು ಇಲ್ಲ. ನಾವು ಯಾರು ನಾವೆಲ್ಲ ಸಂತೋಷ ಪಡುವವರು. ನಾವು ಒಬ್ರು ಹೆಸರು ಹೇಳ್ತೇನೆ, ಅವರ ಅಭಿಪ್ರಾಯ ಅವರ ಬಗ್ಗೆ ನೀವು ಹೇಳುದು. UT ಫರೀದ್ ಅವರು, ಅವ್ರ ಬಗ್ಗೆ ಒಂದು ವಾಕ್ಯದಲ್ಲಿ ನಿಮ್ಮ ಅನಿಸಿಕೆ. ಪ್ರಾಮಾಣಿಕತೆ ಮತ್ತು ನೇರ ನುಡಿ. ಸರಿ. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ. ರಾಹುಲ್ ಗಾಂಧಿ ನಮ್ಮ ಪಕ್ಷದ ಅಧ್ಯಕ್ಷರು, ಭವಿಷ್ಯದ ಪ್ರಧಾನಿ. ಸರಿ. CM ಬೊಮ್ಮಾಯಿ ಈಗ ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ. ಅಷ್ಟೇ, ಅದು ಗೊತ್ತು ಎಲ್ರಿಗೂ. SR ಬೊಮ್ಮಾಯಿ ಮಗ ಆಗಿದ್ದಾರೆ. JDS ನನ್ನ ಬಲ ಆತ್ಮೀಯರು. ಸರಿ. JDS ನ ಕುಮಾರಸ್ವಾಮಿ ಅವರು ನಮ್ಮ ಗೌರವ ಆತ್ಮೀಯರು, ನನಗೆ ತಾಲೂಕು ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟವರು. ಸಿದ್ದರಾಮಯ್ಯ ಅವರು ನಾನು ಅತ್ಯಂತ ಅದೃಷ್ಟವಂತ. ಸಿದ್ದರಾಮಯ್ಯ ಅಂತ ಅವರ ಮುಖ್ಯಮಂತ್ರಿ ಅಡಿಯಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ, ಪ್ರತಿಪಕ್ಷ ನಾಯಕನಾಗಿ ಅವರು ಉಪನಾಯಕನಾಗಿ ನಾನು ಕೆಲಸ ಮಾಡಲಿಕ್ಕೆ ನಾನು ದೊಡ್ಡ ಅದೃಷ್ಟವಂತ. ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು ಬಹುಶಃ ನಮ್ಮನ್ನೆಲ್ಲ ಯಾವುದೆಲ್ಲ ನಾವು ಕೆಲಸ ಹೇಳಿದ್ದೇವ ನಮಗೆ ಪ್ರಾಮಾಣಿಕ ಮಾಡಿ ಕೊಟ್ಟಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ನಮ್ಮ ಸಂಸದ ಆಗಿದ್ದಾರೆ, ಆತ್ಮೀಯ ಮಿತ್ರರು ಕೂಡ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನಮ್ಮ ಒಂದು ಶಿಕ್ಷಣ ಮತ್ತು ಸಾಮೂಹಿಕ ಸಂಸ್ಥೆ ಸ್ಥಾಪಿಸಿಕೊಂಡು ತಮ್ಮ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಮೊದಲೆಲ್ಲ ಸೈಫ್ ಅಲಿ ಖಾನ್ ಅಂತ ಮೊದಲಾದ ದೊಡ್ಡ ದೊಡ್ಡ ಶ್ರೀಮಂತರಿಗೆ, ನಟರಿಗೆ ಪ್ರಶಸ್ತಿ ಬರ್ತಾ ಇತ್ತು. ಈಗ ಹಾಜಬ್ಬ ಅವರಿಗೆ ಬಂದಿದೆ, ಮಹಾಲಿಂಗ ನಾಯ್ಕ ಅವರಿಗೆಲ್ಲ ಪದ್ಮಶ್ರೀಗಳು ಪ್ರಶಸ್ತಿ ಬರ್ತಾ ಇದೆ. ಮತ್ತು BJPಯವರು ತಳಮಟ್ಟದವರಿಗೆಲ್ಲ ಟಿಕೆಟ್ ಕೊಡ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಲ್ಲ, ಅಸೂಯೆ ಆಗ್ತಾ ಇದೆ? ಕಣ್ಣೆ ನಮಗೆಲ್ಲ ಖುಷಿ ಅಲ್ಲ. ಯಾಕಂತ ಹೇಳಿದ್ರೆ ತಳಮಟ್ಟದವ್ರಿಗೆ ಕೂಡ ಪದ್ಮಶ್ರೀ ಕೊಡ್ಬೇಕಂದ್ರೆ ಸಿಸ್ಟಮ್ ಇದೆ. ಇವತ್ತು ನಮ್ಮ ಇಲ್ಲಿದು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾರವಾರದು ಒಂದು ನಮ್ಗೆ ಹೆಸರು ಬರೋದು ಅವರು, ಮತ್ತು ಅದೇ ರೀತಿ ದೊಡ್ಡ ಮಟ್ಟ ಪ್ರಶಸ್ತಿ ಸಾಲುಮಾರ್ ತಿಮ್ಮಕ್ಕನವರಿಗೆ. ಇದರಲ್ಲಿ ಎಲ್ಲ ಸರ್ಕಾರ ಇದ್ದಾಗ ಇಂಥ ಕ್ಯಾಟಗರಿ ಅವರಿಗೆ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶ ಕೊಡುವಂತ ಕೆಲಸ ಯಾರು ಮಾಡಿದ್ದಾರೆ ಆ ವರ್ಗದವ್ರು ಕೊಡ್ಬೇಕಂತ ಸಿಸ್ಟಮ್ ಇದೆ. ಅದು ಈಗಲ್ಲ, ಕಾಂಗ್ರೆಸ್ ಅವತ್ತು ಪ್ರಾರಂಭ ಮಾಡಿದ್ದು, ಅದರಿಂದ ಇವತ್ತು ಆಯ್ಕೆ ಮಾಡ್ತಾ ಇದ್ದಾರೆ. ಈ ಸಲ ನಮ್ಗೆ ಏನಂತ ಹೇಳಿ ನಮ್ಮ ಜಿಲ್ಲೆಯವರಿಬ್ರು ಆಯ್ಕೆ ಆಗೊಂದು ವಿಚಾರ ಇವತ್ತು, ಅದು ನಮ್ಗೆ ಅತ್ಯಂತ ಸಂತೋಷ. ಆದರೆ ಹಾಜಬ್ಬರವರ ಶಾಲೆಯಲ್ಲಿ ಅವರ ಹೆಸರಿಡ್ಲಿಕ್ಕೆ, ಅಂದರೆ ಸರ್ಕಾರಿ ಶಾಲೆಯಲ್ಲಿ ಅವರ ಹೆಸರನ್ನು ಇಡಬೇಕು ಅಥವಾ ಅವರು ಪೋಷಕ ಸಮಿತಿಯಲ್ಲಿ ಇರಬೇಕು ಅಂತ ಹೇಳುವಾಗ ಬಹಳ ನಿಮ್ಮ ಬೆಂಬಲಿಗರಿಂದಲೇ ವಿರೋಧ ವ್ಯಕ್ತ ಆಯಿತು, ಅವರ ಹೆಸರು ಇಡಬಾರ್ದು ಅಂತ. ನಿಮಗೆ ಅದನ್ನ ಮಧ್ಯಪ್ರವೇಶ ಮಾಡ್ಬೋದಿತ್ತಲ್ಲ? ಯಾರು ನಮ್ಮೆಲ್ಲ ಬೆಂಬಲಿಗರು ಕೂಡ ಅದಕ್ಕೆ ಸಪೋರ್ಟೇ ಇದ್ರು. ಸರ್ಕಾರ ಮಾಡ್ಲಿ, ಯಾರು ಬೇಡ ಅಂತ ಹೇಳಿದ್ದೇವೆ, ನಾವು ಕೂಡ ಹೇಳಿದ್ದೇವೆ. ಅಲ್ಲಿ ಶಾಲಾ ಸಮಿತಿ ಅಧ್ಯಕ್ಷ ಸಂಬಂಧಪಟ್ಟಾಗೆ ನಮ್ಮ ಪಕ್ಷದ ಅಧ್ಯಕ್ಷ ಆಗಿದ್ದಂತ ಮಹಾಬಲಿ ಹೆಗಡೆ ಅವರು, ಮುಸ್ತಫನವರು ಹೋಗಿ ಮುಂದೆ ನಿಂತು ಬಹುಶಃ ಅವರನ್ನೇ ಅಧ್ಯಕ್ಷರಾಗಿ ಮಾಡಿದ್ದು. ಈಗ ನಾನು ಆಕ್ಚುಲಿ ಅಲ್ಲಿ ಶಾಲೆ ಅಧ್ಯಕ್ಷ, ಅದ ನಾನು ಬರೆದು ಕೊಟ್ಟದ್ದು ಯಾರಿಗೆ, ಅದನ್ನು ನನ್ನ ಜಾಗದಲ್ಲಿ ಆಜಬ್ಬ ಅಧ್ಯಕ್ಷ ಕಾರ್ಯನಿರ್ವಹಿಸಿ ಅಂತ ಹೇಳಿ ನಾನು ಲೆಟರ್ ಅನ್ನು ಬರೆದು ಕೊಟ್ಟಿದ್ದೆ. ಆದಾಗ ಯಾರು ಕೊಡೋದಕ್ಕೆ ಇದಿಲ್ಲ, ಎಲ್ಲರೂ ಕೊಡೋದಕ್ಕೆ ಬೆಂಬಲ ಇವತ್ತಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರ ಅಲ್ಲ, ಕ್ರೈಸ್ತರು ಬರ್ತಾರೆ. ನಿಮ್ಮ ಉಳ್ಳಾಲದಲ್ಲಿ ಕ್ರೈಸ್ತರಿಗೆ ಒಂದು ಟಿಕೆಟ್ ಕೊಟ್ಟು ನೋಡ್ಬೋದಲ್ಲ? ನೋಡಿ, ಪಕ್ಷ ಯಾವ ತೀರ್ಮಾನ ತಗೊಳ್ತೇವೆ ಅದಕ್ಕೆಲ್ಲರೂ ಕೂಡ ಇವತ್ತು ಬದ್ಧರಾಗಿರ್ತಾರೆ. ಯಾವ್ಯಾವ ಪ್ರದೇಶದಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅದನ್ನು ಬಹುಶಃ ಕೊಡುವಂತ ಒಂದು ವಾಡಿಕೆ ಹಿಂದಿಂದಲೂ ಕೂಡ ಮಂಗಳೂರು ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇದ್ದ ಕಾರಣ ಅದು ಹಿಂದಿಂದಲೂ ಈಗಲ್ಲ 72ರಲ್ಲಿ ಕೂಡ ಅಡ್ಡಿ ಸಲ್ದಾನ, PF ರಾಡ್ರಿಗಸ್ ಅವತ್ತಿನ ಕಾಲದಲ್ಲಿ ಬಂದಂತ ವಿಚಾರಗಳು. ಇತ್ತೆ ಮಂಗಳೂರಿನಲ್ಲಿ ಜಾಸ್ತಿ ಬಿಲ್ಲವರ್ಸ್ ಇದ್ದಾರೆ. ಇದರಲ್ಲಿ ಆಕ್ಚುಲಿ ಬಿಜೆಪಿ ನಿಜವಾಗಿ ಬಿಲ್ಲವರ್ಸ್ ಕೊಡಬೇಕು. ಯಾಕೆಂದ್ರೆ ಮೋರ್ ದೆನ್ 50% ಬಿಲ್ಲವರ್ಸ್ ಈ ಸೀಟನ್ನು ಬಂಟರಿಗೆ ಕೊಡ್ತಾ ಇದ್ದಾರೆ ತುಂಬಾ. ಅದು ಬೇರೆ ಕಡೆ ಮಂಗಳೂರು ನಗರ, ಮಂಗಳೂರು ನಗರದಲ್ಲಿ ಇದರಲ್ಲಿ ಇದು ಹೈಯೆಸ್ಟ್ ಇರೋದು ಬಿಲ್ಲವರ್ಸ್ ಅಲ್ಲ. ನಮ್ಮಲ್ಲಿ ಇವತ್ತು ನಾವು ಹಿಂದಿಂದಲೂ ಕೂಡ ಇದು ಕ್ರಿಶ್ಚಿಯನ್ ಸಮುದಾಯ ಕೊಡ್ತಾ ಇತ್ತು, ಕೊಡ್ತಾ ಇದ್ರಿ ಇಲ್ಲಿ. ಅದಕ್ಕೆ ನಾವು ಮಂಗಳೂರು MP ಬಿಲ್ಲವರ್ಸ್ಗೆ ಕೊಡ್ತಾ ಇದ್ದದ್ದು. ಅವರು ಬಿಲ್ಲವರನ್ನ ಕಡೆಗಣಿಸ್ತಾ ಇದ್ದಾರೆ ಬಿಜೆಪಿ ಅವರು. ಓಟಿಗೆ ಮಾತ್ರ ಭಾವನಾ ವಿಚಾರ ಅಲ್ಲದೆ ಎಲ್ಲಾ ವರ್ಗದವರು ಅವರು ಕಡೆಗಣಿಸಿ ಎಲ್ಲಾ ವರ್ಗದವರಿಗೆ ಮೋಸ ಮಾಡ್ತಿದ್ದಾರೆ. ಅದೀಗ ಅವರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳ್ತಾ ಇದ್ರಿ ಸರಿ, ಅವರಿಗೆ ತ್ರಿಶೂಲ ದೀಕ್ಷೆಯನ್ನು ಕೊಡ್ತಾರೆ, ಈ ರೀತಿಯಾಗಿ ನೀವು ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಿ, ಮತ್ತೆ ಯಾವತ್ತು ಗಂಭೀರವಾಗಿ ಅವರಿಗೆ ಅರಿವು ಮೂಡಿಸುವ ಕೆಲಸವನ್ನು ನೀವು ಮಾಡ್ಲಿಕ್ಕೆ? ಗಂಭೀರವಾಗಿ ಅರಿವು ಮೂಡಿಸುವ ಕೆಲಸ ಸರ್ಕಾರ ಮಾಡ್ಬೇಕು.
ಅಲ್ಲ ಕಾಂಗ್ರೆಸ್ ಒಂದು ಓಟ್ ತಗೊಳ್ಳಿಕ್ಕಾದ್ರು ಕನಿಷ್ಠ ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಮಾಡ್ಬೇಕಾ? ನಿಮಗೆ ಓಟ್ ಬೇಕಾದ್ರೆ ಮಾಡ್ಬೇಕಲ್ವಾ? ನಾವೀಗ ನಾವು ಅವರ ಏನು ಕೆಲವೊಂದು ಯಾವ ಏನೇ ತಪ್ಪಿದೆ ಏನಿದೆ ಅದನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಎನ್ಕ್ವೈರಿ ಮಾಡಿ ಯಾಕಾಗಿ ಮಾಡಿದ್ದಾರೆ, ಅದರಿಂದ ಎಷ್ಟು ಹಲ್ಲೆ ಆಗಿದೆ, ಯಾರಿಂದ ಮಾಡಿದ್ದಾರೆ, ಅದು ಬರೀ ಈಗ ಅದರಿಂದ ಹಲ್ಲೆ ಆದದ್ದು ನಾವು ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದು ಅಲ್ಪಸಂಖ್ಯಾತರ ಮೇಲೆ ಮಾತ್ರ ಅಲ್ಲ, ಬಹುಸಂಖ್ಯಾತರಿಗೂ ಕೂಡ ಇವತ್ತು ಎಷ್ಟೋದಲ್ಲಿ ಇದರಿಂದಾಗಿ ಹಲ್ಲೆ ಆಗಿದೆ, ತೀರಿ ಹೋಗಿದೆ ಅಂತ ಇದೆ. ಆದ ಕಾರಣ ಅದು ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೆ, ಯಾವ ವಿಚಾರ ನಮ್ಗೇನು ಗೊತ್ತಿದೆ ಸಂಬಂಧಪಟ್ಟ ಹಾಗೆ, ಇದೆಲ್ಲ ಸರ್ಕಾರ ಇವತ್ತು ಎನ್ಕ್ವೈರಿ ಮಾಡಬೇಕು. ಅದು ಧಾರ್ಮಿಕ ಸಂಬಂಧ ಇದೆ ಇಲ್ಲ ನಮ್ಗೆ ಗೊತ್ತಿಲ್ಲ ವಿಚಾರ. ಅಲ್ಲ ನಿಮ್ಮ ಸರ್ಕಾರ ಇರುವಾಗ ಇಲ್ಲಿ ಸರಣಿ ಕೊಲೆಗಳೆಲ್ಲ ಆಯಿತು. ಇದು ಶರತ್ ಇರ್ಬೋದು, ಇಲ್ಲಿ ಕೃಷ್ಣಾಪುರದಲ್ಲಿ ಕಂಟಿನ್ಯೂಸ್ ಕೊಲೆಗಳಾಯಿತು, ಮೂಡುಬಿದ್ರೆಯಲ್ಲಿ. ನಿಮ್ಮ ಸರ್ಕಾರ ಹಿಂದೂಗಳ ಕೊಲೆ ಮಾಡಿಸ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಕೂಡ ಆರೋಪಿಸಿದ್ರು. ನೋಡಿ, ಅವಾಗ ಹಿಂದೂ ಸೋದರ ಕೂಡ ಕೊಲೆ ಆಯಿತು, ಮುಸ್ಲಿಂ ಸೋದರ ಕೂಡ ಕೊಲೆ ಆಯಿತು ಇದರಲ್ಲಿ. ಈಗ ಬಂಟ್ವಾಳದಲ್ಲಿ ಹರೀಶ್ ಪೂಜಾರಿ ಮರ್ಡರ್ ಮಾಡಿದವ್ರು ಯಾರು? ದಿನೇಶ್ ಹರೀಶ್ ಪೂಜಾರಿ ಅಂತ ಹೇಳಲ್ಲ, ಮೊನ್ನೆ ಅಲ್ಲ, ಮಡಿಕೇರಿ ಟಿಪ್ಪು ಗಲಾಟೆ ಆಯ್ತು. ಇಲ್ಲಿ ಒಬ್ಬ ಯುವಕ ಮತ್ತು ಒಬ್ಬ ಮುಸ್ಲಿಂ ಯುವಕ ಮತ್ತು ಹಿಂದೂ ಯುವಕ ಹರೀಶ್ ಕ್ರಿಕೆಟ್ ಮ್ಯಾಚ್ ಆಗಿ ಜೊತೆಯಲ್ಲಿ ಹೋದದ್ದು. ಇದನ್ನು ಕೆಲವರು ನೋಡಿದ್ರು, ಬಿಜೆಪಿ ಕಾರ್ಯಕರ್ತರು ನೋಡಿದ್ರು, ಎನಿಸಿದ್ರು ಇದನ್ನು ಪಾಪ ಹರೀಶ್ ಅನ್ನು ಮುಸ್ಲಿಂ ಅಂತ ಹೇಳಿ ಅವನಿಗೆ ಚಾಕು ಹಾಕಿದ್ರು. ಹರೀಶ್ ಪಾಪ ತೀರಿ ಹೋದ್ರು. ಸರಿ ಸರಿ ಅಲ್ವಾ? ಯಾರು ಕೊಂದದ್ದು? ಪಡುಬಿದ್ರಿಯಲ್ಲಿ ಪ್ರಶಾಂತ್ ಪೂಜಾರಿಯನ್ನು ಯಾರು ಹಲ್ಲೆ ಮಾಡಿ ಹೊಂದದ್ದು. ಇಲ್ಲಿ ಯಾಕೆ ನಿಮ್ಗೆ ಎಲ್ಲ ದೂರ ಯಾಕೆ ಇದೇನು ನೆನಪಾಗುದಿಲ್ಲ? ವಿನಾಯಕ ಬಾಲಿಕೆ ಇದ್ದಾರಲ್ಲ, ಅವರು ಮರ್ಡರ್ ಮಾಡಿದ್ರಲ್ಲ, ಯಾರು ಹೇಳ್ಬೇಕು? ಯಾಕೆ ಅದನ್ನು ಯಾರು ಕೂಡ ಪರಿಹಾರ ಬಗ್ಗೆ ಮಾತಾಡೋದಿಲ್ಲ? ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ, ಪಾಪ ಅವರು ಸೋದರ ಎಷ್ಟು ಕಣ್ಣೀರು ಸುರಿಸಿದ್ದಾರೆ. ಇದು ಯಾಕೆ ಕಾಣುದಿಲ್ಲ ಬಿಜೆಪಿ ಅವರಿಗೆ? ಸೊ ಯಾವಾಗ ಆಗಿದೆ ಅಂತ ಮುಖ್ಯ ಅಲ್ಲ, ಯಾರು ಮಾಡಿದ್ದಾರೆ ಮುಖ್ಯ, ಮತ್ತು ಅವರಿಗೆ ತಕೊಂಡ ಕ್ರಮ ಏನು ಇವತ್ತು ಮುಖ್ಯ. ಕಾಂಗ್ರೆಸ್ ಇದ್ದಾಗ ಯಾವ್ರಿಗೆ ಮೆಂಟಲಿ ಯಾವ ಸುರಕ್ಷತೆ ಯಾರು ನಮ್ಗೆ ಗೊತ್ತಿರೋದಿಲ್ಲ. ಅದು ಯಾರು ಮಾಡಿದ್ದಾರೆ ಅವನಿಗೆ ಶಿಕ್ಷೆಗೊಳಪಡಿಸಲು ಕ್ರಮ ಕೆಲಸ ಆಗಿದೆ. ಅದು ಬಿಜೆಪಿದ ಪ್ರಶ್ನೆ ಅಂತ ಹೇಳಿದ್ರೆ ಇವರು ಮಾಡಿದವ್ರು ಪರವಾಗಿ ನಿಲ್ತಾರಲ್ಲ, ಅದು ಸಮಸ್ಯೆ. ನೀವು ಅದನ್ನು ವಿರೋಧ ಮಾಡುದಿಲ್ಲ ಸರಿ? ನಾವೆಲ್ಲ ಕ್ಲಿಯರ್ ಆಗಿ ವಿರೋಧ ಮಾಡಿದ್ದೇವೆ ನೋಡಿ, ಕ್ಲಿಯರ್ ಕಟ್. ಈಗ ಯಾಕೆ ಹೇಳಿದ್ರೆ ಆ ಕೊಲೆಗಳ ಬಗ್ಗೆ ಒಂದು ವ್ಯಾಪಕವಾದ ಅಭಿಯಾನ ಆಯ್ತು, ಜನ ಎಲ್ಲ ಕಾಂಗ್ರೆಸ್ ವಿರುದ್ಧ ಸಿಡಿದು ನಿಂತರು. ನೀವು ಈ ಕೊಲೆಗಳನ್ನ ಜನರು ಸಿಡಿದು ಹೇಳುವಾಗ ಯಾಕೆ ಮಾಡ್ತಾ ಇಲ್ಲ? ನೋಡಿ, ವೈಫಲ್ಯವಾದ ನಮ್ಮ ವೈಫಲ್ಯ ಅಲ್ಲ, ನಮ್ಮ ಹಿಂದಿಂದಲೂ ಕೂಡ ಬಂದದೆ ಸ್ವತಂತ್ರ ಹೋರಾಟದಿಂದ ಬಂದ ನಮ್ಗೆ ಕನ್ಸ್ಟ್ರಕ್ಟಿವ್ ನಮ್ದು ಮೈಂಡ್, ನಮ್ದು ಡಿಸ್ಟ್ರಕ್ಟಿವ್ ಮೈಂಡ್ ಅಲ್ಲ. ಸಮಾಜವನ್ನು ಸಕಾರಾತ್ಮಕವಾದ ಆಲೋಚನೆ ಅಲ್ಲದೆ ನಕಾರಾತ್ಮಕ ಆಲೋಚನೆ ಇಲ್ಲ. ಸಾವಿನ ಮನೆಯಲ್ಲಿ ಕೂಡ ರಾಜ್ಯಕ್ಕೆ ಮಾಡುವಂತ ಟ್ರೈನಿಂಗ್, ಅದನ್ನು ಬಹುಶಃ ಸಂಸ್ಕೃತಿ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ. ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೋಡ್ಬೇಕಂತ ನಮ್ಗೆ ಒಂದು ಟ್ರೈನಿಂಗ್ ಸಂದೇಶ ಅಲ್ಲದೆ ಅಲ್ಲಿ ಹೋಗಿ ಸಮಸ್ಯೆಯನ್ನು ಉಂಟು ಮಾಡು ಅಂತ ಹೇಳಿ ನಮ್ಗೆ ಇಲ್ಲ. ಈ ಒಂದು ಸಮಸ್ಯೆ ಇದೆ. ರಾಜಕಾರಣಕ್ಕೆ ಕಾಂಗ್ರೆಸ್ ಅಪ್ಡೇಟ್ ಆಗ್ತಾ ಇಲ್ಲ, ಅದನ್ನೇನು ಹೇಳಿದಲ್ಲ. ನಮ್ದು ಬಂದ ವಿಚಾರ ಹೌದು, ಜನರಿಗೆ ಅದು ಸೂಟ್ ಆಗದಂತ ಪರಿಸ್ಥಿತಿ ಆಗಿದೆ. ಜನರಿಗೆ ಈಗ ಡಿಸ್ಟ್ರಕ್ಟಿವ್ ಮೈಂಡ್, ಎಲ್ಲಿ ಸಮಸ್ಯೆ ಇದ್ದಾಗ ಗಲಾಟೆ ಮಾಡಬೇಕು ಅಥವಾ ವಿಚಾರ ಆಗಬೇಕು, ಇದೇ ಬಗ್ಗೆ ಇವತ್ತು ಮನೋಭಾವ ಅಲ್ಲದೆ, ಇದು ಎಂಗೇಜ್ ಬರುವುದಲ್ಲದೆ ದೊಡ್ಡ ಮಟ್ಟದ ಕನ್ಸ್ಟ್ರಕ್ಟಿವ್ ಆಗಿ ಭವಿಷ್ಯದ ಆಲೋಚನೆ ಮಾಡಿಕೊಂಡು ಹೋಗುವಂಥದ್ದು ಕಡಿಮೆ. ಅದು ಏನ್ ಮಾಡಲಿಕ್ಕೆ ಸಾಧ್ಯ? ಈಗ ಮೊನ್ನೆ ಹರ್ಷನ ಕೊಲೆ ಆಯ್ತು, ಕೊಲೆ ಮಾಡಿ ಆಯ್ತು, ಅವರು ಹಿಜಾಬ್ ವಿಷಯವೋ ಏನೋ ಇನ್ನೋ ವಿಷಯಗಳು, ಅದಕ್ಕೆ ಸಂಬಂಧವೇ ಇಲ್ಲ ಅಲ್ಲ. ಆ ವಿಚಾರನ ಎತ್ಕೊಂಡು ಆವಾಗ ಅವರಿಗೆ ಪರಿಹಾರಗಳು ಲಕ್ಷಗಟ್ಟಲೆ ಬಂದು, ಆ ಪರಿಹಾರ ಕೊಟ್ಟಾಗ ನಿಮ್ದೊಂದು ಆಕ್ಷೇಪಗಳು. ಆದರೆ ಅದೇ ಗೋಕಳ್ಳ ಕಬೀರನಿಗೆ ಒಂದು 10 ಲಕ್ಷವನ್ನು ನಿಮ್ಮ ಸರ್ಕಾರವೇ ಕೊಡ್ತದೆ, ಇವರಿಗೆ ಕೊಡುವಾಗ ಟ್ಯಾಕ್ಸ್ ಪೇಯರ್ ಮೈನಿಂದ ಹೇಗೆ ಕೊಟ್ರಿ ಅಂತ ಪ್ರಶ್ನೆ. ಖಂಡಿತವಾಗಿಯೂ ಸೋದರ ಹರ್ಷ ತೀರಿ ಹೋಗಿದ್ದಾರೆ, ಅವರಿಗೆ ಪರಿಹಾರ ಕೊಡೋದಲ್ಲಿ ಯಾವ ಕೂಡ ಮಾತೆತ್ತಲಿಲ್ಲ 25 ಕೊಡ್ಲಿಕ್ಕೆ. ವಿಚಾರ ಎಂತಿದೆ, ಅದಕ್ಕೆ ಮುಂಚೆ ಶಾಪುರದಲ್ಲಿ ಒಬ್ಬ ಸೋದರನನ್ನು ಇದೇ ರೀತಿ ಮರ್ಡರ್ ಆಯ್ತು. ತಾರತಮ್ಯ ಬೇಡ, ಅವ್ರಿಗೆ ಕೂಡ ಅದೇ ರೀತಿ ಕೊಡಿ. ಮಡಿಕೇರಿಯ ಒಬ್ಬ ಯೋಧ, ಅವನು ಸೈನ್ಯದಲ್ಲಿದ್ದ, ಅಲ್ಲಿ ಸೈನ್ಯದಲ್ಲಿದ್ದುಕೊಂಡು ಹಿಮಪಾತ ಬಿದ್ದು ಅವನು ತೀರಿ ಹೋದ. ನಮ್ಮ ಸರ್ಕಾರದ ಸ್ಪಷ್ಟ ಸಂದೇಶ ಇದೆ, ಯಾರು ಸೈನ್ಯದಲ್ಲಿದ್ದ ತೀರಿ ಹೋದ್ರ ಸಿದ್ದರಾಮಯ್ಯ ಸರ್ಕಾರದ ಎಲ್ಲರಿಗೂ ಕೂಡ 25 ಲಕ್ಷ ತಕ್ಷಣ ಕೊಟ್ಟಿದೆ ರಾಜ್ಯ ಸರ್ಕಾರ. ಅಲ್ಲಿ ಕೂಡ ಕೊಡ್ಲಿಲ್ಲ. ಈ ತಾರತಮ್ಯ ನೀವು ಮಾಡಬೇಡಿ ಅಂತ ಹೇಳಿ ಮಾತು ಹೇಳಿದಲ್ಲದೆ ಯಾರಿಗೂ ಕೂಡ ಇದರ ಬಗ್ಗೆ ಈ ಮಾತಾಡೋ ವಿಚಾರವೇ ಇಲ್ಲ. ಗೋಕಲ್ಲ ಕಬೀರಿಗೆ ಯಾಕೆ ಯಾವತ್ತು ಕೊಡ್ತದೆ ಅಂತ ಹೇಳಿದ್ರೆ, ಅವನು ಬಹುಶಃ ಇವತ್ತು ಶೂಟೌಟ್ ಆಗಿ ರಾತ್ರಿ ಅವನು ಇದಾಗ ತಪ್ಪಿ ಅವನಿಗೆ ಗುಂಡೊಡೆದ ಕಾರಣ ಆ ಸಾವು ಬಹುಶಃ ಅವತ್ತು
ಆದ ಕಾರಣ, ಯಾಕೆಂದ್ರೆ ಅವನು ಯಾವುದೇ ತೆಕ್ಕೊಂಡು ಅವನಿಗೆ ಶಿಕ್ಷೆ ಒಳಪಡಿಸೋ ಅವಕಾಶ ಇದೆ. ಆ ಸರ್ಕಾರ ವ್ಯಕ್ತಿಗಳು ಅವನು ಸರಿಯ ತಪ್ಪೋ ಅವತ್ತು ಆ ಇದರಲ್ಲಿ ಇವ್ರಿಗೆ ಗೊತ್ತಿದ್ದೇನಂತಲ್ಲ, ಆ ಕತ್ತಲಲ್ಲಿ ಇವರ ಭಾವನೆ ಬೇರೆ ಇತ್ತು. ಆ ಗುಂಡೊಡ್ದು ಕೊಂದ ಕಾರಣ, ಅವತ್ತು ತೀರಿ ಹೋದ ಕಾರಣ ಸರ್ಕಾರ ಸಾವಿಗೆ ಕೊಟ್ಟಿದೆ. ಗೌರ್ಮೆಂಟ್ ಇಂದ ಒಂದು ಇದಾಗಿದ್ದುಕೊಂಡು ರಾಜೀವ್ ಗಾಂಧಿಯನ್ನು ಕೊಂದವ್ರಿಗೆ ಇನ್ನೂ ಕೂಡ ಶಿಕ್ಷೆ ಆಗಲಿಲ್ಲ. ಅವ್ರು ಕೂಡ ಇನ್ನು ನಮ್ಮ ಕಣ್ಣ ಮುಂದೆ ಬಾಂಬ್ ಬ್ಲಾಸ್ಟ್ ಮಾಡಿ ಕೊಂದರು. ಅವ್ರಿಗೆ ಇನ್ನೂ ಕೂಡ ಶೂಟೌಟ, ಗಲ್ಲು ಶಿಕ್ಷೆ ಅಥವಾ ಯಾವುದಕ್ಕೂ ಇನ್ನೂ ಕೂಡ ಜೈಲಲ್ಲಿ ಗೌರವಪೂರ್ವಕವಾಗಿ ಇದ್ದಾರೆ ಇದರಲ್ಲಿ. ಸೊ ಅವತ್ತು ಸಾವಾದ ಕಾರಣ, ಆ ಸರ್ಕಾರದ ಮುಖಾಂತರ ಆದ ಕಾರಣ ಅವತ್ತು ಕೂಡ ಒಂದು ವಿಚಾರ ಅಲ್ಲದೆ ಬೇರೆ ಯಾರಿಗೂ ಕೂಡ ಇಲ್ಲಿ ಕೂಡ ಸರ್ಕಾರ ಕೊಡಲಿಕ್ಕೆ ಹೋಗಲಿಲ್ಲ ಆ ಮಾನವೀಯತೆಯನ್ನು. ಇಲ್ಲಿ ಕೂಡ ಯಾರು ಕೂಡ ವಿರೋಧ ಮಾಡಲಿಲ್ಲ. ಅದು ಸಾವನ್ನ ಎಲ್ಲರೂ ಕೂಡ ಖಂಡಿಸ್ತೇವೆ. ಯಾರೇ ಭಯ ಹುಟ್ಟಿಸುವ ಕೂಡ ನಾವು ತಿರಸ್ಕಾರ ಮಾಡಬೇಕು. ಮತ್ತು ಈ ವಿಚಾರ ಹಿಡ್ಕೊಂಡು ಬಹುಶಃ ಬಾಣದ ವಿಚಾರ ಹಿಡ್ಕೊಂಡು ಬಹುಶಃ ಯಾರು ಕೂಡ ತೀರ್ಮಾನ ತಗೊಳ್ಬೋದು. ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿ ಜೀವನ ಮಾಡುವಂಥ ಸರ್ಕಾರ ರಾಜ್ಯದಲ್ಲಿ ಬೇಕು. ಅದು ಕಾಂಗ್ರೆಸ್ನ ಮಾತ್ರ ಸಾಧ್ಯ. ಧನ್ಯವಾದಗಳು ಖಾದರ್ ಸಾಹೇಬರೇ. ಇವತ್ತಿನ ತಿರುಗುಬಾಣದಲ್ಲಿ ಇಷ್ಟು. ಮುಂದಿನ ಬಾರಿ ಮತ್ತೊಬ್ಬ ಅತಿಥಿಯೊಂದಿಗೆ ತಿರುಗುಬಾಣದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ. STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM Film Studio, the complete movie solution.